ಚಳವಳಿಗಳು ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಬಹುಶಃ ಈ ಒಂದು ವಿಷಯವನ್ನು ನಾವು ಇಲ್ಲಿ ಒಂದು ಗೊಂದಲದ ವಾತಾವರಣ ಉಂಟು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಕರ್ನಾಟಕದ ಕನ್ನಡ ನ್ಯೂಸ್ ಚಾನೆಲ್ನ ನಿರೂಪಕ ತನ್ನನ್ನು ತಾನೇ ಪತ್ರಕರ್ತ ಎಂದು ಕರೆದುಕೊಳ್ಳುವ ಅಜಿತ್ ಎಂಬವರು ಕೂಡ ಪ್ರವಾದಿ ಮೊಹಮ್ಮದ್ ಪೈಗಂಬರರ ಬಗ್ಗೆ ಅವಹೇಳನಕಾರಿ ಮಾತಾಡಿ ಈ ಸಮಾಜದಲ್ಲಿ ಗೊಂದಲವನ್ನು ಉಂಟು ಮಾಡ್ತಾ ಇದ್ದಾರೆ. ಬಹುಶಃ ಪತ್ರಿಕಾ ಮಾಧ್ಯಮದವರು ತಮ್ಮ ಪತ್ರಿಕಾ ಧರ್ಮದಲ್ಲಿ ಇವನ್ನು ಪಾಲಿಸಿಕೊಂಡು ಹೋದಾಗ ಮಾತ್ರ ಈ ದೇಶದಲ್ಲಿ ಒಂದು ಶಾಂತಿಯ ವಾತಾವರಣ ನೆಲೆಸಿದೆ. ಪತ್ರಿಕಾ ಮಾಧ್ಯಮದವರ ಜವಾಬ್ದಾರಿ ಬಹಳ ದೊಡ್ಡದಿದ್ದರೂ ಕೂಡ ಈ ದೇಶದ ಪತ್ರಿಕಾ ಮಾಧ್ಯಮ ವಿಶ್ವದಲ್ಲೇ ಬಹಳ ಒಂದು ಉನ್ನತ ಸ್ಥಾನವನ್ನು ಹೊಂದಿದ್ದರೂ ಕೂಡ ಅತಿಥಿನಂತ ಕೆಲವು ಪತ್ರಕರ್ತರಿಂದ ಪತ್ರಿಕಾ ಮಾಧ್ಯಮದ ಸಮೂಹಕ್ಕೆ ಕೂಡ ಒಂದು ಅವಗೌರವವನ್ನು ತೋರಿಸುವಂಥ ಕೆಲಸವನ್ನು ಮಾಡುವಂಥ ಅಧಿಕಾರಿಗಳು ಕೂಡ ನಾವು ಧಿಕ್ಕಾರ ಹೇಳುವಂಥ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ. ಬಹುಶಃ ಈ ಎಲ್ಲ ಕಾರ್ಯಕ್ರಮಗಳನ್ನು ಈ ಮಹಾ ಜನತೆಗೆ ತಿಳಿಸುವಂಥ ಒಂದು ಕಾರ್ಯಕ್ರಮ. ಅದರೊಟ್ಟಿಗೆ ಈ ಜಿಲ್ಲೆಯ ಅತ್ಯುನ್ನತ ಬ್ಯಾಂಕ್ ವಿಜಯ ಬ್ಯಾಂಕ್ ಬಹುಶಃ ಈ ರಾಜ್ಯಕ್ಕೆ ಅತ್ಯುನ್ನತ ಕೊಡುಗೆಯನ್ನು ನೀಡಿದಂಥ ಬಂಟ ಸಮುದಾಯದ ಶ್ರೀ ಸುಬ್ರಹ್ಮಣ್ಯ ಶೆಟ್ಟಿ ಅವರು ಸ್ಥಾಪನೆ ಮಾಡಿದಂಥ ವಿಜಯ ಬ್ಯಾಂಕ್ ಅನ್ನು ಈಗ ನಷ್ಟದಲ್ಲಿರುವಂತಹ ಬ್ಯಾಂಕ್ ಆಫ್ ಬರೋಡದ ಒಂದಿಗೆ ವಿಲೀನ ಮಾಡಿಕೊಂಡು ನಮ್ಮ ಜಿಲ್ಲೆಗೆ ಒಂದು ಅನ್ಯಾಯವನ್ನು ಮಾಡುತ್ತಿದ್ದರೂ ಕೂಡ ಈ ಭಾಗದ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರು ಈ ಯಾವುದೇ ಚಟುವಟಿಕೆಗಳ ಬಗ್ಗೆ ಈ ಯಾವುದೇ ಪ್ರಕರಣಗಳ ಬಗ್ಗೆ ಪಾರ್ಲಿಮೆಂಟಿನಲ್ಲಿ ಒಂದೇ ಒಂದು ಶಬ್ದ ಮಾತಾಡುವುದಿಲ್ಲ. ಅವರು ಒಬ್ಬ ಕೊಲೆಗಾರನಲ್ಲ, ತನ್ನ ಹತ್ತಿರ ಕೂತ್ಕೊಂಡು ಪೊಲೀಸ್ ಸ್ಟೇಷನ್ ಎದುರಲ್ಲಿ ಈ ಜಿಲ್ಲೆಗೆ ಬೆಂಕಿ ಹಾಕಿದ್ದೇನೆ ಎನ್ನುವ ಭಾಷಣವನ್ನು ಮಾಡುತ್ತಾರೆ ಹೊರತು ಇಂತಹ ಜ್ವಲಂತ ಸಮಸ್ಯೆಗಳ ಬಗ್ಗೆ ಯಾವತ್ತೂ ಕೂಡ ನಮ್ಮ ಪಾರ್ಲಿಮೆಂಟಲ್ಲಿ ಮಾತಾಡಲಿಲ್ಲ. ಈ ಎಲ್ಲ ವಿಷಯಗಳನ್ನು ಕುರಿತು ನಾವು ನಿಮ್ಮ ಜನಜಾಗೃತಿಯನ್ನು ಮೂಡಿಸುವುದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ. ಈ 5 ವರ್ಷಗಳಲ್ಲಿ ನಾವು ಅನುಭವಿಸಿದಂತಹ ವಿಚಾರಗಳು ಅಂತ ಹೇಳಿದರೆ, ಪ್ರಾರಂಭವಾದ ದಿನದಿಂದ ಇವತ್ತಿನವರೆಗೆ ಕೂಡ ದೇಶದಲ್ಲಿ ಅರಾಜಕತೆ, ಜನರಿಗೆ ಸಂಕಷ್ಟಗಳು, ಜನಜೀವನಕ್ಕೆ ತೊಂದರೆ, ಬೆಲೆ ಏರಿಕೆ, ಇಂತಹ ಎಲ್ಲ ಪ್ರಸಂಗಗಳು ರೈತರಿಂದ ಹಿಡಿದು ಕೃಷಿ ಕೂಲಿ ಕಾರ್ಮಿಕರಿರ್ಬೋದು, ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಇವತ್ತು ಕಷ್ಟವನ್ನೇ ಎದುರಿಸುವಂತಹ ಪರಿಸ್ಥಿತಿ 4.5 ವರ್ಷಗಳಿಂದ ನಾವು ಕಾಣ್ತಾ ಇದ್ದೇವೆ. ಈ ಒಂದು ಪ್ರದೇಶದಲ್ಲಿ ನಾವು ಇರುವಂತಹ ರಾಷ್ಟ್ರೀಯ ಹೆದ್ದಾರಿ 10 ವರ್ಷಗಳ ಹಿಂದೆ ಕಾಂಗ್ರೆಸ್ UPA ಸರ್ಕಾರ ಇರುವಾಗ ಆಸ್ಕರ್ ಫೆರ್ನಾಂಡಿಸ್ ಅವರು ನಮ್ಮ ಭೂ ಸಾರಿಗೆ ಸಚಿವರಾಗಿ ಮಂಜೂರುಗೊಳಿಸಿದಂತಹ ಕಾರ್ಯಕ್ರಮ. ಅದೇ ರೀತಿ ಮಂಗಳೂರಿನಿಂದ ಗುಂಡ್ಯದವರೆಗೆ, ಗುಂಡ್ಯದಿಂದ ಸಕಲೇಶ್ಪುರದವರೆಗೆ ಶಿರಾಡಿ ಘಾಟಿಯಲ್ಲಿ ಕಾಂಕ್ರೀಟೀಕರಣ, ಈ ಎಲ್ಲ ಕಾಮಗಾರಿಗಳನ್ನು ಕೂಡ ಆಸ್ಕರ್ ಫೆರ್ನಾಂಡಿಸ್ ಅವರು ಮಂಜೂರನ್ನು ಮಾಡಿದರು. ಬಹುಶಃ ಇವತ್ತು ಈ ಹೈವೇಯಲ್ಲಿರುವಂತಹ ನಮ್ಮ ಪಂಪೆಲ್ನ ಸರ್ಕಲ್ನ ಮೇಲ್ಸೇತುವೆ ಇರ್ಬೋದು, ತಲಪಾಡಿ ಚೆಕ್ ಪೋಸ್ಟ್, ತೊಕ್ಕೊಟ್ಟು ಮೇಲ್ಸೇತುವೆ, ತಲಪಾಡಿ ಚೆಕ್ ಪೋಸ್ಟ್, ಸುರತ್ಕಲ್ನ ಚೆಕ್ ಪೋಸ್ಟ್, ಟೋಲ್ ಗೇಟ್, ಎಲ್ಲ ವಿಚಾರಗಳಲ್ಲಿ ಕೂಡ ಇವತ್ತು ಸ್ಥಳೀಯ ನಮ್ಮ ಸಂಸದರು ಇರ್ಬೋದು ಅಥವಾ ಕೇಂದ್ರದ ಸರ್ಕಾರ ಇರ್ಬೋದು ಜನರಿಗೆ ವಿರೋಧವಾಗಿ ನಡ್ಕೊಳ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. 10 ವರ್ಷಗಳಿಂದ ಈ 2 ಮೇಲ್ಸೇತುವೆಗಳನ್ನು ಅವರಿಗೆ ಸಂಪೂರ್ಣ ಮಾಡಲಿಕ್ಕೆ ಆಗಲಿಲ್ಲ. ಸಂಸದರು ಹೇಳಿದರು ಡಿಸೆಂಬರ್ 31 ಒಳಗೆ ಈ ಮೇಲ್ಸೇತುವೆ ಕೆಲಸವನ್ನು ಸಂಪೂರ್ಣ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡ್ತೇವೆ ಅಂತ. ಬಹುಶಃ 31 ತಾರೀಕು ಜನವರಿ ಬಂದರೆ ಇನ್ನೂ ಕೂಡ ಬರುವ ಜನವರಿವರೆಗೂ ಅದು ಆಗುವಂಥ ಪರಿಸ್ಥಿತಿ ನಮಗೆ ಇವತ್ತು ಕಾಣ್ತಾ ಇಲ್ಲ. ತಲಪಾಡಿ ಟೋಲ್ ಗೇಟ್ನಲ್ಲಿ ಬಂದು ಹೇಳಿದರು ಅದನ್ನು ರದ್ದು ಮಾಡ್ತೇನೆ, ಜನರಿಗೆ ತೊಂದರೆ ಆಗ್ತಾ ಇದೆ ಮತ್ತು ಕೆಲಸ ಸಂಪೂರ್ಣ ಆಗದಂತಹ ಮಾರ್ಗದಲ್ಲಿ ಟೋಲ್ ಸಂಗ್ರಹ ಮಾಡುವಂಥ ವ್ಯವಸ್ಥೆ ಇಲ್ಲ, ಆದ್ದರಿಂದ ಅದನ್ನು ರದ್ದು ಮಾಡಬೇಕು ಅಂತೇಳಿ ಮಾಡ್ತೇನೆ ಅಂತೇಳಿ ಹೇಳಿದರು. ಆದರೆ ಅದು ಕೂಡ ರದ್ದಾಗಲಿಲ್ಲ. ಸುರತ್ಕಲ್ ಟೋಲ್ ಗೇಟ್ ಕೂಡ ರದ್ದಾಗಲಿಲ್ಲ. ಅಹೋರಾತ್ರಿ ತಿಂಗಳು ಸುಮಾರು 50-60 ದಿವಸ ಅಲ್ಲಿಯ ಜನರು ಸರದಿಯಲ್ಲಿ ಧರಣಿಯನ್ನು ಮಾಡಿದರು. ಅಲ್ಲಿ ಕೂಡ ಅವರು ಹೇಳಿದರು ಅದನ್ನು ರದ್ದು ಮಾಡ್ತೇನೆ ಅಂತೇಳಿ, ಆದರೆ ಅದನ್ನು ಕೂಡ ರದ್ದು ಮಾಡಲಿಲ್ಲ. ಆದರೆ ಜನರು ಇದರಿಂದ ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಜನರು ಹೇಳ್ತಾ ಇದ್ದಾರೆ ನಳಿನ್ ಕುಮಾರ್ ಕಟೀಲ್ ರಾಷ್ಟ್ರೀಯ ಹೆದ್ದಾರಿಯ ಕಂಟ್ರಾಕ್ಟರ್ಗಳೊಂದಿಗೆ ಶಾಮೀಲಾಗಿದ್ದಾರೆ, 5 ಕೋಟಿ ರೂಪಾಯಿಯ ವ್ಯವಹಾರದಲ್ಲಿ ನಡೆದಿದೆ ಅನ್ನುವಂಥ ವಿಚಾರವನ್ನು ಜನರು ಆಡಿಕೊಳ್ತಾ ಇದ್ದಾರೆ. ಇದಕ್ಕೆ ಅವರು ಇಷ್ಟವರೆಗೆ ನಾವು ಉತ್ತರ ಕೊಡಿ ಅಂತ ಹೇಳಿದ ಅನೇಕ ಸಲ ಅವರನ್ನು ಪ್ರಶ್ನಿಸಿದ್ರು, ಇಷ್ಟವರೆಗೆ ಅವರು ನಮಗೆ ಉತ್ತರವನ್ನು ಕೊಡಲಿಲ್ಲ. ಬಹುಶಃ ಇವತ್ತು ಕೂಡ ಅವರು ಉತ್ತರ ಕೊಡುವಂಥ ಪರಿಸ್ಥಿತಿ ಇಲ್ಲ. ಯಾಕಂತ ಹೇಳಿದ್ರೆ
ಶಿರಾಡಿ ಘಾಟ್ನ ರಸ್ತೆಯನ್ನು ಕೂಡ ಕಾಂಟ್ರಾಕ್ಟ್ಗಳು ಬಿಟ್ಟು ಹೋದಂತಹ ಸಂದರ್ಭ ಮತ್ತೆ ಬೇರೆ ಕಾಂಟ್ರಾಕ್ಟ್ಗಳು ಪೂರೈಸುವಂಥ ವ್ಯವಸ್ಥೆ ಆಯಿತು. ಇವತ್ತು ಗುಂಡ್ಯದಿಂದ ಬೀಚ್ ರೋಡ್ನಿಂದ ಗುಂಡ್ಯದವರೆಗೆ ನ್ಯಾಷನಲ್ ಹೈವೇ, ಅದು ಕೂಡ L&T ಅವರ ಕಂಪನಿಗೆ ಕಾಂಟ್ರಾಕ್ಟ್ ಅನ್ನು ಕೊಟ್ಟಿದ್ರು. L&T ಅವರು ಸ್ವಲ್ಪ ಕೆಲಸ ಮಾಡಿ ಈಗ ಮಳೆಗಾಲದ ಕೆಲಸ ನಿಂತ ಮೇಲೆ ಈಗ ಅದನ್ನು ಸಂಪೂರ್ಣ ಕೈ ಬಿಟ್ಟು ಅವರೆಲ್ಲರಿಂದ ಶಿಫ್ಟ್ ಆಗಿದ್ದಾರೆ. ಬಹುಶಃ ಅವರಿಗೆ ದುಡ್ಡು ಕೊಡಲಿಲ್ಲ ಅಂತೇಳಿ ಸರ್ಕಾರದಿಂದ ದುಡ್ಡು ಪಾವತಿ ಆಗಲಿಲ್ಲ, ಅದಕ್ಕೋಸ್ಕರ ಕೆಲಸವನ್ನು ಅವರು ನಿಲ್ಲಿಸಿದ್ದಾರೆ ಅಂತೇಳಿ ಹೇಳ್ತಾರೆ. ಆದರೆ ಇವತ್ತು ಇಂತಹ ಕೆಲಸಗಳಿಂದ ನಾವು ಅದೇ ವಿಚಾರದ ಬಗ್ಗೆ ಈ ತಿಂಗಳ 14, 15, 16 3 ದಿವಸದ ಕಾಲ ನೆಲ್ಯಾಡಿಯಿಂದ ಬೀಚ್ ರೋಡ್ವರೆಗೆ ಒಂದು ಪಾದಯಾತ್ರೆಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಆ ಕೆಲಸವನ್ನು ಸಂಪೂರ್ಣ ಮಾಡಬೇಕು ಮತ್ತು ಜನರ ಪ್ರಾಣವನ್ನು ರಕ್ಷಿಸಬೇಕು ಅಂತೇಳಿ. ಯಾಕೆಂದರೆ ಮಾರ್ಗದ ಬದಿಯಲ್ಲಿ ದೊಡ್ಡ ಇಲ್ಲಿ ನಮ್ಮ ತೊಕ್ಕೊಟ್ಟು ಜಂಕ್ಷನ್ನಲ್ಲಿರುವಾಗೆ ಮಣ್ಣು ಅಗೆದು ಹಾಕಿದ್ದಾರೆ. ಮಳೆಗಾಲದಲ್ಲಿ ಒಂದು ವಾಹನ ಅದರಲ್ಲಿ 2 ವಾಹನ ಪಾಸ್ ಆಗಲಿಕ್ಕೆ ಕಷ್ಟ ಆಗ್ತದೆ. ಎಲ್ಲಿಯಾದರೂ ಬಿದ್ದು ಹೋದರೆ ಜನರ ಪ್ರಾಣಕ್ಕೆ ಅಪಾಯ ಇದೆ. ಅಂತಹ ಸಂದರ್ಭದಲ್ಲಿ ಅದನ್ನು ಸರಿಪಡಿಸಬೇಕು ಮತ್ತು ಶೀಘ್ರ ಅದನ್ನು ಕೆಲಸ ಮುಂದುವರಿಸಬೇಕು ಅಥವಾ ಜನರ ಪ್ರಾಣವನ್ನು ರಕ್ಷಿಸಬೇಕು ಅನ್ನುವಂಥ ವಿಚಾರವಾಗಿ 14ನೇ ತಾರೀಕಿನಿಂದ 16ನೇ ತಾರೀಕಿನವರೆಗೆ 3 ದಿವಸದ ಕಾಲ ನಾವು ಪಾದಯಾತ್ರೆಯನ್ನು ಕೂಡ ಮಾಡಿದ್ದೇವೆ. ಎಲ್ಲ ಬ್ಲಾಕ್ ಅಧ್ಯಕ್ಷರುಗಳಿಗೆ ಕೂಡ ತಿಳಿಸಿದ್ದೇವೆ. ನೀವು ಕೂಡ ಅದರಲ್ಲಿ ಸರದಿಯಲ್ಲಿ 3 ದಿವಸ ಕೂಡ ಪಾಲ್ಗೊಳ್ಳಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಅಲ್ಲದೆ ಇವತ್ತು ಶಬರಿಮಲೆ ವಿಚಾರವಾಗಿ ಬಹುಶಃ ಜನರ ಭಾವನೆಗೆ ಒಂದು ವಿರುದ್ಧವಾಗಿ ಇವತ್ತು ಅಲ್ಲಿ ನಡೀತಾ ಇರುವಂತಹ ವ್ಯವಸ್ಥೆ. ನಾವು ದೇವರನ್ನೆಲ್ಲ ನಂಬುವುದು, ದೇವರನ್ನ ಒಂದು ಸಂಪ್ರದಾಯದ ಪ್ರಕಾರ ಆ ಸಂಪ್ರದಾಯ ಏನಿದೆ ಅದನ್ನು ಉಳಿಸಿಕೊಂಡು ಇವತ್ತು ನಾವು ನಮ್ಮ ಜೀವನದಲ್ಲಿ ನಡ್ಕೊಂಡು ಹೋಗುವಂಥ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಅದು ಪ್ರತಿಯೊಂದು ಜಾತಿಯವರಿರ್ಬೋದು ಅಥವಾ ಧರ್ಮದವರಿರ್ಬೋದು. ಹಿಂದೂಗಳ ಒಂದು ಭಾವನಾತ್ಮಕವಾದ ವಿಚಾರವನ್ನು ಬೆಳೆಸ್ಕೊಳ್ತಾರೆ. ಕ್ರಿಶ್ಚಿಯನ್ರು, ಅಲ್ಪಸಂಖ್ಯಾತರಾದ ಇತರ ಇಸ್ಲಾಂ ಧರ್ಮದವರು ಅವರವರ ಸಂಪ್ರದಾಯ ಏನಿದೆಯಾ ಆ ಸಂಪ್ರದಾಯವನ್ನು ಉಳಿಸ್ಕೊಳ್ಬೇಕು, ಬೆಳೆಸ್ಕೊಳ್ಬೇಕು ಅನ್ನೋಂಥ ವಿಚಾರವಾಗಿ ಅವರೆಲ್ಲರೂ ತಮ್ಮ ತಮ್ಮ ಧರ್ಮಕ್ಕೆ ಅನುಸಾರವಾಗಿ ಬದುಕುವುದನ್ನು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ ಇವತ್ತು ಶಬರಿಮಲೆಯಲ್ಲಿ ಕೂಡ ನಾವು ಅಂಥ ಒಂದು ವಿಶೇಷ ಘಟನೆಯನ್ನು ಎದುರಿಸ್ತಾ ಇರುವಂಥ ಪರಿಸ್ಥಿತಿ. ಬಹುಶಃ ಕೇರಳದಲ್ಲಿ ಇವತ್ತು ಅರಾಜಕತೆ ಉಂಟಾಗಿದೆ. ಜನರು ಬೀದಿಗಿಳಿಯುವಂಥ ಪ್ರಸಂಗ, ಜನಜೀವನವನ್ನು ಅಸ್ತವ್ಯಸ್ತ ಮಾಡಿ ಸರ್ಕಾರಿ ವಾಹನಗಳಿಗೆ ಮತ್ತು ಇತರ ಸರ್ಕಾರಿ ಕಟ್ಟಡಗಳಿಗೆ ಹಾನಿ ಮಾಡುವಂಥ ವಿಚಾರ ನಾವು ಇವತ್ತು ಅಲ್ಲಿ ನೋಡ್ತಾ ಇದ್ದೇವೆ. ಈ ಎಲ್ಲ ವಿಚಾರಗಳನ್ನು ಮನಗಾಣುವಾಗ ಇವತ್ತು ಮೊನ್ನೆ ಮತ್ತೊಂದು ಆಯಿತು. ನಮ್ಮ ಸುವರ್ಣ ಟಿವಿಯಲ್ಲಿ ಭಗವಾನ್ ಅನ್ನುವಂಥ ಒಬ್ಬರು ಶ್ರೀರಾಮಚಂದ್ರನ ಬಗ್ಗೆಯನ್ನು ಮಾತಾಡಿದರು. ಅದಕ್ಕೋಸ್ಕರ ಒಂದು ಚರ್ಚೆ ಅಲ್ಲಿ ನಡೀತಾ ಇತ್ತು. ಆ ಚರ್ಚೆ ಸರಿಯಾಗಿ ನಡೀತಾ ಇತ್ತು. ಆ ನಡೀತಾ ಇರುವಂಥ ಸಂದರ್ಭದಲ್ಲಿ ಅಜಿತ್ ಅನ್ನುವಂಥ ಒಬ್ಬ ಪತ್ರಕರ್ತ ಲೋಪರಿ ಇರ್ಬೋದು. ಯಾಕೆಂತ ಹೇಳಿದ್ರೆ ಇವತ್ತು ಒಂದು ಧಾರ್ಮಿಕ ವಿಚಾರದ ಬಗ್ಗೆ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಅವರಿಗೆ ಮಾತಾಡುವಂಥ ಅವಶ್ಯಕತೆ ಇಲ್ಲ. ಅದಕ್ಕಲ್ಲಿ ಸಂಬಂಧವಿಲ್ಲ. ಆ ಸಂಬಂಧವೇ ಇಲ್ಲದ ವಿಚಾರವನ್ನು ಅಲ್ಲಿ ಎತ್ತಿದ್ದಾರೆ. ಎತ್ತು ಅಲ್ಲಿ ಬೇಡದಂತ ವಾತಾವರಣ ಸೃಷ್ಟಿಯಾಗಿದೆ. ಬಹುಶಃ ನಾವು ಇದನ್ನೆಲ್ಲ ಖಂಡಿಸಬೇಕಾದಂಥ ವ್ಯವಸ್ಥೆಯಲ್ಲಿ ನಾವು ಇವತ್ತಿದ್ದೇವೆ. ಇದನ್ನು ನಾವು ಕಾಂಗ್ರೆಸ್ ಪಕ್ಷ ಖಂಡಿತವಾಗಿ ಖಂಡಿಸ್ತದೆ. ಇಂತಹ ವಿಚಾರಗಳು ಇವತ್ತು ದೃಶ್ಯ ಮಾಧ್ಯಮದಲ್ಲಿರ್ಬೋದು, ಪತ್ರಿಕಾ ಮಾಧ್ಯಮದಲ್ಲಿರ್ಬೋದು, ಅವರಿಗೊಂದು ಧರ್ಮ ಅಂತಿದೆ. ವ್ಯಾಪಾರ ಧರ್ಮ ಹೇಗಿದೆಯೋ ಅದು ಕೂಡ ಒಂದು ವ್ಯಾಪಾರ ಸಂಸ್ಥೆ. ಅದೇ ರೀತಿ ಅವರು ಕೂಡ ಅದರಲ್ಲೊಂದು ಧರ್ಮವನ್ನು ಪಾಲಿಸ್ಕೊಂಡು ಹೋಗಬೇಕಾದಂಥ ವ್ಯವಸ್ಥೆಯಲ್ಲಿರುವಾಗ ಇಂಥ ಘಟನೆಗಳು ಆಗಬಾರ್ದು. ಇದನ್ನು ನಾವು ಪ್ರತಿಯೊಬ್ಬರು ಖಂಡಿಸಬೇಕಾದಂಥ ವಿಚಾರ. ಬಹುಶಃ ಭಗವಾನ್ ಹೇಳಿದಂಥ ಮಾತಿಗೆ ಅದಕ್ಕೆ ಬೇಕಾದಂಥ ಪ್ರತಿಕ್ರಿಯೆಯನ್ನು ಅಲ್ಲಿ ಕೊಡ್ತಾ ಇದ್ರು ಅವರು. ಭಗವಾನ್ ಯಾವ ರೀತಿ ಹೇಳಿದ್ದಾರೆ, ಶ್ರೀರಾಮಚಂದ್ರನ ಬಗ್ಗೆ ಹೇಳುವಂಥ ಅವರಿಗೆ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ಈ ಹಿಸ್ಟ್ರಿ ಶ್ರೀರಾಮಚಂದ್ರ ಏನು ಮಾಡ್ತಾ ಇದ್ದ, ನಾವು ಶ್ರೀರಾಮಚಂದ್ರನ BJPಯವರು ಉಪಯೋಗಿಸ್ಕೊಳ್ತಾ ಇದ್ದಂಥ ಸಂದರ್ಭದಲ್ಲಿ ದೇವರನ್ನು ಮಾರ್ಗದಲ್ಲಿ ಹಾಕಬೇಡಿ ಅಂತೇಳಿ ನಾವು ಕಾಂಗ್ರೆಸ್ನವರು ಹೋರಾಟ ಮಾಡಿದವರು. ದೇವರ ಬಗ್ಗೆ ರಾಜಕೀಯ ಮಾಡಬೇಡಿ, ಶ್ರೀರಾಮಚಂದ್ರನ ಬಗ್ಗೆ ರಾಜಕೀಯ ಮಾಡಬೇಡಿ. ಇವತ್ತು ಅದೇ ಶ್ರೀರಾಮಚಂದ್ರ ಈ ಸಲ ಅವರಿಗೆ ಖಂಡಿತ ಶಾಪವನ್ನು ಕೊಡುವಂಥ ಪರಿಸ್ಥಿತಿಗೆ ಇವತ್ತು BJP ಸರ್ಕಾರ ಬಂದಿದೆ. ದೇವರನ್ನ ಎದುರಿಟ್ಟುಕೊಂಡು ರಾಜಕೀಯವನ್ನು ಮಾಡಿದ್ದಾರೆ. ಇವತ್ತು ಕೂಡ ಅದೇ ರೀತಿ ಮಾಡುವಂಥ ವ್ಯವಸ್ಥೆಯಲ್ಲಿ ಭಾರತೀಯ ಜನತಾ ಪಕ್ಷ ತೊಡಗಿಸಿಕೊಂಡಿದೆ. ಆದ್ದರಿಂದ ಭಗವಾನ್ ಹೇಳಿದ ಮಾತಿಗೆ ಭಗವಾನ್ ಹೊಣೆ ಆಗ್ತಾರೆ ಹೊರತು ಅದಕ್ಕೆ ಬೇರೆ ಯಾರು ಹೊಣೆ ಆಗುವುದಿಲ್ಲ. ಅದೇ ರೀತಿ ಆ ಸಂದರ್ಭ ಮೊಹಮ್ಮದ್ ಪೈಗಂಬರ್ ಅವರ ವಿಚಾರವನ್ನು ಎತ್ತಿಕೊಳ್ಳುವಂಥ ಅಜಿತ್ನ ಒಂದು ಭಾವನೆ ಏನಿದೆ ಅದನ್ನು ನಾವೆಲ್ಲ ಖಂಡಿಸಬೇಕಾದಂಥ
ವಿಚಾರ ಮತ್ತು ಖಡಾಖಂಡಿತವಾಗಿ ನಾವು ಅದನ್ನು ಖಂಡಿಸ್ತೇವೆ. ಬಹುಶಃ ಇವತ್ತು ಈ ಎಲ್ಲ ವಿಚಾರಗಳನ್ನು ಮುಂದಿಟ್ಟುಕೊಂಡು ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಸಮಿತಿಯವರು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಬಹುಶಃ ಈ ದೇಶದಲ್ಲಿ ಕೃಷಿಕರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಭಾರತೀಯ ಜನತಾ ಪಕ್ಷದ ಸರ್ಕಾರ NDA ಸರ್ಕಾರ ಬಂದ ಮೇಲೆ ತೊಂದರೆ ಆಗುವುದನ್ನು ನಾವು ನೋಡ್ತಾ ಇದ್ದೇವೆ. ನೋಟ್ ಬ್ಯಾನ್ ಆಯಿತು. ನೋಟ್ ಬ್ಯಾನ್ ಆಗುವಾಗ ನೂರಾರು ಜನ ಅದರಿಂದ ಪ್ರಾಣವನ್ನೇ ಕಳ್ಕೊಂಡ್ರು. ಅದಕ್ಕೆ ಕೇಂದ್ರ ಮಂತ್ರಿಗಳು ಹೇಳಿದ್ರು ಅದೆಲ್ಲ ಸಾಮಾನ್ಯ ಅಂತ ಹೇಳಿದ್ರು. ಅದೆಲ್ಲ ಸಾಮಾನ್ಯ, 100 ಜನಕ್ಕಿಂತ ಹೆಚ್ಚು ಮಂದಿ ಸಾವಿಗೀಡಾದದನ್ನು ಇದೊಂದು ಸಾಮಾನ್ಯ ವಿಚಾರ ಅಂತ ಹೇಳಿ ಕೇಂದ್ರ ಮಂತ್ರಿಗಳು ಹೇಳ್ತಾರೆ. ಕೃಷಿಕರಿಗೆ ತೊಂದರೆ ಆದಾಗ ಕೃಷಿಕರು ಆತ್ಮಹತ್ಯೆ ಮಾಡಿಕೊಂಡ್ರೆ ಅವರು ಸಾಲ ಮಾಡಿ ಕೃಷಿಕರು ತೊಂದರೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡದಲ್ಲ, ಅವರು ಜೂಜಾಟ ಆಡಿ ಹಣ ಕಳ್ಕೊಂಡು ಆತ್ಮಹತ್ಯೆ ಮಾಡಿಕೊಳ್ತಾರೆ ಅಂತ ಹೇಳುವಂಥ ಬೇಜವಾಬ್ದಾರಿಯುತ ಹೇಳಿಕೆಗಳನ್ನು ಇವತ್ತು BJPಯ ಮಂತ್ರಿಗಳು ಕೊಡ್ತಾರೆ. ಇವತ್ತು ಅನಂತಕುಮಾರ್ ಹೆಗಡೆ ನಮ್ಮ ಉತ್ತರ ಕರ್ನಾಟಕದ ಮಂತ್ರಿಗಳು ಹೇಳ್ತಾರೆ, ನಾವು ಅಧಿಕಾರಕ್ಕೆ ಬಂದದೇ ಸಂವಿಧಾನವನ್ನು ಬದಲಾವಣೆ ಮಾಡೋದಕ್ಕೋಸ್ಕರ ಅಂತ. ನಾವು ಇವತ್ತು ಈ ದೇಶ ನಡೀತಾ ಇದ್ರೆ ಅದು ಪೂಜ್ಯ ಗಾಂಧೀಜಿಯವರು ಕೊಟ್ಟಂಥ ನಮಗೆ ಸ್ವಾತಂತ್ರ್ಯ ಏನಿದೆ, ನೆಹರೂರವರು ಪ್ರಧಾನಮಂತ್ರಿಯಾಗಿ ಹಾಕಿಕೊಟ್ಟಂಥ ಕಾರ್ಯಕ್ರಮಗಳೇನಿವೆ, ಇದರ ಮುಖಾಂತರ ಸಂವಿಧಾನ ಪ್ರಕಾರ ನಾವು ಇವತ್ತು ನಡೀತಾ ಇದ್ದೇವೆ. ಸಂವಿಧಾನ ಏನು ಹೇಳ್ತದೆ, ಎಲ್ರಿಗೂ ಸಮಪಾಲು ಎಲ್ರಿಗೂ ಸಮಬಾಳು ಅನ್ನುವಂಥ ವಿಚಾರದಲ್ಲಿ ನಾವೆಲ್ಲ ನಡ್ಕೊಂಡು ಹೋಗುವಂಥ ಕಾಂಗ್ರೆಸ್ ಪಕ್ಷದವರು ಆ ಸಂವಿಧಾನವನ್ನು ಗೌರವಿಸಿ ಈ ಸರ್ಕಾರವನ್ನು ನಡೆಸುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಆದರೆ ಭಾರತೀಯ ಜನತಾ ಪಕ್ಷದವರು ಆ ಸಂವಿಧಾನವನ್ನೇ ಬದಲಾವಣೆ ಮಾಡ್ತೇವೆ ಅನ್ನುವಂಥ ವಿಚಾರವಾಗಿ ಹೇಳಬೇಕಾದ್ರೆ ಇವರಿಗೆ ಈ ದೇಶದ ಮೇಲೆ ಎಷ್ಟು ಭಕ್ತಿ ಇದೆ. ಮಾತಾಡಿದ್ರೆ ಹೇಳ್ತಾರೆ ನಾವು ದೇಶಭಕ್ತರು ಅಂತೇಳಿ. ನಾವು ದೇಶಭಕ್ತರು, ಈ ದೇಶವನ್ನು ಉಳಿಸುವುದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೇವೆ ಅಂತ. ಎಲ್ಲಿ ಯಾವ ರೀತಿಯ ದೇಶಭಕ್ತರು ಅಂತೇಳಿ ಸಂವಿಧಾನವನ್ನೇ ಬದಲು ಮಾಡ್ತೇವೆ ಅಂತ ಹೇಳುವಂಥ ವ್ಯವಸ್ಥೆಯಲ್ಲಿರುವಂಥವರು ಯಾವ ರೀತಿಯ ದೇಶಭಕ್ತರು ಅಂತೇಳಿ ನಾವು ಇವತ್ತು ಅವರನ್ನು ಪ್ರಶ್ನೆ ಮಾಡಬೇಕು. ಬಹುಶಃ ದಲಿತರಿಗೆ ಒಂದು ಮಾತನಾಡುವಂಥ ಬರದಲ್ಲಿ ನಾಯಿಗೆ ಹೋಲಿಸುವಂಥ ವ್ಯವಸ್ಥೆಯನ್ನು ಮಾಡಿದರು, ಅದೇ ಅನಂತಕುಮಾರ್ ಅವರು. ಇಂತಹ ಒಂದು ವ್ಯವಸ್ಥೆಯಲ್ಲಿ ಈ ಸರ್ಕಾರ ಇವತ್ತು ನಡೀತಾ ಇದೆ. ಬಹುಶಃ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿರ್ಬೋದು, ಶಾರ್ ಅವರು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿರ್ಬೋದು. ಈ ಇಬ್ಬರು ಏನು ಹೇಳ್ತಾರೆ ಅದೇ ಅಲ್ಲಿ ಅಂತಿಮ. ಯಾವುದೇ ಭಾರತೀಯ ಜನತಾ ಪಕ್ಷದ ಸಂಸದರಿಗಾಗಲಿ ಮಂತ್ರಿಗಳಿಗಾಗಲಿ ಯಾವುದೇ ವಿಚಾರವಾಗಿ ಮಾತನಾಡುವಂಥ ಅಥವಾ ಪ್ರಶ್ನಿಸುವಂಥ ಹಕ್ಕಿಲ್ಲ. ಏನು ಮೋದಿ ಹೇಳ್ತಾರೆ ಅದನ್ನು ನಡೆದುಕೊಂಡು ಬರಬೇಕಾದಂಥ ವ್ಯವಸ್ಥೆಯಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದೇ ಒಂದು ರೀತಿ ಸರ್ವಾಧಿಕಾರಿ ಧೋರಣೆ. ಅದು ನೋಟ್ ಬ್ಯಾನ್ನಲ್ಲಿರ್ಬೋದು, ಅಥವಾ GSTಯಲ್ಲಿರ್ಬೋದು, ಅಥವಾ ಬೆಲೆ ಏರಿಕೆಯಲ್ಲಿರ್ಬೋದು, ಯಾವುದೇ ವಿಚಾರದಲ್ಲಿ ಕೂಡ. ರಫೇಲ್ ಡೀಲನ್ನು ನಾವು ಮೊನ್ನೆ ಪ್ರೊಟೆಸ್ಟನ್ನು ಎಲ್ಲ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮಾಡಿದರು. ರಫೇಲ್ ಡೀಲ್ ಬಗ್ಗೆ ಬಹುಶಃ 500 ಕೋಟಿ ರೂಪಾಯಿಯ ಒಂದು ಯುದ್ಧ ವಿಮಾನವನ್ನು 1200 ಕೋಟಿ ರೂಪಾಯಿ ಹೀಗೆ ಏರಿಸಿ ಅದನ್ನು ಆಮದು ಮಾಡುವಂಥ ಒಂದು ದೊಡ್ಡ ವ್ಯವಸ್ಥೆ. ಅದರ 40,000 ಕೋಟಿ ರೂಪಾಯಿಯ ಒಂದು ಹಗರಣ ಆಗಿದೆ. ಅದನ್ನು ತನಿಖೆ ಮಾಡಿ ಅಂತ ಹೇಳಿದರೆ ಅವರು ತನಿಖೆ ಮಾಡೋದಿಲ್ಲ. ಬಹುಶಃ ಬೋಫೋರ್ಸ್ ಹಗರಣ ಆಯಿತು. ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿರುವಾಗ ಬೋಫೋರ್ಸ್ ಹಗರಣ ಆಯಿತು. ವಿರೋಧ ಪಕ್ಷದ ಇದೇ BJPಯವರು ಅದನ್ನು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ JPCಗೆ ಒಪ್ಪಿಸಬೇಕು ಅಂತೇಳಿ ಸದನದಲ್ಲಿ ಹೇಳಿದಾಗ ಅದನ್ನು ರಾಜೀವ್ ಗಾಂಧಿ ಅವರು ಸದನದಲ್ಲಿ JPCಗೆ ಒಪ್ಪಿಸಿದರು. ತನಿಖೆ ಆಯಿತು. ತನಿಖೆಯಾಗಿ ಕೋರ್ಟ್ನಲ್ಲಿ ವಿಚಾರಣೆ ಆಯಿತು. ಆ ಕೋರ್ಟ್ನಲ್ಲಿ ವಿಚಾರಣೆ ಆದ ಮೇಲೆ ಬೋಫೋರ್ಸ್ನಲ್ಲಿ ಏನು ಹಗರಣ ಆಗಿಲ್ಲ ಅಂತೇಳಿ ತೀರ್ಪು ಬಂತು. ಇವತ್ತು ನಾವು ಕೇಳ್ತಾ ಇರೋದು ಅದೇ. ನಾವು ಕೇಳ್ತಾ ಇರೋದು ನೀವು ಹಗರಣ ಮಾಡಿದ್ದೀರಿ ಅಂತೇಳಿ ನಮ್ಮ ಆಪಾದನೆ ಇದೆ, ಅಥವಾ 40,000 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತೇಳಿ ಇವತ್ತು ಪತ್ರಿಕೆಯಲ್ಲಿ ಬರ್ತದೆ. ನಮ್ಮ ಪಾರ್ಟಿ, ನಿಮ್ಮ ಪಾರ್ಟಿಯವರೇ, ಅರುಣ್ ಶೌರಿ ಅವರು ಹೇಳ್ತಾರೆ, ಯಶವಂತ್ ಸಿನ್ಹಾ ಹೇಳ್ತಾರೆ, ಶತ್ರುಘ್ನ ಸಿನ್ಹಾ ಹೇಳ್ತಾರೆ, ದೊಡ್ಡ ದೊಡ್ಡ ಇಕಾನಮಿಸ್ಟ್ಗಳು ಹೇಳ್ತಾರೆ ಅದರಲ್ಲಿ ಹಗರಣ ಆಗಿದೆ, ಅದನ್ನು ತನಿಖೆ ಮಾಡಿದ್ದೆ. ನಾವು ಹೇಳೋದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ, ಜಂಟಿ ಸದನ ಸಮಿತಿಯನ್ನು ನೇಮಕ ಮಾಡಿ ಅದರಲ್ಲಿ ಅದರ ತನಿಖೆ ಆಗಲಿ. ತನಿಖೆಯಲ್ಲಿ ನೀವು ಭ್ರಷ್ಟಾಚಾರ ಮಾಡಲಿಲ್ಲ ಅಂತೇಳಿ ತನಿಖೆಯಲ್ಲಿ ತೀರ್ಪು ಬಂದರೆ ನಾವೆಲ್ಲರೂ ಅದನ್ನು ಒಪ್ಪಿಕೊಳ್ಳಲೇಬೇಕು. ಇವತ್ತು ಬೋಫೋರ್ಸ್ನಲ್ಲಿಯೂ ಜನರು ಒಪ್ಪಿಕೊಂಡಿದ್ದಾರೆ. 2G ಸ್ಪೆಕ್ಟ್ರಮ್ ಏನಿದೆ ಆ ತರಂಗಾಂತರ ಗುಚ್ಚ ಹಗರಣದಲ್ಲಿ ಕೂಡ ನಾವು ಅದನ್ನು ತನಿಖೆಗೆ ಒಪ್ಪಿಸಿದ್ದೇವೆ. ತನಿಖೆ ಆಯಿತು. ತನಿಖೆ ಆದಮೇಲೆ ಅದರಲ್ಲಿ ಭ್ರಷ್ಟಾಚಾರ ಆಗಲಿಲ್ಲ. ಅದೊಂದು ಊಹಾತ್ಮಕವಾಗಿ ಅವರು ಪತ್ರಿಕೆಯಲ್ಲಿ AG ಅವರು ಅಕೌಂಟೆಂಟ್ ಜನರಲ್ ಊಹಾತ್ಮಕವಾಗಿ ಹೇಳಿದಂಥ ಒಂದು ಆ ಹಣದ ವ್ಯತ್ಯಾಸವೇ ಹೊರತು ಯಾವುದೇ ಭ್ರಷ್ಟಾಚಾರ ಆಗಲಿಲ್ಲ ಅನ್ನುವಂಥ ವಿಚಾರವನ್ನು ತೀರ್ಪಿನಲ್ಲಿ ಬಂತು. ಬಹುಶಃ ಇದೇ ರೀತಿ ಇದನ್ನು ಕೂಡ ಅವರು ರಫೇಲ್ ಡೀಲನ್ನು ಕೂಡ ಇವತ್ತು ಪಾರ್ಲಿಮೆಂಟರಿ ಜಾಯಿಂಟ್ ಕಮಿಟಿಗೆ ಅವರು ಒಪ್ಪಿಸಿದ್ರೆ ತನಿಖೆ ಆಗಲಿ, ತನಿಖೆಯಲ್ಲಿ ಅವರು ಹೊರಬರಲಿ. ಯಾಕೆ ಅದನ್ನು ಒಪ್ಪಿಸುವುದಿಲ್ಲ? ಇವತ್ತು ಸದನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇರ್ಬೋದು, ರಾಹುಲ್ ಗಾಂಧಿ ಅವರು ಇರ್ಬೋದು, ಅನೇಕ ದಿನಗಳಿಂದ ಇದರ ಬಗ್ಗೆ ಅಲ್ಲಿ ಹೇಳ್ತಾ ಇದ್ದಾರೆ.
ರಾಹುಲ್ ಗಾಂಧಿ ಅವರು ಕೇವಲ 2 ಪ್ರಶ್ನೆಯನ್ನು ಎತ್ತಿದ್ದಾರೆ. ಆ 2 ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ಹೇಳಿದ್ರೆ ನಿರ್ಮಲಾ ಸೀತಾರಾಮನ್ ಅವರು ವ್ಯತಿರಿಕ್ತ ಉತ್ತರ ಕೊಡ್ತಾರೆ. ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಅವರು ಹೋಗುದಿಲ್ಲ. ಅವರಿಗೆ ಅಂದ್ರೆ ಅವರ ಹತ್ರ ಉತ್ತರ ಇಲ್ಲ. ಆದ್ರಿಂದ ಇವತ್ತು ಈ ಒಂದು NDA ಸರ್ಕಾರ ಏನಿದೆ, ಈ ಸರ್ಕಾರ ನಮ್ಮ ದೇಶಕ್ಕೆ ಒಂದು ಕಂಟಕವಾಗಿ ಪರಿಣಮಿಸಿದೆ. ಈ ಒಂದು ಸರ್ಕಾರ ಮುಂದೆ ನಮ್ಗೆ ಇನ್ನೇನು ಚುನಾವಣೆಗೆ ಹೆಚ್ಚು ಸಮಯ ಇಲ್ಲ. ಬಹುಶಃ 3-4 ತಿಂಗಳೊಳಗೆ ಚುನಾವಣೆಯಾಗಿ ಹೊಸ ಸರ್ಕಾರ ರಚನೆ ಮಾಡುವಂತಹ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಆ ಸಂದರ್ಭ ನಾವು ಇವತ್ತು ಜನರು ಎಚ್ಚೆತ್ತುಕೊಳ್ಬೇಕಾಗಿದೆ. ನಮ್ಮ ಸ್ಥಳೀಯ ಪಾರ್ಲಿಮೆಂಟ್ ಸದಸ್ಯರು ಕೂಡ, ಸ್ಥಳೀಯ ಪಾರ್ಲಿಮೆಂಟ್ ಸದಸ್ಯರು ಈ 10 ವರ್ಷದಲ್ಲಿ ಮಂಗಳೂರು ಲೋಕಸಭಾ ಸದಸ್ಯರಾಗಿ ಏನು ಮಾಡಿದ್ರು, ಈ ಪ್ರದೇಶಕ್ಕೆ US ಮಲ್ಯರವರು ಇದು ಲೋಕಸಭಾ ಸದಸ್ಯರಾಗಿರುವಂತಹ ಸಂದರ್ಭದಲ್ಲಿ, ಆಮೇಲೆ ಆಸ್ಕರ್ ಫೆರ್ನಾಂಡಿಸ್ ಅವರು ಇರ್ಬೋದು, ಜನಾರ್ದನ ಪೂಜಾರಿ ಅವರು ಇರ್ಬೋದು, ಇಂತಹ ನಮ್ಮ ಪಾರ್ಲಿಮೆಂಟ್ ಸದಸ್ಯರುಗಳು ಈ ಒಂದು ನಮ್ಮ ಜಿಲ್ಲೆಗೋಸ್ಕರ ಅನೇಕ, ಅದು ಪೋರ್ಟ್ ಇರ್ಬೋದು, ಏರ್ಪೋರ್ಟ್ ಇರ್ಬೋದು, ಮಸ್ಗೌ ಡಾಕ್ ಇರ್ಬೋದು, ಅನೇಕ ಸಂದರ್ಭಗಳಲ್ಲಿ ಈ ಒಂದು ಜಿಲ್ಲೆಯ ಪ್ರಗತಿಗೆ ಹೋರಾಟ ಮಾಡಿದವರು ಮತ್ತು ಇದನ್ನೊಂದು ದೊಡ್ಡ ಜಿಲ್ಲೆಯಾಗಿ ಬೆಳೀಲಿಕ್ಕೆ ಕಾರಣೀಭೂತರಾದವರು. ಇವರು 10 ವರ್ಷದಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದನ್ನು ಅವರು ಪ್ರಚಾರಪಡಿಸಬೇಕು. ಮತ್ತು ಈ ಜಿಲ್ಲೆಯಲ್ಲಿ ಅವರು ಮಾಡಿದ್ದೇನಿಲ್ಲ, ಬಹುಶಃ ಜಿಲ್ಲೆಗೆ ಬೆಂಕಿ ಕೊಡ್ತೇನೆ ಅನ್ನುವಂಥ ಒಂದು ವಿಚಾರವನ್ನೇ ಹೇಳ್ತಾರೆ ಹೊರತು ದೇಶದ ಜನರನ್ನ ರಕ್ಷಣೆ ಮಾಡುವ ವಿಚಾರದಲ್ಲಿ ಅವರಿಲ್ಲ. ಅವರು ಬೆಂಕಿ ಕೊಡುವುದು, ಅರಾಜಕತೆ ಉಂಟು ಮಾಡುವುದು, ಇಂತಹ ವಿಚಾರಗಳಲ್ಲಿ ಮಾತ್ರ ಅವರು ಧ್ವನಿ ಎತ್ತಾರೆ ಹೊರತು ಇವತ್ತು ವಿಜಯ ಬ್ಯಾಂಕ್ ಬಗ್ಗೆ ಅವರು ಧ್ವನಿ ಎತ್ತಾ ಇಲ್ಲ. ಬಹುಶಃ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅದೇ ಒಂದು ವಿಚಾರ ಆಯಿತು. JR ಲೋಬರ್ ಅವರಿಗೆ ವಿಜಯ ಬ್ಯಾಂಕ್ ವಿಚಾರದಲ್ಲಿ ಅಪಪ್ರಚಾರವನ್ನು ಮಾಡಿದರು. ಇವತ್ತು ವಿಜಯ ಬ್ಯಾಂಕೇ ಹೋಗುವಂತ ಪರಿಸ್ಥಿತಿ ಬಂದಿದೆ. ವಿಜಯ ಬ್ಯಾಂಕಿನ ಬೋರ್ಡೇ ಹೋಗುವಂತ ಪರಿಸ್ಥಿತಿ ಬಂದಿದೆ. ಬಹುಶಃ ಹಳದಿ ಬಣ್ಣದ ಬೋರ್ಡ್ ಹೋಗಿ ಇನ್ನು ಕೇಸರಿ ಬಣ್ಣದ ಬೋರ್ಡ್ ಬರ್ತದೆ. ಬ್ಯಾಂಕ್ ಆಫ್ ಬರೋಡದ ಬೋರ್ಡ್ನ ಬಣ್ಣ ಕೇಸರಿ. ಬಹುಶಃ ನಮ್ಮ ಶಾಂತಿಯ ಸಂಕೇತ ಹಸಿರು, ಇದು ಹಳದಿ ಏನಿದೆ, ಆ ಹಳದಿ ಹೋಗಿ ಇನ್ನು ಕೇಸರಿ ಬಣ್ಣದ ಬೋರ್ಡ್ ಬರ್ತದೆ. ಬಹುಶಃ ಈ ವಿಜಯ ಬ್ಯಾಂಕಿಗೂ ನಮಗೊಂದು ಅವಿನಾಭಾವ ಸಂಬಂಧ ಇದೆ. ನಮ್ಮ ಜಿಲ್ಲೆಯ ಬ್ಯಾಂಕ್ ಸುಂದರರಾಮ್ ಶೆಟ್ಟಿ ಅವರು ಅದನ್ನು ಉನ್ನತಕ್ಕೆ ಮಟ್ಟಕ್ಕೆ ಏರಿಸಿದವರು. ಇಡೀ ಜಿಲ್ಲೆಯ ಲಕ್ಷಾಂತರ ಯುವಕರು ಆ ಬ್ಯಾಂಕಿನಲ್ಲಿ ಕೆಲಸ ಮಾಡಿದವರು. ಲಕ್ಷಾಂತರ ಕೋಟ್ಯಾಂತರ ಕೃಷಿಕರು ಆ ಬ್ಯಾಂಕಿನಲ್ಲಿ ಹಣವನ್ನು ಪಡೆದುಕೊಂಡು ಕೃಷಿಯನ್ನು ಮಾಡಿದವರು. ಲಕ್ಷಾಂತರ ಯುವಕರು ಅದರಲ್ಲಿ ಸಾಲವನ್ನು ಪಡ್ಕೊಂಡು ಉದ್ಯೋಗವನ್ನ, ಶಿಕ್ಷಣವನ್ನು ಪಡೆದವರು. ಇಂತಹ ಬ್ಯಾಂಕ್ ನಮಗೆ ಒಂದು ನಮ್ಮ ಮನೆಗೆ ಹೋದಾಗೆ ಆಗ್ತದೆ. ನೀವು ವಿಜಯ ಬ್ಯಾಂಕಿಗೆ ಹೋಗುವಾಗ ಮತ್ತು ಬ್ಯಾಂಕ್ ಆಫ್ ಬರೋಡಾಗೆ ಹೋಗುವಾಗ ಆ ವ್ಯತ್ಯಾಸವನ್ನ ಗಮನಿಸಿ. ನಾವು ವಿಜಯ ಬ್ಯಾಂಕಿನೊಳಗೆ ಹೋಗುವಾಗ ನಮ್ಮ ಮನೆಗೆ ಹೋದಾಗೆ ಆಗ್ತದೆ. ಬ್ಯಾಂಕ್ ಆಫ್ 3.5% ಬಡ್ಡಿ ಜಾಸ್ತಿ ಆಗಿದೆ. ಜನರು ಅವರು ಹೇಳಿದನ್ನು ಮಾಡಲೇಬೇಕು. ಏನು ಮೋದಿ ಹೇಳ್ತಾರೆ ಅದೇ ಇವತ್ತು ಗ್ರಂಥ. ಅದನ್ನು ನಾವು ಒಪ್ಪಿಕೊಳ್ಬೇಕು ಅನ್ನೋ ಪರಿಸ್ಥಿತಿಗೆ ನಾವು ಇವತ್ತು ಬಂದಿದ್ದೇವೆ. ಆದ್ದರಿಂದ ವಿಜಯ ಬ್ಯಾಂಕ್ನಲ್ಲಿ ವಿಲೀನ ಮಾಡುವಂತಹ ಒಂದು ಪ್ರಕ್ರಿಯೆಗೆ ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡಿದೆ. ನಮ್ದು ಆಗ್ರಹ ಏನು ಅಂತ ಹೇಳಿದ್ರೆ, ವಿಲೀನ ಆಗಬಾರ್ದು. ಒಂದು ವೇಳೆ ನಮ್ಮ ವಿಲೀನ ಆಗುವುದಾದ್ರೆ ಆ ನಷ್ಟದಲ್ಲಿರುವ ಬ್ಯಾಂಕಿನ ಹೆಸರನ್ನು ಬಿಟ್ಟು ವಿಜಯ ಬ್ಯಾಂಕ್ ಅಂತ ಹೇಳಿ 3 ಬ್ಯಾಂಕಿಗೆ ಹೆಸರಿಡಬೇಕು. 3 ಬ್ಯಾಂಕ್ ಅನ್ನು ವಿಲೀನ ಮಾಡಿ ಅದನ್ನು ವಿಜಯ ಬ್ಯಾಂಕ್ ಅಂತ ಹೆಸರಿಡಬೇಕು. ಅದಕ್ಕೆ ಬ್ಯಾಂಕ್ ಆಫ್ ಬರೋಡ ಅಂತ ಹೆಸರಿಡುವಂತ ಅಥವಾ ದೇನಾ ಬ್ಯಾಂಕ್ ಅಂತ ಹೆಸರಿಡುವಂತ ಅವಶ್ಯಕತೆ ಇಲ್ಲ. ನಮ್ಮ ಜಿಲ್ಲೆಯ ಒಂದು ಬ್ಯಾಂಕಿನ ಪ್ರತಿಷ್ಠೆಯನ್ನು ಉಳಿಸೋದಕ್ಕೋಸ್ಕರ, ಅದನ್ನು ಬೆಳೆಸೋದಕ್ಕೋಸ್ಕರ ವಿಲೀನ ಮಾಡುವುದಾದ್ರೆ ಅದನ್ನು ವಿಜಯ ಬ್ಯಾಂಕ್ ಅಂತ ಹೇಳಿ ನಾವು ಮಾಡಬೇಕು ಅಂತೇಳಿ ನಮ್ಮ ಆಗ್ರಹ ಹೊರತು ಬೇರೆ ಯಾವುದೇ ವಿಚಾರಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ, ನಮ್ಮ ಜನತೆ, ಜಿಲ್ಲೆಯ ಜನತೆ ಒಪ್ಪುವುದಿಲ್ಲ ಅನ್ನುವಂಥ ವಿಚಾರವನ್ನು ನಾನು ತಮ್ಮ ಮುಂದೆ ಹೇಳ್ತಾ, ಇವತ್ತು ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಂತಹ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮತ್ತು ತಮಗೆಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳಿಂದ ಅಧಿಕಾರ ಪಡೆದಂತ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಇರಬಹುದು, ಈ ಕ್ಷೇತ್ರದ ಸಾಂಸದಿಕ ನಳಿನ್ ಕುಮಾರ್ ಇರಬಹುದು, ಇವರೆಲ್ಲ ಕಾರ್ಯವೈಖರಿ, ಇವರ ಮಾತನ್ನ ಕೇಳಿದಾಗ ಬಹುಶಃ ನಾವೆಲ್ಲ ತಿಳ್ಕೊಳ್ಬೇಕು, ನಾವು ಯಾತಕ್ಕೆ ಇವರಿಗೆ ಮತ ಕೊಟ್ಟೆವು. ನಾವು ಕೊಟ್ಟ ಮತವನ್ನು ಪಡೆದು ಈ ಜಿಲ್ಲೆಗೆ ಬೆಂಕಿ ಹಾಕ್ತೇನೆ ಅಂತಕ್ಕಂಥ ಮಾತನ್ನು ಒಬ್ಬ ಸಾಂಸದಿಕ ಹೇಳುವುದಿದ್ದರೆ ಇದಕ್ಕಿಂತ ದೊಡ್ಡ ನಾಚಿಕೆಗೇಡಿನ ಸಂಗತಿ ಬೇರೆ ಯಾವುದೂ ಇಲ್ಲ. ಈ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕೆ ಹೋರಾಡಿದಂಥ ಮುಸಲ್ಮಾನರನ್ನೇ ದೇಶದಿಂದ ಓಡಿಸ್ತೇವೆ ಅಂತ ಹೇಳ್ತಕ್ಕಂಥ ಅನಂತಕುಮಾರ್ ಹೆಗಡೆಯವರ ಮಾತಿಗೆ ಕೂಡ ನಾವು ಉತ್ತರ ಕೊಡಬೇಕಂತ ಕಾಲ ಬಂದಿದೆ. ಇವತ್ತು ಗಾಂಧೀಜಿಯವರ ಒಟ್ಟಿಗೆ ಈ ದೇಶ ಸ್ವಾತಂತ್ರ್ಯ ಗಳಿಸಬೇಕಿದ್ದರೆ ಯಾವುದೇ RSSನ ವ್ಯಕ್ತಿಗಳು ಗಾಂಧೀಜಿಯವರ ಹಿಂದೆ ನಿಂತಿರಲಿಲ್ಲ. ಗಾಂಧೀಜಿಯವರ ಹಿಂದೆ ನಿಂತವರು ಈ ದೇಶದ ಹಿಂದೂಗಳು, ಈ ದೇಶದ ಮುಸಲ್ಮಾನರು, ಈ ದೇಶದ ಸಿಖ್ಖರು, ಈ ದೇಶದ ಕ್ರೈಸ್ತರು, ಈ ದೇಶದ ಜೈನರು. ಆದರೆ ಅವತ್ತು RSS ಗುಪ್ತವಾಗಿ
ಬ್ರಿಟಿಷರಿಗೆ ಸಹಾಯ ಮಾಡಿದ್ದು ಎಂಬುದನ್ನು ಚರಿತ್ರೆಯಿಂದ ನಮಗೆ ತಿಳಿಯಲಿಕ್ಕೆ ಸಾಧ್ಯ ಆಗ್ತದೆ. ಮಾತ್ರ ಅಲ್ಲ, RSSಗೆ ಸೇರಿದ ನಾಥೂರಾಮ್ ಗೋಡ್ಸೆ ಅಂತಕ್ಕಂಥ ವ್ಯಕ್ತಿ ಗಾಂಧೀಜಿಯವರನ್ನು ಕೊಂದಿದ್ದು ಎಂಬತಕ್ಕಂಥ ಇತಿಹಾಸವನ್ನು ನಾವೆಲ್ಲ ನೋಡಿದ್ದೇವೆ. ಪುನಃ ಈ RSS ಈ ದೇಶಕ್ಕೆ ಬೆಂಕಿ ಹಚ್ಚುವ ಕೆಲಸಕ್ಕೆ ಇಳಿದಿದ್ದಂತಾದಾಗ ನಾವೆಲ್ಲ ಜಾತ್ಯತೀತ ಮನೋಭಾವನೆಯ ವ್ಯಕ್ತಿಗಳು, ಸಂವಿಧಾನಕ್ಕೆ ಪೂರಕವಾಗಿ ನಡೆಕೊಳ್ಳುವ ಎಲ್ಲ ಧರ್ಮದ ಜನ ನಾವು ಇವತ್ತು RSSಗೆ ಮತ್ತು BJPಗೆ ಸರಿಯಾದ ಪಾಠವನ್ನು ಕಲಿಸಬೇಕಂತ ಕೆಲಸ ಮಾಡಬೇಕಾಗಿದೆ. ಅದಕ್ಕಾಗಿಯೇ ಇವತ್ತು ಪ್ರತಿಭಟನೆ ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತು ಒಬ್ಬ ವ್ಯಕ್ತಿ TV ಮಾಧ್ಯಮದ ಸುವರ್ಣ ಅಜಿತ್ ಅಂತಕ್ಕಂಥ ವ್ಯಕ್ತಿ ಇವತ್ತು ನಮ್ಮ ಮಹಮ್ಮದ್ ಪೈಗಂಬರ್ರ ಬಗ್ಗೆ ಅವಹೇಳನ ಮಾಡಿದ. ಭಗವಾನ್ ಎಂತಕ್ಕಂಥ ವ್ಯಕ್ತಿ ಶ್ರೀರಾಮನ ಬಗ್ಗೆ ಅವಹೇಳನ ಮಾಡಿದೆ. ಇದು ಎರಡೂ ಕೂಡ ಖಂಡನೀಯ. ಯಾತಕ್ಕಂತ ಹೇಳಿದರೆ ಧಾರ್ಮಿಕ ಭಾವನೆಗಳು ಅಂತ ಹೇಳಿದರೆ ಬಹಳ ಸೆನ್ಸಿಟಿವ್ ಮ್ಯಾಟರ್. ಅದರ ಬಗ್ಗೆ ಬುದ್ಧಿವಂತ ಜನ, ಅದರಲ್ಲೂ ಕೂಡ ರಾಜಕೀಯ ಪಕ್ಷಕ್ಕೆ ಸೇರಿದ ಜನ, ಅದಕ್ಕೂ ಕೂಡ ಮಾಧ್ಯಮಕ್ಕೆ ಸೇರಿದ ಜನ ಇದರ ಬಗ್ಗೆ ಮಾತನಾಡುವಾಗ ಬಹಳ ಎಚ್ಚರ ವಹಿಸಬೇಕಾದಂಥ ಅನಿವಾರ್ಯತೆ ಇದೆ. ಕಾರಣ, ಜನರ ಭಾವನೆಗೆ ವಿರುದ್ಧವಾಗಿ ನಾವು ಯಾವುದೇ ಮಾತುಗಳನ್ನು ಆಡಿದಾಗ ಜನ ಸಿಡಿದೆದ್ದು ಚಳವಳಿಗೆ ಧುಮ್ಮುವುದು ಸಂಪ್ರದಾಯ. ಆದ್ದರಿಂದಲೇ ಹಿಂದೂ ಧರ್ಮದ ವೇದವನ್ನು, ಇಸ್ಲಾಂ ಧರ್ಮದ ಕುರಾನನ್ನು, ಕ್ರೈಸ್ತ ಧರ್ಮದ ಬೈಬಲನ್ನು ಅರ್ಥ ಮಾಡಿಕೊಂಡಂಥ ಸರ್ವಜ್ಞ ಕವಿ ಒಂದು ಹೇಳ್ತಾರೆ, ಹೇಗೆ ಮಾತು ನಮ್ಮದು ಇರಬೇಕು ಅಂತ ಹೇಳಿದರೆ, ಮಾತಿನಿಂದಲೇ ಸ್ವರ್ಗ, ಮಾತಿನಿಂದಲೇ ನರಕ, ಮಾತೆ ಸರ್ವ ಸಂಪದವು ಲೋಕಕ್ಕೆ, ಮಾತೆ ಮಾಣಿಕ್ಯ ಸರ್ವಜ್ಞ ಅಂತ. ಇದರ ಅರ್ಥ ಏನು ಅಂತ ಹೇಳಿದರೆ, ನಾವು ಒಳ್ಳೆಯ ಮಾತುಗಳನ್ನಾಡಿ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿದಾಗ ಆ ಜನರಿಂದ ನಮಗೆ ಆಶೀರ್ವಾದ ದೊರಕುತ್ತದೆ. ಅದರ ಫಲವಾಗಿ ನಾವು ಈ ಲೋಕದಲ್ಲಿ ಜಯ ಹೊಂದಿಸ್ತೇವೆ, ಪರಲೋಕದಲ್ಲಿ ಸ್ವರ್ಗ ಸಿಗ್ತದೆ. ಹಾಗೆಯೇ ನಾವು ಪರರನ್ನು ನಿಂದನೆ ಮಾಡುವ, ದೂಷಣೆ ಮಾಡುವ ಮಾತುಗಳನ್ನು ಆಡಿ ಅನ್ಯರಿಂದ ಶಾಪವನ್ನು ಗಳಿಸಿದಾಗ ಈ ಲೋಕದಲ್ಲೂ ನಾವು ಸೋಲು ಉಣ್ಬೇಕಾಗಿದೆ. ಹಾಗೆಯೇ ಪರಲೋಕದಲ್ಲೂ ಕೂಡ ನಾವು ನರಕಕ್ಕೆ ಹೋಗ್ತೇವೆ. ಇದು ಬಹಳ ಮಾರ್ಮಿಕವಾದಂಥ ಮಾತು. ಆದ್ದರಿಂದ ಜನರಿಂದ ಮತ ಗಳಿಸಿದಂಥ ಜನನಾಯಕರಿರ್ಬೋದು, ಧರ್ಮಕ್ಕೆ ಸೇರಿದ ಧಾರ್ಮಿಕ ಮುಖಂಡರಿರ್ಬೋದು, ಸಮಾಜ ಸೇವೆ ಮಾಡುವಂಥ ಸಾಮಾಜಿಕ ಮುಖಂಡರಿರ್ಬೋದು, ನಮ್ಮೆಲ್ಲರ ಮಾತು ಬಹಳ ಅರ್ಥಪೂರ್ಣವಾಗಿರಬೇಕೇ ವಿನಃ ಜನರನ್ನು ಕೆರಳಿಸುವ, ಜನರ ಭಾವನೆಗೆ ವಿರುದ್ಧವಾಗಿ ಮಾತನಾಡುವಂಥ ಮಾತುಗಳನ್ನು ಯಾರೂ ಕೂಡ ಆಡಬಾರದು. ಅದಕ್ಕೆ ಅಜಿತ್ ಕೂಡ ಹೊರತಲ್ಲ. ಆದ್ದರಿಂದ ನಾವೆಲ್ಲ ಇದನ್ನು ಖಂಡಿಸ್ತೇವೆ. ಖಂಡನೆ ಮಾಡಬೇಕಾದ್ದು ಕೂಡ ನಮ್ಮ ಧರ್ಮ. ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಜಾತಿವಾದಕ್ಕೆ ಪ್ರೋತ್ಸಾಹ ಕೊಡುವುದಿಲ್ಲ, ವರ್ಗವಾದಕ್ಕೆ ಪ್ರೋತ್ಸಾಹ ಕೊಡುವುದಿಲ್ಲ, ಭಾಷಾವಾದಕ್ಕೆ ಪ್ರೋತ್ಸಾಹ ಕೊಡುವುದಿಲ್ಲ. ಕಾಂಗ್ರೆಸ್ ಪಕ್ಷ ಎಲ್ಲರಿಗೂ ಸೇರಿದ ಪಕ್ಷ. ಈ ದೇಶದ ಹಿಂದೂಗಳಿಗೆ, ಮುಸಲ್ಮಾನರಿಗೆ, ಕ್ರೈಸ್ತರಿಗೆ ಎಲ್ಲರಿಗೂ ಕೂಡ ಸಮಾನವಾದಂತಹ ಸ್ಥಾನಮಾನಗಳನ್ನು ಕೊಟ್ಟ ಪಕ್ಷ ಕಾಂಗ್ರೆಸ್. ಆದ್ದರಿಂದ ಜಾತಿವಾದಕ್ಕೆ ಪೂರಕವಾಗಿ ಯಾರಾದರೂ ಮಾತನಾಡುವುದನ್ನು ಖಂಡಿಸಲಿಕ್ಕೆ ಕಾಂಗ್ರೆಸ್ ಸದಾ ಸಿದ್ಧರಿರ್ತದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಸಂತೋಷ್ ಕುಮಾರ್ ಶೆಟ್ಟರ ನೇತೃತ್ವದಲ್ಲಿ ಸಭೆಯನ್ನು ನಾವು ಹಮ್ಮಿಕೊಳ್ಳಿ. ಆದ್ದರಿಂದ ನಳಿನ್ ಕುಮಾರ್ ಇರ್ಬೋದು, ಅನಂತಕುಮಾರ್ ಹೆಗಡೆ ಇರ್ಬೋದು, ಅಂತಹ ಜಾತಿವಾದಕ್ಕೆ, ಕೋಮುವಾದಕ್ಕೆ ಪ್ರೋತ್ಸಾಹ ಕೊಡುವ ಜನನಾಯಕರು ನನ್ನ ಕಿವಿ ಮಾತಿಂದ ನೀವು ಇನ್ನಾದರೂ ತಿದ್ದುಕೊಳ್ಳಿ, ನಿಮ್ಮ ಮಾತುಗಳನ್ನು ಬದಲಾವಣೆ ಮಾಡಿ, ನಿಮಗೆ ಮತ ಕೊಟ್ಟ ಜನರ ಆ ಕಷ್ಟಗಳಿಗೆ ನೀವು ಸ್ಪಂದನೆ ಮಾಡಬೇಕೇ ವಿನಃ ಜನರನ್ನು ಕೆರಳಿಸುವ ಯಾವುದೇ ಮಾತು ನಿಮ್ಮಿಂದ ಬರಬಾರದು ಅಂತಕ್ಕಂಥ ಒಂದು ಎಚ್ಚರಿಕೆಯ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ, ಇದು ಬೇರೆ ಬೇರೆ ಕಾರ್ಯಗಳಿಗೆ ಇವತ್ತು ಸರ್ಕಾರ ವಿಫಲರಾಗಿದೆ. ಕೇಂದ್ರ ಸರ್ಕಾರ 15 ಲಕ್ಷ ರೂಪಾಯಿ ನಿಮ್ಮ ಅಕೌಂಟಿಗೆ ಹಾಕ್ತೇವೆ ಅಂತ ಜನರನ್ನು ಮನೆ ಮನೆಗೆ ಹೋಗಿ ಅವರನ್ನು ಮಂಗ ಮಾಡಿ ಅವರ ಮತಗಳನ್ನು ಗಳಿಸಿ ಇವತ್ತು 4.5 ವರ್ಷ ಸಂದರೂ ಕೂಡ ಯಾವುದೇ ವ್ಯಕ್ತಿಗ ಬ್ಯಾಂಕಿಗೆ ಹಣ ಬಂದಿಲ್ಲ. ಬ್ಯಾಂಕಿನಲ್ಲಿ ಅಕೌಂಟ್ ಓಪನ್ ಮಾಡಿಸಿ ಈಗ 5,000 ಡೆಪಾಸಿಟ್ ಆಗಿದ ಹಣ ಅದರಿಂದ ಏನೆಲ್ಲ ಚಾರ್ಜ್ ಮಾಡಿಕೊಂಡು ಈಗ 1,000ಕ್ಕೆ ಡೆಪಾಸಿಟ್ ಬಂದು ಮುಟ್ಟಿದೆ.
ನಿಮಗೆ 4,00,000 ರೂಪಾಯಿ ಲಾಸ್ ಆಗಿದೆ ವಿನ ಯಾರಿಗೂ ಕೂಡ ಬ್ಯಾಂಕ್ ಓಪನ್ ಮಾಡಿ ಲಾಭ ಆದದ್ದು ಈ ದೇಶದ ಚರಿತ್ರೆಯಲ್ಲಿಲ್ಲ. ಆದ್ದರಿಂದ ನೀವು ಮಂಗ ಮಾಡಿದ್ದೀರಿ, ನೀವು ಮೋಸ ಮಾಡಿದ್ದೀರಿ. ಇಂತಹ ಮೋಸ ಮಾಡಿ ನೀವು ಮತ ಗಳಿಸಬಾರದು ಅಂತಕ್ಕಂಥ ಮಾತನ್ನು ಜನರಿಗೆ ತಿಳಿಸ್ಕೊಳ್ಳೋಕ್ಕೋಸ್ಕರ ಈ ಪ್ರತಿಭಟನಾ ಸಭೆಯನ್ನು ನಾವು ಉಪಯೋಗ ಮಾಡ್ತಾ ಇದ್ದೇವೆ. ನೀವು ಇವತ್ತು ಕಾರ್ಮಿಕರ ಸಮಸ್ಯೆ ಇರ್ಬೋದು, ಇವತ್ತು ರೈತರ ಸಮಸ್ಯೆ ಇರ್ಬೋದು, ಇವತ್ತು ದಲಿತರ ಸಮಸ್ಯೆ ಇರ್ಬೋದು, ಇವತ್ತು ಅಲ್ಪಸಂಖ್ಯಾತರ ಸಮಸ್ಯೆ ಇರ್ಬೋದು, ಇವತ್ತು ಹಿಂದುಳಿದ ವರ್ಗದವರ ಸಮಸ್ಯೆ, ಯಾವುದೇ ಸಮಸ್ಯೆಗೆ ಕೇಂದ್ರ ಸರ್ಕಾರ ಸ್ಪಂದನೆ ಮಾಡಲಿಲ್ಲ, ಅದಕ್ಕೆ ಬೇಕಾದ ಕಾರ್ಯಕ್ರಮವನ್ನು ಹಾಕಲಿಲ್ಲ. ಅದು ಬಿಟ್ಟು ಇವತ್ತು ವಿದೇಶಕ್ಕೆ ತೆರಳಿದ್ದಾರಲ್ಲ, ಲಕ್ಷಾಂತರ ಕೋಟಿ ಬ್ಯಾಂಕ್ ಸಾಲವನ್ನು ಹಿಡಿಸಿ ಮಲ್ಯರಂಥ ಜನ ಇವತ್ತು ದೇಶವನ್ನು ಪಲಾಯನ ಮಾಡಲಿಕ್ಕೆ ನೀವು ಪರೋಕ್ಷವಾಗಿ ಕೇಂದ್ರ ಸರ್ಕಾರ ಇದಕ್ಕೆ ಬೆಂಬಲ ಕೊಟ್ಟದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಆದರೆ ಇವತ್ತು ಮೋದಿಯವರು 2,750 ಕೋಟಿ ರೂಪಾಯಿ ವಿದೇಶ ಯಾಣಕ್ಕೆ ಇವತ್ತು ಖರ್ಚು ಮಾಡಿದ್ದಾರೆ. ರೈತರ ಸಾಲ ಮನ್ನಾ ಕೇಳಿದರೆ ನಿಮ್ಮಲ್ಲಿ ದುಡ್ಡಿಲ್ಲ. ದೊಡ್ಡ ದೊಡ್ಡ ಬಂಡವಾಳಶಾಹಿಗಳ ಸಾಲ ಮನ್ನಾ ಮಾಡಲಿಕ್ಕೆ ನಿಮ್ಮಲ್ಲಿ ದುಡ್ಡಿದೆ. ಆದರೆ ಈ ದೇಶದ ಬೆನ್ನೆಲುಬಾಗಿರೋ ರೈತರ ಸಮಸ್ಯೆಗಳಿಗೆ ನಿಮ್ಮ ಸ್ಪಂದನ ಇಲ್ಲವೇ ಇಲ್ಲ. ಇದನ್ನು ಕೂಡ ನಾವು ರೈತರಿಗೆ ತಿಳಿಸಬೇಕಾದಂಥ ಅವಶ್ಯಕತೆ ಇದೆ. ಎಲ್ಲ ವಿಚಾರಗಳ ಬಗ್ಗೆ ನಾಡ್ದು 16, 17, 18ಕ್ಕೆ ನಾವು ಪಾದಯಾತ್ರೆ ಸಂದರ್ಭದಲ್ಲಿ ಅನೇಕ ಮುಖಂಡರು ಈ ಬಗ್ಗೆ ಜನತೆಗೆ ತಿಳುವಳಿಕೆ ನೀಡಲಿಕ್ಕಿದ್ದಾರೆ. ಅದಕ್ಕೆ ಕೂಡ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕು. ಇವತ್ತು ಅಪಪ್ರಚಾರಗಳಿಂದ ಕೋಮುವಾದಿಗಳ ಏನೆಲ್ಲ ಸುಳ್ಳು ಭರವಸೆಗಳನ್ನು ಜನರಿಗೆ ನೀಡಿ ಇವತ್ತು ಕಾಂಗ್ರೆಸ್ ಪಕ್ಷ ಈ ಜಿಲ್ಲೆಯಲ್ಲಿ ಸೋತಿರ್ಬೋದು. ಆದರೆ ಮುಂಬರುವ ದಿನದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಮಂಗಳೂರು ಮತ್ತು ಉಡುಪಿ ಎರಡರಲ್ಲಿ ಕೂಡ ಗೆಲ್ಲಿಸುವಲ್ಲಿ ನಮ್ಮೆಲ್ಲರ ದೊಡ್ಡ ಸಾಮರ್ಥ್ಯ ನಾವು ತೋರಿಸಬೇಕು. ನಾವು ಜನತೆಗೆ ಸತ್ಯವನ್ನು ತಿಳಿಸಬೇಕು. ಕೋಮುವಾದವನ್ನು ಖಂಡಿಸಬೇಕು. ಸುಳ್ಳುಗಾರರ ಸುಳ್ಳನ್ನು ಜನರಿಗೆ ತಿಳಿಸಬೇಕು. ಈ ಎಲ್ಲ ಕೆಲಸ ಸಕ್ಸಸ್ ಆಗಬೇಕಿದ್ದರೆ ನಾವು ಕಾಂಗ್ರೆಸ್ಸಿನ ಎಲ್ಲ ಕಾರ್ಯಕರ್ತರು, ಎಲ್ಲ ಜನನಾಯಕರು, ಎಲ್ಲ ಚುನಾಯಿತ ಪ್ರತಿನಿಧಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ನಾವು ಒಂದಾಗಿ ಹೋರಾಟ ಮಾಡಬೇಕಂತ ಅನಿವಾರ್ಯತೆ ಇದೆ. ಅದಕ್ಕೂ ಕೂಡ ನಾವೆಲ್ಲ ಶಪಥ ಮಾಡೋಣ. ತನ್ಮೂಲಕ ಕಾಂಗ್ರೆಸ್ ಪಕ್ಷವನ್ನು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸೋಣ. ಇವತ್ತು ರಾಹುಲ್ ಗಾಂಧಿಯವರು ಕೆಲವಾರು ಪ್ರಶ್ನೆಗಳನ್ನು ಮೋದಿಗೆ ಹಾಕಿದ್ದಾರೆ. ಆದರೆ ಮೋದಿ ಅದಕ್ಕೆ ಉತ್ತರ ಕೊಡಲಿಕ್ಕೆ ಹೋಗೋದಿಲ್ಲ. ವಿದೇಶ ಸಚಿವರು ಅದಕ್ಕೆ ಉತ್ತರ ಕೊಡಲಿಕ್ಕೆ ಹೋಗೋದಿಲ್ಲ. ಆರ್ಥಿಕ ಸಚಿವರು ಅದಕ್ಕೆ ಉತ್ತರ ಕೊಡಲಿಕ್ಕೆ ಹೋಗೋದಿಲ್ಲ. ಇದು ಪಾರ್ಲಿಮೆಂಟ್ನಲ್ಲಿ ಹೋದದ್ದು ಯಾಕೆ? ಪಾರ್ಲಿಮೆಂಟ್ನಲ್ಲಿ ಚರ್ಚೆಯಾದಾಗ ಆ ಚರ್ಚೆಗೆ ಉತ್ತರ ಕೊಡಬೇಕಾದಂತೂ ಆ ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳ ಜವಾಬ್ದಾರಿಯಾಗಿದೆ. ಅದರಲ್ಲಿ ನೀವು ಕೇಂದ್ರದ ಎಲ್ಲ ಮಂತ್ರಿಗಳು ವಿಫಲರಾಗಿದ್ದೀರಿ. ನೀವು ಕೇಂದ್ರದ ಪ್ರಧಾನಮಂತ್ರಿ ನೀವು ವಿಫಲರಾಗಿದ್ದೀರಿ. ನೀವು ವಿರೋಧ ಪಕ್ಷಗಳು ಯಾವುದೇ ಒಂದು ಜವಾಬ್ದಾರಿಯುತ ಅಂತ ಪ್ರಶ್ನೆ ಹಾಕಿದಾಗ ಆ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡಬೇಕಾದಲ್ಲಿ ನೀವು ವಿಫಲರಾಗಿದ್ದೀರಿ. ಆದ್ದರಿಂದ ಕೇಂದ್ರ ಸರ್ಕಾರದ ಅದು ಮೋದಿ ಇರಬಹುದು, ಅವರ ಸಂಪುಟ ಬಳಗ ಇರಬಹುದು, ಎಲ್ಲರನ್ನೂ ಕೂಡ ಕಾಂಗ್ರೆಸ್ ಪಕ್ಷದ ಖಂಡಿತವಾಗಿ ನಾವು ಎದುರಿಸ್ತೇವೆ. ಮುಂಬರುವ ಚುನಾವಣೆಯಲ್ಲಿ ನಿಮಗೆ ಸರಿಯಾದ ಪಾಠವನ್ನು ಕಲಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ನಿಮಗೆ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಈ ದೇಶದ ಇತಿಹಾಸದಲ್ಲಿ ಅತಿ ಒಂದು ದೊಡ್ಡ ಪಕ್ಷ 150 ವರ್ಷಗಳ ಇತಿಹಾಸವನ್ನು ಕಂಡಿದಂತಹ ಏಕೈಕ ಪಕ್ಷ ಈ ದೇಶದಲ್ಲಿ ಇದ್ರೆ ಅದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಅಂತೇಳಿ ಹೆಮ್ಮೆಯಿಂದ ಹೇಳಲಿಕ್ಕೆ ಅಭಿಮಾನ ಆಗ್ತದೆ. ಆ ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಯಾವುದೇ ಧರ್ಮದ ಧಾರ್ಮಿಕ ನಂಬಿಕೆಗಳಿಗೆ ತೊಂದರೆಯಾದಾಗ, ಯಾವುದೇ ಧಾರ್ಮಿಕ ವಿಚಾರಗಳಿಗೆ ನೀತಿಗಳಿಗೆ ಅಡೆತಡೆಗಳು ಆದಾಗ ಕಾಂಗ್ರೆಸ್ ಪಕ್ಷ ಅದನ್ನು ವಿರೋಧಿಸ್ತದೆ. ಅದು ಆ ಧರ್ಮ ಈ ಧರ್ಮ ಎನ್ನುವಂತಹ ಭೇದ ಭಾವ ಇಲ್ಲದೆ ಎಲ್ಲರನ್ನು ಕೂಡ ಒಟ್ಟುಗೂಡಿಸಿಕೊಂಡು ಜಾತ್ಯತೀತ ಪಕ್ಷದ ನೆಲೆಯಲ್ಲಿ ಈ ದೇಶದಲ್ಲಿ ಬದುಕುವಂತವರು ಪ್ರತಿಯೊಬ್ಬರು ಮಾನವೀಯರು ಎನ್ನುವಂತಹ ನೆಲೆಯಲ್ಲಿ ಯಾವುದೇ ಧಾರ್ಮಿಕ ತೊಂದರೆಗಳಿಗೆ ಅನ್ಯಾಯ ಆದಾಗ ಕೂಡ ಅದನ್ನ ಪ್ರತಿಭಟಿಸೋದು ಯಾವತ್ತಿಯೂ ಕೂಡ ಕಾಂಗ್ರೆಸ್ ಪಕ್ಷ ಅಂತೇಳಿ ನಾವು ಕಂಡಿದ್ದೇವೆ. ಆ ನೆಲೆಯಲ್ಲಿ ಕೂಡ ಇವತ್ತು ಮೊನ್ನೆ ಹಿಂದೂ ಭಾವನೆಗಳ ನಂಬಿಕೆಗೆ ಸುಮಾರು 800 ವರ್ಷಗಳ
ಇತಿಹಾಸವುಳ್ಳಂಥ ಶಬರಿಮಲೆ ದೇವಸ್ಥಾನದ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಮಹಿಳೆಯರು ಹೋಗಬೇಕು ಎನ್ನುವಂಥ ವಿಚಾರದಲ್ಲಿ ಕೂಡ ಆ ಒಂದು ಆದೇಶವನ್ನ ನೀಡಿದಾಗ ಕೂಡ 800 ವರ್ಷಗಳಿಂದ ಇತಿಹಾಸವನ್ನ ನಂಬಿಕೊಂಡಂತ ಒಂದು ನಂಬಿಕೆ ಭಾವನೆಗೆ ಸುಪ್ರೀಂ ಕೋರ್ಟಿನಿಂದ ಬಂದಿರುವಂತಹ ಆದೇಶವನ್ನ ಮನಗಣಿಸಿ ಅದನ್ನ ಸರಿಪಡಿಸಬೇಕು ಅಂತೇಳಿ ಕೂಡ ಕಾಂಗ್ರೆಸ್ ಪಕ್ಷ ಕೂಡ ಆಗ್ರಹಿಸಿದೆ. ನಾವು ಯಾವತ್ತಿಗೂ ಕೂಡ ಆ ವಿಷಯದಲ್ಲಿ ರಾಜಕೀಯ ಮಾಡಲಿಲ್ಲ. ಕಾಂಗ್ರೆಸ್ ಪಕ್ಷ ಇದು ನಮ್ಮ ಧಾರ್ಮಿಕ ಭಾವನೆ, ಅದು ಹಿಂದೂ ಧರ್ಮದ ನಮ್ಮ ಹಿರಿಯ ನಾಯಕರು ಹಿಂದೆ ನಾನು ಆವಾಗಲೇ ಹೇಳಿದ ಹಾಗೆ 800 ವರ್ಷದ ಇತಿಹಾಸದಲ್ಲಿ ಹಿಂದೂ ಮುಖಂಡರು ಹಿಂದಿನ ನಮ್ಮ ಹಿರಿಯರು ಹಾಕಿದಂತಹ ಆ ಭಾವನೆಯನ್ನ ನಾವು ಇಂದಿಯೂ ಕೂಡ ಉಳಿಸಬೇಕು ಎನ್ನುವಂತಹ ನೆಲೆಯಲ್ಲಿ ಅದಕ್ಕೆ ಕಾಂಗ್ರೆಸ್ ಪಕ್ಷ ಬೆಂಬಲವನ್ನ ಸೂಚಿಸಿದೆ. ಇವತ್ತಿಗೂ ಕೂಡ ನಾವು ನೋಡ್ತಾ ಇದ್ದೇವೆ, ಮಹಿಳೆಯರಿಗೆ ಕೂಡ ಅವಕಾಶ ಇದೆ, ಶಬರಿಮಲೆಗೆ ಹೋಗ್ಲಿಕ್ಕೆ ಅವಕಾಶ ಇದೆ. ಒಂದು ಪ್ರಾಯಕ್ಕೆ ಸೀಮಿತವಾಗಿ ಇವತ್ತು ನಂಬಿಕೆಗೆ ವಿರೋಧವನ್ನ ಮಾಡದೆ ಶಬರಿಮಲೆ ಯಾತ್ರೆಯನ್ನ ಮಹಿಳೆಯರು ಕೂಡ ಕೈಗೊಳ್ಬಹುದು. ಅದೇ ಕೆಲವೊಂದು ವಿಚಾರಗಳು ಬಂದಾಗ ಸೀಮಿತ ವಯಸ್ಸಿನಲ್ಲಿ ಆ ಒಂದು ನಂಬಿಕೆಗೆ ತೊಂದರೆ ಉಂಟು ಮಾಡಬಾರ್ದು ಎನ್ನುವಂತಹ ನೆಲೆಯಲ್ಲಿ ಕೆಲವೊಂದು ಕಟ್ಟುಪಾಡುಗಳನ್ನು ಕೂಡ ನಮ್ಮ ಧರ್ಮದಲ್ಲಿ ಇದೆ. ಆ ನೆಲೆಯಲ್ಲಿ ಇವತ್ತು ನಾವೆಲ್ಲರೂ ಮಾತಾಡ್ತೇವೆ ಹೊರತು ಬಹುಶಃ ಅವೆಲ್ಲವನ್ನು ಕೂಡ ಮನಗಾಣಿಸಿಕೊಂಡು ನಮ್ಮ ಸಂಸ್ಕೃತಿಯನ್ನ ಉಳಿಸ್ಕೊಳ್ತಕ್ಕಂತಹ ಜವಾಬ್ದಾರಿಯು ಕೂಡ ಇವತ್ತು ನಮ್ಮಲ್ಲಿದೆ. ಆ ಒಂದು ಸಂಸ್ಕೃತಿಯನ್ನ ಉಳಿಸಿ ಬೆಳೆಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಕೂಡ ನಮ್ಮ ನಿಮ್ಮೆಲ್ಲರಲ್ಲಿ ಇದೆ ಎನ್ನುವುದನ್ನು ಕೂಡ ನಾವು ಕಂಡವರು. ಆ ನೆಲೆಯಲ್ಲಿ ಇವತ್ತು ಈ ಬಿಜೆಪಿಯವರು, ನಾವು ಒಂದು ಕಡೆ ಕಾಂಗ್ರೆಸ್ ಪಕ್ಷ ಅತ್ಯುತ್ತಮ ರೀತಿಯಲ್ಲಿ ಜನರ ಭಾವನೆಗೆ ತಕ್ಕ ನಾವು ಮಾತಾಡೋದಿದ್ರೆ, ಬಿಜೆಪಿಯವರು ಇವತ್ತು ನಾವು ನೋಡ್ತಾ ಇದ್ದೇವೆ ಇಡೀ ದೇಶದಲ್ಲಿ ಅಲ್ಲೋಲ ಕಲ್ಲೋಲವನ್ನ ಮೂಡಿಸಿಬಿಟ್ಟಿದ್ದಾರೆ. ಮೊನ್ನೆ ನಾನು ಹೋಗಿದ್ದೆ ನಮ್ಮ ಬಹಳಷ್ಟು ಪವಿತ್ರವಾದಂತ ಇಲ್ಲಿ ನಮ್ಮ ಕೋಳೂರು ಶಂಕರನಾರಾಯಣ ದೇವಸ್ಥಾನದ ಜಾತ್ರೆಯ ಸಂದರ್ಭ ನಾನು ಕೂಡ ಭಾಗವಹಿಸಿದೆ. ಆ ದಿನ ತುಲಾಭಾರ ಸೇವೆ ಇತ್ತು. ಬಹುಶಃ ಆ ದಿನ ಬಹಳಷ್ಟು ಭಕ್ತರಿಗೆ ಆ ದೇವಸ್ಥಾನಕ್ಕೆ ಬರ್ಲಿಕ್ಕೆ ಆಗ್ಲಿಲ್ಲ. ಬಹಳಷ್ಟು ಕಾರ್ಮಿಕದ ದೇವಸ್ಥಾನದು. ಅಲ್ಲಿ ಕೇಳುವಾಗ ನಾವು ಹೇಳ್ತಿದ್ರು, ಇವತ್ತು ಎಲ್ಲ ಸ್ಟ್ರೈಕ್ ಮಾಡಿದ್ದಾರೆ, ಜಾತ್ರೆ ಅಂತ ಗೊತ್ತಿದೆ, ಎಷ್ಟೋ ಸಾವಿರಾರು ಬರ್ತಕ್ಕಂಥ ಅಲ್ಲಿಯ ದೇವಸ್ಥಾನ ಇವರೆಲ್ಲ ಬಂದ್ ಮಾಡಿ ಕೂತ್ರು. ಆದ್ರೆ ನಾವು ಹೇಳುದು, ಇವರಿಗೆ ಅದರಿಂದ ಏನ್ ಲಾಭ ಸಿಗ್ತದೆ? ಒಂದು ನಂಬಿಕೆಗೆ ಭಾವನೆಗೆ ಧಕ್ಕೆ ಆದಾಗ ನಾವು ಮಾತಾಡ್ಬೇಕು. ಅದಕ್ಕೆ ಹಿಂದೂ ಧಾರ್ಮಿಕರಿದ್ದಾರೆ, ಹಿರಿಯರಿದ್ದಾರೆ, ಅವರು ಮಾತಾಡ್ತಾರೆ, ಸರಿ, ಅದರ ಬಗ್ಗೆ ನಾವು ಹೇಳ್ಬೋದು. ಆದ್ರೆ ಇವರು ಅದನ್ನ ಪ್ರತಿಭಟಿಸುವುದರ ಮೂಲಕ, ಯಾರ್ಯಾರಿಗೆ ಹೊಡೆಯುವುದರ ಮೂಲಕ ಇಂತಹ ಪ್ರತಿಭಟನೆಯನ್ನ ಈ ಬಿಜೆಪಿಯವರು ಮಾಡ್ತಾರೆ ಅಂತ ಹೇಳಿದ್ರೆ ಇದು ನಿಜವಾಗಿ ಕೂಡ ಇದು ಹಿಂದೂ ಸಂಸ್ಕೃತಿ ಅಲ್ಲ, ಇದು ನಮ್ಮ ಸಂಸ್ಕೃತಿ ಅಲ್ಲ, ನಮ್ಮ ದೇಶದ ಸಂಸ್ಕೃತಿಯೂ ಅಲ್ಲ. ಖಂಡಿತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಶಾಂತಿಯುತವಾಗಿ ಅದನ್ನ ಒಬ್ಬರಿಗೆ ಮನವೊಲಿಸಲಿಕ್ಕೆ ಹೊರತು ಅದನ್ನ ಪ್ರತಿಭಟಿಸಿ ಅದಕ್ಕೆ ಇನ್ನೊಂದು ಧರ್ಮದವರಿಗೆ ಹೊಡೆಯುವುದರ ಮೂಲಕ, ಅಂಗಡಿಗಳಿಗೆ ಕಲ್ಲು ಬಿಸಾಡುವುದರ ಮೂಲಕ ಇವರು ಪ್ರತಿಭಟನೆಯನ್ನ ತೋರಿಸ್ತಾ ಇದ್ದಾರೆ. ಇವರ ದ್ವಿಮುಖ ನೀತಿ ಈ ಬಿಜೆಪಿಯವರಿಗೆ ನಮ್ಗೆ ಗೊತ್ತಾಗ್ತದೆ. ತಮಿಳುನಾಡಿನಲ್ಲಿ ಜಲ್ಲಿಕಟ್ಟು ಬಗ್ಗೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದಾಗ ತಮಿಳುನಾಡು ಜನತೆಗೆ ಭಾವನೆಯನ್ನ ಧಕ್ಕೆ ಮಾಡಬಾರ್ದು ಅಂತೇಳಿ ಕೇಂದ್ರ ಸರ್ಕಾರ ಆವಾಗ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಆವಾಗ ಸುಗ್ರೀವಾಜ್ಞೆಯನ್ನು ಹೊರಡಿಸಬೇಕು ಅಂತೇಳಿ ಅಧ್ಯಾದೇಶವನ್ನು ಕೂಡ ಕೇಂದ್ರ ಸರ್ಕಾರ ಅದರಲ್ಲಿ ಬಂದು ಮಾಡಿದೆ. ಈಗ ಈ ವಿಷಯದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಎಲ್ಲವನ್ನು ಕೂಡ ಈ ದೇಶದಲ್ಲಿ ಇನ್ನೂ ಕೂಡ ಉದ್ವಿಗ್ನವಾದಂತಹ ವಾತಾವರಣ ಮೂಡಬೇಕು, ಇನ್ನೂ ಕೂಡ ಅಶಾಂತಿಗಳು ನಿರ್ಮಾಣ ಆಗಬೇಕು ಅಂತೇಳಿ ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕಾಯ್ತಾ ಇದ್ದಾರೆ ಅನ್ನೋದನ್ನು ಕೂಡ ಇದು ಸ್ಪಷ್ಟ ಸಂದೇಶವನ್ನ ಈ ದೇಶದ ಜನತೆಗೆ ಇವತ್ತು ನೀಡ್ತಾ ಇದ್ದಾರೆ. ಇವರಿಗೆ ಯಾವುದೇ ಇದರಲ್ಲಿ ಒಂದು ಇಂಟರ್ಫಿಯರ್ ಆದ್ರೆ ಖಂಡಿತವಾಗಿಯೂ ಕೂಡ ಇದು ಒಂದು ಕ್ಷಣದಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳಿಗೆ ಈ ಒಂದು ಆಗ್ತಕ್ಕಂಥ ಈ ಒಂದು ಸ್ಟ್ರೈಕ್ ಅನ್ನು ಕೂಡ ನಿಲ್ಲಿಸಬಹುದು. ಇದರಲ್ಲಿ ಗೊತ್ತಾಗ್ತದೆ ಇವರು ಯಾವ ರೀತಿಯ ದ್ವಿಮುಖ ನೀತಿಯನ್ನ ಈ ಬಿಜೆಪಿ ಅವರು ಮಾಡ್ತಾರೆ ಅಂತೇಳಿ. ಈಗ ಒಂದು ಕಡೆ ಮೊನ್ನೆ ನಳಿನ್ ಕುಮಾರ್ ಕಟೀಲ್ ಅವರು ದೆಹಲಿಯಲ್ಲಿ ಮಾಡ್ತಾ ಇದ್ದಾರೆ, ನೀವು ನೋಡಿರ್ಬೋದು, ಅಲ್ಲಿ ಹೋಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇವಾಗ್ಲೇ ಇಲ್ಲಿ ಹೇಳಿದಂತ ನಾಯಕರುಗಳು ಈ ನೆಲದಲ್ಲಿ ಇಲ್ಲಿ ಇಂತಹ ಅನ್ಯಾಯಗಳಾಗ್ತದೆ, ನಮ್ಮ ಪಕ್ಕದ ಕೇರಳದಲ್ಲಿ ಇಷ್ಟೊಂದು ಸಮಸ್ಯೆಗಳಾಗ್ತದೆ, ಇವೆಲ್ಲವನ್ನು ಕೂಡ ರಾಜಕೀಯ ಅಂತೇಳಿ ಬಿಂಬಿಸುವಂತ ಇವರು ಈಗ ಕೇರಳದಲ್ಲಿ ಇರ್ತಕ್ಕಂಥ ಸರ್ಕಾರವನ್ನ ಹೊರಗೊಳಿಸಬೇಕು, ಇವರಿಗೆ ಅಧಿಕಾರವನ್ನ ಹಿಡಿಬೇಕೆನ್ನುವಂತ ಒಂದೇ ನೆಲೆಯಲ್ಲಿ ಇವತ್ತು ಇವರು ಪ್ರತಿಭಟನೆಯನ್ನ
ಮಾಡ್ತಾರೆ ಹೊರತು ಇವರಿಗೆ ಶಬರಿಮಲೆಗೆ ಮಹಿಳೆಯರು ಹೋಗ್ಲಿ ಎನ್ನುವಂತಹ ವಿಚಾರದಿಂದ ಈ ಬಿಜೆಪಿಯವರು ಮಾತಾಡ್ತಾ ಇಲ್ಲ ಅನ್ನೋದನ್ನು ಕೂಡ ಸ್ಪಷ್ಟವಾದಂತಹ ಸಂದೇಶ ಇವತ್ತು ನಮ್ಗೆ ಗೊತ್ತಾಗ್ತದೆ. ನಾವು ಕಾಣ್ಬಹುದು ಇದನ್ನ. ಆದ್ರೆ ಒಂದು ಮಾತ್ರ ಹೇಳ್ತೇನೆ, ಎಲ್ಲವನ್ನು ಕೂಡ ದೇವರು ನೋಡ್ತಾರೆ. ಯಾರ ಕಣ್ಣಿಗೂ ಕೂಡ ನಾವು ಮಣ್ಣೆರಚಬಹುದು, ಆದ್ರೆ ಭಗವಂತನ ಕಣ್ಣಿಗೆ ಮಣ್ಣೆರಚಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತೇಳಿ ಕೂಡ ನಾನು ಇದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಖಂಡಿತವಾಗಿ ಕೂಡ ಆ ಸರ್ವಶಕ್ತಿಯಾದಂತ ಭಗವಂತ ನವನ ಶಕ್ತಿ ಖಂಡಿತವಾಗಿ ಕೂಡ ಇದೆ, ಅವನು ಎಲ್ಲವನ್ನು ನೋಡ್ತಾನೆ. ಆದ್ರೆ ನಾವು ಹೇಳಿದಿಷ್ಟೇ, ಒಂದು ಧಾರ್ಮಿಕ ನಂಬಿಕೆಯ ವಿಚಾರದಲ್ಲಿ ಹಿಂದೂ ಸಂಸ್ಕೃತಿ, ಇದು ಹಿಂದೂ ಸಂಸ್ಕೃತಿಯ ಒಳಗಡೆ ಈ ನಂಬಿಕೆಯ ಬಗ್ಗೆ ಈಗ ಇವರು ಇಂತಹ ವಿಚಾರಗಳನ್ನ ಕೈಗೆತ್ತಿಕೊಂಡಿದ್ದಾರೆ ಅಂತ ನಾವು ಹೇಳ್ಬೇಕಾದ್ರೆ ಬಹುಶಃ ನಾವು ಎಷ್ಟೊಂದು ಸೂಕ್ಷ್ಮತೆಯಿಂದ ಈ ಬಿಜೆಪಿಯವರು ಯಾವ ರೀತಿಯಲ್ಲಿ ರಾಜಕೀಯವನ್ನ ಮಾಡ್ತಾರೆ, ಈ ಒಂದು ವಿಷಯವನ್ನ ಅವರು ಇಟ್ಕೊಂಡು ಈಗ ಎಲ್ಲೆಡೆ ಇವರು ಮಾಡ್ತಾ ಇರೋದು ನೋಡಿದ್ರೆ ಬರುವಂತಹ ಲೋಕಸಭಾ ಚುನಾವಣೆಯನ್ನ ಇವರಿಗೆ ಒಂದು ಒಳ್ಳೆಯ ಅವಕಾಶ ಅಂತ ಹಿಡಿದುಕೊಂಡು ಬಹುಶಃ ಇದನ್ನ ಒಂದು ಎತ್ತಿ ಹಿಡಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇವಾಗ ಹೇಳಿದ್ರು, ನಾನು ಅವರು ಹೇಳಿದನ್ನ ಹೇಳಲಿಕ್ಕೆ ಹೋಗುದಿಲ್ಲ, ಬಹಳಷ್ಟು ವಿಚಾರಗಳು ಇವತ್ತು ನಮ್ಮ ದೇಶವನ್ನ ಅಲ್ಲೋಲ ಕಲ್ಲೋಲ ಪರಿಸ್ಥಿತಿಗೆ ಕೊಂಡೊಯ್ತಾ ಇದೆ. ನಮ್ಮಲ್ಲಿರ್ತಕ್ಕಂಥ ಅಭಿವೃದ್ಧಿ ಇರ್ಬೋದು, ಧಾರ್ಮಿಕ ನೀತಿಗಳಿರ್ಬೋದು, ಸಾಮಾಜಿಕ ಬದಲಾವಣೆಗಳಿರ್ಬೋದು, ಬ್ಯಾಂಕಿನಲ್ಲಿ ಆಗುವಂತಹ ತೊಂದರೆಗಳಿರ್ಬೋದು, ಎಲ್ಲವನ್ನು ಕೂಡ ಇವರಿಗೆ ಯಾವತ್ತೂ ಕೂಡ ಆ ವಿಷಯಗಳು ಈ ಬಿಜೆಪಿಯವರಿಗೆ ಕಾಣ್ತಾ ಇಲ್ಲ. ಯಾವುದೇ ಅಭಿವೃದ್ಧಿ ಪರ ಚಿಂತನೆಗಳು ಈ ಬಿಜೆಪಿಗೆ ಕಾಣ್ತಾ ಇಲ್ಲ. ಇವತ್ತು ವಿಜಯ ಬ್ಯಾಂಕ್ ಅನ್ನ ಬರೋಡಾ ಬ್ಯಾಂಕ್ ಜೊತೆ ವಿಲೀನ ಮಾಡುದು, ಇದರ ಬಗ್ಗೆ ಪಿಟಿಕ್ ಕೂಡ ಇಲ್ಲಿಯ ಸಂಸದರು ಎತ್ತಾ ಇಲ್ಲ. ಎಲ್ಲಾದ್ರೂ ಕಾಂಗ್ರೆಸ್ ಪಕ್ಷ ಇವತ್ತು ಕೇಂದ್ರದಲ್ಲಿ ಇದ್ದು ಈ ರೀತಿ ಮಾಡ್ತಿದ್ರೆ ಬಹುಶಃ ಇಲ್ಲಿ ಎಷ್ಟು ಪ್ರತಿಭಟನೆ ಆಗ್ತಿತ್ತೋ, ಎಷ್ಟು ಕಡೆ ಬೆಂಕಿ ಆಗ್ತಿತ್ತೋ ದೇವರಿಗೆ ಗೊತ್ತು. ಆದ್ರೆ ಇವತ್ತು ಒಂದೇ ವಿಷಯವನ್ನು ಕೂಡ ಈ ಬಿಜೆಪಿಯ ಸಂಸದರಾಗ್ಲಿ, ಬಿಜೆಪಿಯ ಪಕ್ಷದವರಾಗ್ಲಿ ಯಾವುದೇ ಪ್ರತಿಭಟನೆಯನ್ನು ಕೂಡ ಈ ಒಂದು ವಿಜಯ ಬ್ಯಾಂಕ್ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ನೋಡ್ಬೇಕಾದ್ರೆ ನಮ್ಗೆ ಇದರಿಂದ ಸ್ಪಷ್ಟ ಸಂದೇಶ ಈ ಬಿಜೆಪಿಯವರ ದ್ವಿಮುಖ ನೀತಿಯಲ್ಲಿ ಎದ್ದು ಕಾಣ್ತದೆ ಅನ್ನೋದನ್ನು ಕೂಡ ನಾನು ಈ ಸಂದರ್ಭ ಹೇಳಿಕೊಂಡು ಬಹುಶಃ ಬಹಳಷ್ಟು ಅತ್ಯುತ್ತಮವಾಗಿ ಒಂದು ಈ ಸಂದರ್ಭದಲ್ಲಿ ನಮ್ಮ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಇವತ್ತು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ಪಕ್ಷ ಯಾವುದೇ ವಿಚಾರದಲ್ಲಿ ಕೂಡ ಈಗ ಭಗವಾನ್ ಅವರು ಕೂಡ ಮೊನ್ನೆ ಶ್ರೀರಾಮನ ಬಗ್ಗೆ ಕೂಡ ಹೇಳಿದಂತ ಅವಹೇಳನಕಾರಿ ಮಾತುಗಳ ಬಗ್ಗೆ, ಮೊಹಮ್ಮದ್ ಪೈಗಂಬರ್ರ ಬಗ್ಗೆ ಹೇಳಿದಂತ ಅವಹೇಳನಕಾರಿ ಮಾತುಗಳು, ಇವೆಲ್ಲವನ್ನು ಕೂಡ ಎಲ್ಲಾ ಧಾರ್ಮಿಕ ನಂಬಿಕೆಗಳಿಗೂ ಕೂಡ ತೊಂದರೆಯಾದಾಗ ಕಾಂಗ್ರೆಸ್ ಪಕ್ಷ ಎಂದು ಯಾರನ್ನೂ ಕೂಡ ಯಾವತ್ತೂ ಕೂಡ ಬಿಟ್ಟು ಕೊಡುವುದಿಲ್ಲ. ನಾವು ವಿಷಯದ ಬಗ್ಗೆ ಮಾತಾಡ್ತೇವೆ, ಕಾಂಗ್ರೆಸ್ ಪಕ್ಷ ಅದರಲ್ಲಿ ಯಾವತ್ತೂ ಕೂಡ ರಾಜಕೀಯವನ್ನ ಕಾಂಗ್ರೆಸ್ ಪಕ್ಷ ಮಾಡುವುದಿಲ್ಲ ಎನ್ನುವುದನ್ನು ಕೂಡ ನಾವು ಇಷ್ಟರವರೆಗೆ ಕಂಡವರು. ನಾವು ಎದ್ದು ಕೂಡ ಅಭಿವೃದ್ಧಿ ಪರ ಚಿಂತನೆ ಉಳ್ಳಂತ ಕಾಂಗ್ರೆಸ್ ಪಕ್ಷ ಬಡವರ, ಹಿಂದುಳಿದ ವರ್ಗದವರ, ಮಹಿಳೆಯರ, ಪರಿಶಿಷ್ಟ ಪಂಗಡದವರ, ಅಲ್ಪಸಂಖ್ಯಾತರ, ದೀನದಲಿತರ ಒಟ್ಟುಕೊಂಡು ಹೋಗುವಂತ ಒಂದು ಏಕೈಕ ಪಕ್ಷ ಈ ದೇಶದಲ್ಲಿ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತೇಳಿ ಅಭಿಮಾನದಿಂದ ಹೇಳಿಕೊಂಡು ಸಂಘಟನೆ ಮಾಡಿದಂತ ಅಧ್ಯಕ್ಷರಿಗೂ, ನಮ್ಮ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ಸಿಗೂ, ಹಾಗೆ ಆಗಮಿಸಿದಂತ ತಮ್ಗೆಲ್ಲರಿಗೂ ಕೂಡ ಸಹೋದರಿಯಾಗಿ ವಂದಿಸಿಕೊಂಡು ಮಾರ್ಗದರ್ಶನದಂತೆ ನಮ್ಮ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ಸಿನ ನೇತೃತ್ವದಲ್ಲಿ ಇವತ್ತೊಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ನಡೆಯುತ್ತಾ ಇದೆ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತ ಜಿಲ್ಲಾ ಕಾಂಗ್ರೆಸ್ನ ಹಿರಿಯ ನಾಯಕರಾದ ಇಬ್ರಾಹಿಂ ಕೋರ್ಜಾಲ್ ಅವರೇ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಶೆಟ್ಟಿ ಅವರೇ, ವೇದಿಕೆಯಲ್ಲಿರುವಂತ ಎಲ್ಲ ಹಿರಿಯ ನಾಯಕರೇ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ನಮ್ಮ ಮುಂಚೂಣಿ ನಾಯಕರೇ, ಸಹೋದರ ಸಹೋದರಿಯರೇ, ತಮಗೆ ಗೊತ್ತಿದೆ ಇನ್ನು ಕೆಲವೇ ತಿಂಗಳುಗಳಲ್ಲಿ ಚುನಾವಣೆ ಬರ್ತಾ ಇದೆ. ಪಾರ್ಲಿಮೆಂಟ್ಗೆ ಇನ್ನು 4 ತಿಂಗಳೊಳಗೆ ಚುನಾವಣೆ ನಡೆಯಲಿಕ್ಕಿದೆ. ಈ ಚುನಾವಣೆಗೆ ಮುಂಚಿತವಾಗಿ ಸಂಘ ಪರಿವಾರದ ನಾಟಕ ನಡೀತಾ ಇದೆ, ಅದರ ರಿಹರ್ಸಲ್ ನಡೀತಾ ಇದೆ. ಈ ದೇಶವನ್ನ ಕಳೆದ 4.25 ವರ್ಷಗಳಿಂದ ಆಳುತ್ತಿರುವಂತ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಹಾಗೂ ಅದರ ಹಿನ್ನೆಲೆಯಲ್ಲಿ ನಿಂತು ಅದನ್ನ ಸೂಕ್ತದ ಬೊಂಬೆಯನ್ನು ಆಡಿಸಿರುವಂತ ಸಂಘ ಪರಿವಾರ ಇವತ್ತು ಈ ಚುನಾವಣೆಯನ್ನ ಎದುರಿಸಲು ಯಾವುದೇ ಜನಪರವಾದ ಸಾಮರ್ಥ್ಯವಿಲ್ಲದೆ ಅದು ಕೆಲವೊಂದು ಭಾವನಾತ್ಮಕವಾದ ವಿಚಾರಗಳನ್ನ ಮುನ್ನಡೆಗೆ ತರುವಂತ ಸಂದರ್ಭವನ್ನು ಮಾಡ್ತಾ ಇದೆ. ತಮಗೆ ಗೊತ್ತಿದೆ, ತೀರಾ ಇತ್ತೀಚೆಗೆ ನಡೆಯುತ್ತಿರುವಂತಹ ಘಟನೆಗಳು ಒಂದಕ್ಕೊಂದು
ತಾಳೆಯಾಗ್ತಾ ಇದೆ. ಭಗವಾನ್ ಎಂಬ KS ಭಗವಾನ್ ಎಂಬ ವಿಕ್ಷಿಪ್ತ ಮನಸ್ಸಿನ ವ್ಯಕ್ತಿ. ಆತ ಹಗಲೊಂದು ತರ ಮಾತನಾಡ್ತಾನೆ, ರಾತ್ರಿ ಒಂಥರ ಮಾತನಾಡ್ತಾನೆ. ಆತ ಯಾವಾಗೆಲ್ಲ ಮಾತನಾಡಿದನೋ ಆವಾಗ ಕೆಲವು ದಿನಗಳವರೆಗೆ ಸಮಾಜದಲ್ಲಿ ಅಶಾಂತಿಯ ದಳ್ಳೂರು ಉಂಟಾಗುವುದನ್ನು ನಾವು ಕಾಣ್ತಾ ಇದ್ದೇವೆ. ಭಗವಾನ್ ಎಂಬವರು ಸಾಮಾನ್ಯರಲ್ಲ, ಬಹಳಷ್ಟು ಓದಿಕೊಂಡವರು, ತಿಳ್ಕೊಂಡವರು. ಆದರೆ ಉದ್ದೇಶಪೂರ್ವಕವಾಗಿ ಆ ಮನುಷ್ಯ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಇದಕ್ಕೆ ಸಂಘ ಪರಿವಾರದವರ ಕುಮ್ಮಕ್ಕಿದೆ, ಅರ್ಥ ಮಾಡಿಕೊಳ್ಬೇಕು. ಕೆಲವೊಂದು ಚಾನೆಲ್ಗಳು, ಮಾಧ್ಯಮಗಳು ಆ ಮನುಷ್ಯನ ಪ್ರಚೋದಿಸಿ ಆ ಮನುಷ್ಯರಿಂದ ಸಮಾಜಘಾತಕವಾದ ವಿಚಾರಗಳನ್ನು ಹೇಳಿಸ್ತಾ ತದನಂತರ ಅದನ್ನೊಂದು ಚರ್ಚೆ, ಪ್ಯಾನೆಲ್ ಚರ್ಚೆ, ಟಿವಿಯ ಆ ಪ್ಯಾನೆಲ್ ಚರ್ಚೆಗೆ ಮುಂದೊಡ್ಡಿ ಅಲ್ಲಿ ಬಾಯಿಗೆ ಬಂದಂತೆ ಮಾತನಾಡುವಂತ ನಾಟಕಗಳನ್ನು ನಾವು ನೋಡ್ತಾ ಇದ್ದೇವೆ. ಮರ್ಯಾದಾ ಪುರುಷೋತ್ತಮನಾದಂತಹ ಶ್ರೀರಾಮಚಂದ್ರ 5,000 ವರ್ಷಗಳಿಂದ ಬಾಳು ಬದುಕಿದಂತ ಒಂದು ಧರ್ಮದ ಆರಾಧ್ಯ ದೇವರಾದ ಶ್ರೀರಾಮಚಂದ್ರನ ಬಗ್ಗೆ ಅತ್ಯಂತ ತುಚ್ಛವಾಗಿ ಮಾತನಾಡಿದ್ದ ಭಗವಾನ್. ಆ ಭಗವಾನನ ಮಾತುಗಳನ್ನು ಮುಂದಿಟ್ಟುಕೊಂಡು ಸುವರ್ಣ ಟಿವಿಯಲ್ಲಿ ನಡೆದಂತ ಪ್ಯಾನೆಲ್ ಚರ್ಚೆ, ಆ ಪ್ಯಾನೆಲ್ ಚರ್ಚೆಯ ಸಂದರ್ಭದಲ್ಲಿ ಈ ವಸ್ತು ವಿಷಯದ ಬಗ್ಗೆ ಹೊರತಾಗಿ ಮುಸ್ಲಿಮರು ಅತ್ಯಂತ ಗೌರವಿಸುವಂತ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಗ್ಗೆ ಅತ್ಯಂತ ಅವಹೇಳನಕಾರಿಯಾದಂತ ಮಾತುಗಳು. ಇದಕ್ಕೊಂದಕ್ಕೊಂದು ತಾಳೆ ಇದೆ. ಈ ನಾಡಿನ ಜ್ವಲಂತ ಸಮಸ್ಯೆಗಳನ್ನ ಹಿನ್ನೆಲೆಗೆ ಸೇರಿಸಿಕೊಂಡು ಯಾವರಿಗೂ ಯಾವ ಕಾಲಕ್ಕೂ ಯಾರಿಗೂ ಬೇಡವಾದಂತ ವಿಚಾರಗಳನ್ನ ಮುನ್ನಡೆದಿರುವಂತ ಹುನ್ನಾರ ಈ ಒಂದು ಪೇಯ್ಡ್ ಮಾಧ್ಯಮಗಳಿಂದ, ಹಣ ಪಡೆದಂತ ಮಾಧ್ಯಮಗಳಿಂದ ನಡೀತಾ ಇದೆ. ಆ ಕಾರಣಕ್ಕಾಗಿ ಈ ಪ್ಯಾನೆಲ್ ಚರ್ಚೆ ನಡೆಯಿತು. ಆ ಚರ್ಚೆಯ ಸಂದರ್ಭದಲ್ಲಿ ಮುಸ್ಲಿಮರ ಬಗ್ಗೆ ಅವಹೇಳನಕಾರಿ ಅಂತ ಮಾತನಾಡಿದರು. ಇವತ್ತು ಅದರ ಫಲವನ್ನು ನಾವು ಅನುಭವಿಸ್ತಾ ಇದ್ದೇವೆ. ಇವತ್ತು ವಿಚಾರ ಅರ್ಥ ಮಾಡಿಕೊಳ್ಬೇಕು. ಬಹಳಷ್ಟು ಕಡೆ ನನ್ನಂತ ಮುಸ್ಲಿಮರು ಮತ್ತು ಜಾತ್ಯತೀತ ಮನಸ್ಸಿನ ಎಲ್ಲರೂ ಕೇವಲ ಕೆಲವೇ ಮಂದಿ ಮಾತ್ರ ಈ ಕೋಮುವಾದವನ್ನ, ಕೋಮು ಸಂಘರ್ಷವನ್ನು ಹುಟ್ಟುಹಾಕ್ತಾ ಇದ್ದಾರೆ ಹೊರತು ಸುಮಾರು 90% ಜನ ಶಾಂತಿ ಸೌಹಾರ್ದವನ್ನು ಬಯಸುವರು. ಆದ್ದರಿಂದ ಇವತ್ತು ಬಹಳಷ್ಟು ದೂರುಗಳು ಅಜಿತ್ ಹನುಮಕ್ಕನವರೆಂಬ ಟಿವಿ ಆಂಕರ್ನ ಮೇಲೆ ದಾಖಲಾಗಿದೆ. ಒಂದು ಅಪರಾಧಕ್ಕೆ, ಒಂದು ಕ್ರಿಮಿನಲ್ ಕಾರ್ಯಕ್ಕೆ ಒಂದು ಕಡೆ ಮಾತ್ರ FIR ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಕೆಲವೊಂದು ಕಾನೂನು ತೊಡಕುಗಳಿವೆ. ಆ ಕಾರಣಕ್ಕಾಗಿ ಇವತ್ತು ಎಲ್ಲ ಫಿರ್ಯಾದಿಯನ್ನು ಒಗ್ಗೂಡಿಸಿ ಅದನ್ನು ಕಲೆ ಹಾಕಿಕೊಂಡು ಅದರ ಬಗ್ಗೆ ಸರಿಯಾದ ತನಿಖೆ ನಡೆಸಲು ರಾಜ್ಯ ಸರ್ಕಾರ ಒಂದು ಉನ್ನತ ಪೊಲೀಸ್ ಅಧಿಕಾರಿಯೊಬ್ಬರ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಿದೆ. ಈಗ ನಮ್ಮ ಉಸ್ತುವಾರಿ ಸಚಿವರು ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ಆ ಪ್ರಕಾರ ತನಿಖೆ ನಡೀತದೆ. ತನಿಖೆ ನಡೆದ ನಂತರ ಸರಿಯಾದ ರೀತಿಯಲ್ಲಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗ್ತದೆ. ಯಾಕಂದ್ರೆ ಕಾನೂನಿನಿಂದ, ಕಕ್ಷೆಯಿಂದ ಆ ವ್ಯಕ್ತಿ ತಪ್ಪಿಸಿಕೊಳ್ಳಬಾರದೆಂಬ ಉದ್ದೇಶಕ್ಕಾಗಿ ಸ್ವಲ್ಪ ಸಮಯವನ್ನು ತೆಗೆದುಕೊಂಡು ಆ ಮನುಷ್ಯನ ಮೇಲೆ FIR ದಾಖಲಿಸಿ ಆ ಮನುಷ್ಯನನ್ನು ಬಂಧಿಸುವಂತ ಕೆಲಸವನ್ನು ಮಾಡ್ತಾ ಇದೆ. ಇದನ್ನು ತಾವೆಲ್ಲ ಅರ್ಥ ಮಾಡಿಕೊಳ್ಬೇಕು. ಅದರ ಹೊರತಾಗಿ ನಾವೆಲ್ಲರೂ ಗೊಂದಲಕಾರಿಯಾದ ಹೇಳಿಕೆಯನ್ನ ಕೊಡಬಾರದು ಹೇಳಿ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೇನೆ ಇನ್ನೊಂದು ವಿಚಾರ, ಡಿಸೆಂಬರ್ 25ನೇ ದಿನಾಂಕ ಈ ಲೋಕಕ್ಕೆ ಹೊಸ ಬೆಳಕನ್ನ, ಹೊಸ ದಿಕ್ಕನ್ನ ನೀಡಿದಂತ ಯೇಸು ಕ್ರಿಸ್ತರ ಬಗ್ಗೆ, ಪ್ರವಾದಿ ಯೇಸು ಕ್ರಿಸ್ತರ ಬಗ್ಗೆ ಅತ್ಯಂತ ಅವಹೇಳನಕಾರಿಯಾದ ಕೆಲವೊಂದು ಪೋಸ್ಟ್ಗಳು ಫೇಸ್ಬುಕ್ ಅಲ್ಲಿ ಅವರನ್ನ ನಿಂದಿಸುವಂತ, ಅವರ ಬಗ್ಗೆ ಸಮಾಜಕ್ಕೆ, ಜನರಿಗೆ ಕೆಟ್ಟ ಅಭಿಪ್ರಾಯ ಬರುವಂತ ವಿಚಾರಗಳನ್ನ ಪೋಸ್ಟ್ಗಳಲ್ಲಿ ಹಾಕಿದ್ದಾರೆ. ಅವರ ಹುಟ್ಟು ಅತ್ಯಂತ ಪವಾಡ ಸದೃಶವಾಗಿ ಆಗಿತ್ತು ಎಂಬ ವಿಚಾರವನ್ನ ತಿಳಿದು ಕೂಡ ಅವರನ್ನು ನಿಂದಿಸುವಂತ ಕೆಲಸ ಆಗ್ತದೆ. ಇದರ ಒಟ್ಟು ಅರ್ಥ ಏನಂದ್ರೆ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡುವಂಥದ್ದು. 5,000 ವರ್ಷಗಳ ಹಿಂದೆ ಬಾಳು ಬದುಕಿದಂತಹ ಶ್ರೀರಾಮಚಂದ್ರ, ಆ ಕಾಲದ ರೀತಿ ರಿವಾಜು, 2,000 ವರ್ಷ ಹಿಂದೆ ಹುಟ್ಟಿದಂತಹ ಯೇಸು ಕ್ರಿಸ್ತರು, ಆ ಸಾಮಾಜಿಕ ನೆಲೆಗಟ್ಟು, 1,500 ವರ್ಷದ ಹಿಂದೆ ಬಾಳಿ ಬದುಕಿದಂತಹ ಪ್ರವಾದಿ ಮೊಹಮ್ಮದರು, ಆ ಕಾಲದ ಸಾಮಾಜಿಕ ಕಟ್ಟುಪಾಡುಗಳು, ಈ ವಿಚಾರಗಳನ್ನ ವರ್ತಮಾನದ 2018ನೇ ಇಸವಿಯಲ್ಲಿ ಮಾತನಾಡುವಂತಹ ಮೂರ್ಖರು ಈ ಸಂಘ ಪರಿವಾರದವರು. ಇದರ ಬಗ್ಗೆ ಅರ್ಥ ಮಾಡಿಕೊಳ್ಬೇಕು. ನಮ್ಮ ಸಮಾಜ ಬಾಂಧವರು ಇಲ್ಲಿ ಸೇರಿದಂತೆ ಎಲ್ಲ ಜನರನ್ನು ಅರ್ಥ ಮಾಡಿಕೊಳ್ಬೇಕು ಇದರ ಹಿನ್ನೆಲೆಯನ್ನ, ಇದರ ಹುನ್ನಾರವನ್ನ. ಎಷ್ಟೋ 1000 ವರ್ಷಗಳಿಂದ ನಡೆದ ಘಟನೆಯನ್ನ ಈಗ ಇವತ್ತಿನ ವರ್ತಮಾನಕ್ಕೆ ತಾಳೆ ಹಾಕುವಂತ ವಿಚಾರ ಇದು ಸಮಾಜದಲ್ಲಿ ಕೋಮು ಸಂಘರ್ಷವನ್ನು ಉಂಟು ಮಾಡುವಲಿಕ್ಕೆ ಕೆಲಸಗಳಾಗಿದೆ. ಹಾಗಿರುವಾಗ ಇವತ್ತು ನಮ್ಮ ದಿನೇಶ್ ರವರಿದ್ದಾರೆ, ಸ್ವಾಮಿಯವರು, ಎಲ್ಲರಿಗೂ ಗೊತ್ತಿದೆ. ಸಮಾಜ ಅತ್ಯಂತ ಕಟ್ಟಕಡೆಯ ಜನರು, ದುರ್ದಕ್ಕಳದ ಒಳಗಾದವರು, ಆರ್ಥಿಕವಾಗಿ ಅತ್ಯಂತ ಕೆಳಮಟ್ಟದಲ್ಲಿರುವಂತ ಸಮುದಾಯ 40 ದಿನಗಳ ಅತ್ಯಂತ ಕಠಿಣವಾದ ವ್ರತವನ್ನ ಕೈಗೊಂಡು ದೇಹವನ್ನ ದಂಡಿಸಿ ಪವಿತ್ರವಾದ ಅಯ್ಯಪ್ಪ ಸ್ವಾಮಿಯ ಸನ್ನಿಧಿಗೆ ಹೋಗುವಂತ ವಿಚಾರ.
ಇವತ್ತು ಅಂತ ಪವಿತ್ರ ಸನ್ನಿಧಿಯನ್ನ, ಆ ನಡೆಯನ್ನ ಅಪವಿತ್ರಗೊಳಿಸುವಂತ ಕೆಲಸವನ್ನು ಕೂಡ ಸಂಘ ಪರಿವಾರದವರು ಮಾಡಿದ್ದಾರೆ. ಕೇವಲ ಓಟಿಗಾಗಿ ತಾವು ಅರ್ಥ ಮಾಡಿಕೊಳ್ಬೇಕು. ಇದು ಬಹಳಷ್ಟು ವರ್ಷಗಳಿಂದ ಅತ್ಯಂತ ಪವಿತ್ರವಾಗಿ ನಡೆದುಕೊಂಡಂತ ಈ ವಿಚಾರವನ್ನು ಹಾಳು ಮಾಡಿ ಸಮಾಜದಲ್ಲಿ ಗೊಂದಲವನ್ನು ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಇದನ್ನು ಕೂಡ ತಾವು ಅರ್ಥ ಮಾಡಿಕೊಳ್ಬಹುದು. ನಮ್ಮ ಪಕ್ಷದ ಕಾರ್ಯಕರ್ತರು ಇದನ್ನ ಎಲ್ಲಿಗೆ ಹೇಳಬೇಕು, ಇದರ ಮೂಲಕ ಜನರಲ್ಲಿರುವಂತ ಆ ಒಂದು ನೋವನ್ನ, ಆ ಒಂದು ಗೊಂದಲವನ್ನ ನಿವಾರಿಸುವಂತ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಹಾಗೆ ತಾವು ಅರ್ಥ ಮಾಡಿಕೊಳ್ಬೇಕು. ಇವತ್ತು ಮೊನ್ನೆ ಕೇಂದ್ರದ ಕ್ಯಾಬಿನೆಟ್ ನಲ್ಲಿ ಒಂದು ತೀರ್ಮಾನ ಕೈಗೊಳ್ಳಲಾಯಿತು. ದೇಶದ ಮುಂಚೂಣಿಯಲ್ಲಿರುವಂತ 3 ಬ್ಯಾಂಕುಗಳು, ದೇನಾ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ ಮತ್ತು ನಮ್ಮ ಹೆಮ್ಮೆಯ ವಿಜಯ ಬ್ಯಾಂಕ್, ತುಳುನಾಡಿನ ಅಸ್ಮಿತೆಯ, ತುಳುನಾಡಿನ ಐಡೆಂಟಿಟಿಯ, ತುಳುವರ ಹೆಮ್ಮೆಯ ವಿಜಯ ಬ್ಯಾಂಕ್ ಅನ್ನ ವಿಲೀನಗೊಳಿಸಿ ಆ ವಿಜಯ ಬ್ಯಾಂಕ್ ಎಂಬ ಹೆಸರನ್ನು ಅಳಿಸಿ ಬರೋಡದ ಮೋದಿಯವರ ಹುಟ್ಟೂರಾದ ಗುಜರಾತ್ನಲ್ಲಿ ಹುಟ್ಟಿಕೊಂಡಂತಹ ಬ್ಯಾಂಕ್ ಆಫ್ ಬರೋಡದ ಹೆಸರನ್ನ ಆ ಬ್ಯಾಂಕಿಗೆ ಇಟ್ಟು ಈ 3 ಬ್ಯಾಂಕ್ ಅನ್ನು ವಿಲೀನಗೊಳಿಸುವಂತ ಒಂದು ಕೆಲಸ ಇವತ್ತಾಗಿದೆ. ಇದು ನಮ್ಮ ಜಿಲ್ಲೆಗೆ, ನಮ್ಮ ತುಳುವರಿಗೆ ಮಾಡಿದಂತ ಅವಮಾನ, ಕೇಂದ್ರ ಸರ್ಕಾರ ಮಾಡಿದಂತ ಅವಮಾನ. ಯಾಕೆಂದ್ರೆ ನಷ್ಟದಲ್ಲಿ ನಡೆಯುತ್ತಿರುವಂತ ಗುಜರಾತಿನ ಮೋದಿಯ ಹುಟ್ಟೂರಾದ ಗುಜರಾತಿನ 2 ಬ್ಯಾಂಕ್ಗಳು ಅದು ನಷ್ಟದಲ್ಲಿ ನಡೀತಾ ಇದೆ. ಆ ಬ್ಯಾಂಕ್ ಅನ್ನ ಸೂರ್ಯ ಮಾಡಿ ವಿದೇಶಕ್ಕೆ ಹೊರಟೋಗಿದ್ದಾರೆ ವಿಜಯ ಮಲ್ಯ, ನೀರವ್ ಮೋದಿ, ಲಲಿತ್ ಮೋದಿ, ಮೋದಿಯವರ ಸಂತಾನಗಳಾದ ನೀರವ್ ಮೋದಿ ಮತ್ತು ಲಲಿತ್ ಮೋದಿ ಎಷ್ಟೋ ಸಾವಿರ ಕೋಟಿ ಹಣವನ್ನ ದೋಚಿಕೊಂಡು ಹೋಗಿದ್ದಾರೆ. ಈ ಕಾರಣಕ್ಕಾಗಿ ಆ ಬ್ಯಾಂಕುಗಳು ಇವತ್ತು ಕಂಪ್ಲೀಟ್ ನಷ್ಟದಲ್ಲಿದೆ. ತಮಗೆ ಗೊತ್ತಿದೆ 69 ಮತ್ತು 80ರಲ್ಲಿ ಬಹುಶಃ ಈ 2 ಅವಧಿಯಲ್ಲಿ ಅಂದಿನ ಪ್ರಧಾನಿಯಾಗಿದ್ದಂತಹ ವಿಶ್ವದ ಮಹಾನ್ ನಾಯಕಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ದೇಶದ ಪ್ರಧಾನಿ ಆಗಿದ್ದಂತಹ ಸಂದರ್ಭದಲ್ಲಿ ಈ ಎಲ್ಲ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟಿದಂತ ವಿಜಯ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ಕೆನರಾ ಬ್ಯಾಂಕ್ ಎಲ್ಲ ಬ್ಯಾಂಕುಗಳು ಇವತ್ತು ರಾಷ್ಟ್ರೀಕರಣಗೊಂಡು ರಾಷ್ಟ್ರ ಮಟ್ಟದ ಬ್ಯಾಂಕುಗಳಾಗಿವೆ. ಮಾತ್ರವಲ್ಲ, ಕರ್ನಾಟಕ ಬ್ಯಾಂಕ್ ಇವತ್ತು ಖಾಸಗಿ ಆಗಿದ್ದರೂ ಕೂಡ ಅದು ರಾಷ್ಟ್ರ ಮಟ್ಟದ ಒಂದು ಪ್ರಭಾವಿ ಬ್ಯಾಂಕ್ ಆಗಿದೆ. ಆಗ ಇವಾಗ ಬ್ಯಾಂಕ್ಗಳ ತವರು ಜಿಲ್ಲೆ, ದೇಶಕ್ಕೆ ಆರ್ಥಿಕ ಶಕ್ತಿಯನ್ನು ನೀಡಿದ, ದೇಶದ ಯುವಜನರಿಗೆ ಬಹಳಷ್ಟು ಉದ್ಯೋಗಗಳನ್ನು ಅವಕಾಶ ಮಾಡಿಕೊಂಡಂತ ಈ ಬ್ಯಾಂಕಿಂಗ್ ವ್ಯವಸ್ಥೆ ಈ ಜಿಲ್ಲೆಯಲ್ಲಿ ಹುಟ್ಟಿದ ಹಿನ್ನೆಲೆ ಈ ಜಿಲ್ಲೆ ಇವತ್ತು ಮುಂಚೂಣಿಯಲ್ಲಿದೆ. ಹಾಗಿರುವಂತ ಈ ಬಂಟರ ಅಸ್ಮಿತೆಯ, ಬಂಟ ಸಮುದಾಯ ನಿರ್ಣಾಯಕವಾದ ಪಾರಂಪರಿಕವಾಗಿ ಬೆಳೆದು ಬಂದದ ಬಂಟ ಸಮುದಾಯದ ಅಸ್ಮಿತೆಯಾದ ಈ ದಿವಂಗತ ಅವರ ಬಾಬು ಶೆಟ್ಟಿಯವರ ಸ್ಥಾಪಿಸಿದಂತ ಮತ್ತು ಸುಂದರಾಮ ಶೆಟ್ಟಿಯವರ ನೇತೃತ್ವದಲ್ಲಿ ಮುನ್ನೆಲೆ ಬಂದಂತ ವಿಜಯ ಬ್ಯಾಂಕ್, ಆ ವಿಜಯ ಬ್ಯಾಂಕ್ ಇವತ್ತು ಅಳಿಸಿ ಹೋಗ್ತಿರುವಾಗ, ಆ ವಿಜಯ ಬ್ಯಾಂಕ್ ಇವತ್ತು ಚರಿತ್ರೆಯಿಂದ ನಾಶವಾಗ್ತಾ ಇರುವಾಗ, ಅದೇ ಬಂಟ ಸಮುದಾಯದಿಂದ ಬಂದಂತ ನಳಿನ್ ಕುಮಾರ್ ಕಟೀಲ್ ಅವರು ಈ ಜಿಲ್ಲೆ 10 ವರ್ಷಗಳಿಂದ ಎಂಪಿ ಆಗಿದ್ದಾರೆ. ಒಂದೇ ಒಂದು ಮಾತನಾಡ್ತಾ ಇಲ್ಲ, ಮೌನವಾಗಿದ್ದಾರೆ. ತಮಗೆ ಗೊತ್ತಿದೆ, ಕಳೆದ ಚುನಾವಣೆಯಲ್ಲಿ 6 ತಿಂಗಳಿಗೆ ಹಿಂದೆ ನಡೆದಂತಹ ಚುನಾವಣೆ, ಆವಾಗ ಎಲೆಕ್ಷನ್ ರಸ್ತೆಗೆ ದಿವಂಗತ ಸುಂದರಾಮ ಶೆಟ್ಟಿ ಅವರ ಹೆಸರಿಡಬೇಕಂತೇಳಿ ಕೂಗು ಕೇಳಿ ಬಂತು. ಚುನಾವಣೆ ಸಂದರ್ಭ ಇನ್ನೇನು ಕೇವಲ 1 ತಿಂಗಳಿಲ್ಲ, ಆ ಸಂದರ್ಭದಲ್ಲಿ ಆ ಪ್ರಸ್ತಾವ ಮೂಡಿ ಬಂತು. ಆವಾಗ ಅಂದಿನ ಜಿಲ್ಲಾ ಉಸ್ತುವಾರಿ ಸಚಿವರಂತ ರಮಾನಾಥ್ ರೈಗಳು ಮತ್ತು ಸ್ಥಳೀಯ ಶಾಸಕರಾದ ಲೋಬರ್ ಅವರು ಮತ್ತು ನಮ್ಮ ಇಂದಿನ ಉಸ್ತುವಾರಿ ಸಚಿವರಾದಂತ UT ಖಾದರ್ ಇವರು ಹೇಳಿದರು, ಚುನಾವಣೆ ಮುಗಿಯಲಿ, ನಾವು ಸರಿಯಾದ ಒಂದು ಅದಕ್ಕೆ ನಿರ್ಧಾರವನ್ನು ಕೈಗೊಳ್ಳುವ. ಈ ಸಮಯದಲ್ಲಿ ಯಾವುದೇ ನಿರ್ಧಾರವನ್ನು ಕೈಗೊಂಡ್ರು ಕೂಡ ಅದು ಭಾವನಾತ್ಮಕವಾಗಿ ಜನರನ್ನ ಪ್ರಚೋದನೆಗೆ ಮಾಡುವಂತ ಕೆಲಸ ಆಗ್ತದೆ, ಅದನ್ನು ಸ್ವಲ್ಪ ತಾಳ್ಮೆ ವಹಿಸಿ ಅಂತ ಹೇಳಿದ್ರು. ಆದ್ರೆ ಆಗ ಸಂಘ ಪರಿವಾರ ಏನು ಮಾಡಿತು, ಬಂಟ ಸಮುದಾಯವನ್ನು ಎತ್ತಿ ಕಟ್ಟಿತು. ಬಂಟರಿಗೆ ವಿರೋಧವಾಗಿದ್ದಾರೆ ಮಾನ್ಯ ರಮಾನಾಥ್ ರೈಗಳು, ಮಾನ್ಯ ಲೋಬರ್ ಅವರು ಬಂಟ ಸಮುದಾಯದ ವಿರೋಧಿಗಳು. ಆದ್ದರಿಂದ ನಾವೆಲ್ಲರೂ ಸೇರಿ ಕಾಂಗ್ರೆಸ್ ಅನ್ನು ಸೋಲಿಸಬೇಕೆಂಬ ಕರೆಯನ್ನು ಕೊಟ್ಟರು. ಪರಿಣಾಮ ಇವತ್ತು ಜಿಲ್ಲೆ 7 ಶಾಸಕರು ಸೋಲ್ಬೇಕಾಗದೆ ಅದು ಒಂದು ಕಾರಣ. ಇವತ್ತು ಮಾತ್ರವಲ್ಲ, ಜಿಲ್ಲೆ MP ಬಂಟ ಸಮುದಾಯದವರು, 3 ಜನ MLAಗಳು ಬಂಟ ಸಮುದಾಯದವರು. ಆದ್ರೆ ಒಂದೇ ಮಾತಾಡ್ತಾ ಇಲ್ಲ. ಈ ಇತಿಹಾಸದ ಕಾಲಗರ್ಭದಲ್ಲಿ ಸೇರಿ ಹೋಗ್ತಿರುವಂತ ವಿಜಯ ಬ್ಯಾಂಕ್ ಅನ್ನು ಉಳಿಸಬೇಕೆಂಬ ಒಂದು ಛಲ ಇವರಲ್ಲಿ ಮೂಡ್ತಾ ಇಲ್ಲ. ಯಾಕಂದ್ರೆ ಇವರೆಲ್ಲರೂ ಸಂಘ ಪರಿವಾರದ ದಾಸಾನುದಾಸನಾಗಿದ್ದಾರೆ. ಇವರಿಗೆ ಬರೋಡ ಬ್ಯಾಂಕ್ ಉಳಿಬೇಕು, ಇವರಿಗೆ ದೇನಾ ಬ್ಯಾಂಕ್ ಉಳಿಬೇಕು. ಯಾಕಂದ್ರೆ ಸಾವಿರಾರು ಗಟ್ಟಲೆ ದೋಚಿ ಓಡುವಂತ ಎಲ್ಲ ಮಹಾನ್ ವ್ಯಕ್ತಿಗಳು ಕೂಡ ಇವರ ಪಕ್ಷಕ್ಕೆ ದೇಣಿಗೆ ನೀಡಿದವರು, ಇವರಿಗೆ ಡೊನೇಷನ್ ನೀಡಿದವರು. ಇವತ್ತು ಈ ಪಕ್ಷ ಅತ್ಯಂತ ಶ್ರೀಮಂತ ಪಕ್ಷವಾಗಿದ್ದರೆ ಎಲ್ಲ ಕಳ್ಳರು ದೋಚಿದಂತ ಹಣವನ್ನು ಈ ಪಕ್ಷಕ್ಕೆ ಕೊಟ್ಟಿದ್ದಾರೆ, ಮೋದಿ ನೇತೃತ್ವದ ಬಿಜೆಪಿಯವರಿಗೆ ಕೊಟ್ಟಿದ್ದಾರೆ. ಆದ್ದರಿಂದಲೇ ಇವತ್ತು ವಿಜಯ ಬ್ಯಾಂಕ್ ನಾಶವಾಗ್ತಾ ಇರುವಾಗ ಯಾವೊಬ್ಬ MP MLAಗಳು ಮಾತನಾಡ್ತಿಲ್ಲ. ಇವತ್ತು ನಾವು ಹೋರಾಡಬೇಕಾಗಿದೆ. ಶ್ರೀಮತಿ ಇಂದಿರಾ ಗಾಂಧಿಯವರು ಈ ದೇಶದ ಪ್ರಧಾನಿಯಾಗಿ ಈ ದೇಶದ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣಗೊಳಿಸಿ ಈ ದೇಶಕ್ಕೆ ಆರ್ಥಿಕ ಸುಭದ್ರತೆಯನ್ನು ಕೊಟ್ಟಂತ ಈ ವಿಜಯ ಬ್ಯಾಂಕ್ ಅನ್ನು ಉಳಿಸುವಂತಹ ಕೆಲಸವನ್ನು ನಾವು ಮಾಡಬೇಕಾಗಿದೆ. ನಾವು ಇವತ್ತೇ ಪಣ ಕೊಡಬೇಕಾಗಿದೆ. ಇದನ್ನೇ ಚುನಾವಣಾ ವಿಷಯವನ್ನಾಗಿ ನಾವು ಮಾಡಬೇಕಾಗಿದೆ. ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು.
ಮನಮೋಹನ್ ಸಿಂಗ್ ಅವರು, ಮಾನ್ಯ ಮನಮೋಹನ್ ಸಿಂಗ್ ಅವರು 10 ವರ್ಷ ಈ ದೇಶದ ಗೌರವಾನ್ವಿತ ಪ್ರಧಾನಿಗಳಾಗಿದ್ದರು. ಅವರ ಬಗ್ಗೆ ಅವರನ್ನು ಅವಹೇಳನ ಮಾಡುವಂತ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಎಂಬ ಸಿನಿಮಾ ಬಂದಿದೆ. ಇದರ ಪ್ರಾಯೋಜಕರು ಬಿಜೆಪಿಯವರು. ಆಕಸ್ಮಿಕ ಪ್ರಧಾನಿ ಅಂತೇಳಿ 10 ವರ್ಷಗಳ ಕಾಲ ಪ್ರಧಾನಿಯಾಗಿ ಈ ದೇಶಕ್ಕೆ ಸಮರ್ಥವಾದ ನಾಯಕತ್ವ ನೀಡಿದಂತ ಮನಮೋಹನ್ ಸಿಂಗರನ್ನ ಆಕಸ್ಮಿಕ ಪ್ರಧಾನಿ ಅಂತ ಹೇಳುವಂತ ಬಿಜೆಪಿಗರು 4.25 ವರ್ಷಗಳಲ್ಲಿ ಯಾವುದೇ ಕೆಲಸ ಮಾಡದೆ ಕೇವಲ ಭಾಷಣಗಳಲ್ಲಿ ಮುಳುಗಿರುವಂತ ಮೋದಿಯವರನ್ನ ಅತಿ ದೊಡ್ಡ ನಾಯಕ ಅಂತೇಳಿ ಚಿತ್ರಿಸ್ತಾ ಇದ್ದಾರೆ. ಬಚ್ಚ ಅಂತ ಹೇಳಿಕೊಳ್ಳುವಂತ ರಾಹುಲ್ ಗಾಂಧಿ ಅವರು ಯಾವುದೇ ಮಾಧ್ಯಮವನ್ನು ಧೈರ್ಯದಿಂದ ಇರಿಸ್ತಾ ಇದ್ದಾರೆ. ಬಹಳಷ್ಟು ಮಾತುಗಾರ ಸಮರ್ಥ ಅಂತ ಹೇಳಿಕೊಳ್ಳುವಂತ ಮೋದಿಯವರು ಇವತ್ತಿಗೂ ಕೂಡ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿಲ್ಲ. ಮೊನ್ನೆ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯುವಾಗ ಆ ಪತ್ರಿಕೆ ವರದಿಗಾರಿಗೆ ಮೊದಲೇ ಪ್ರಶ್ನೆಗಳನ್ನು ಕೊಟ್ಟಿದ್ದ, ನೀವು ಇಂಥದೇ ಪ್ರಶ್ನೆ ಕೇಳಬೇಕಂತ ಆ ವರದಿಗಾರ್ತಿಗೆ ಮಹಿಳೆ ಸಂದರ್ಶನ ಮಾಡಿದರು. ಅವ್ರಿಗೆ ಮೊದಲೇ ಪ್ರಶ್ನೆಗಳ ಸರಮಾಲೆಯನ್ನು ಕೊಟ್ಟರು, ನೀವು ಇಂತಿಂಥ ಪ್ರಶ್ನೆಯನ್ನು ಕೇಳಬೇಕು, ನಾನು ಈ ರೀತಿ ಉತ್ತರ ಕೊಡ್ತಾ ಇದ್ದೇನೆ ಅಂತೇಳಿ. ಈ ರೀತಿ ಮೊದಲೇ ಮಾಡಿಕೊಂಡ ಒಡಂಬಡಿಕೆಯಿಂದ ಆ ಒಂದು ಸಂದರ್ಶನ ನಡೆಸಿಕೊಟ್ಟರೆ ಹೊರತು ಅವ್ರು ನೇರವಾಗಿ ಪತ್ರಿಕೆಯನ್ನಾಗಲಿ ಮಾಧ್ಯಮವನ್ನು ಅಲ್ಲಿ ಎದುರು ಹಾಕುವಂತ ಕೆಲಸವನ್ನು ಮಾಡ್ತಾ ಇಲ್ಲ. ನಾನು ಆರ್ಥಿಕ ಮಂತ್ರಿಗೆ ಆಗಿರುವಾಗ ತಿಂಗಳಿಗೆ ಕೇವಲ ₹1 ಸಂಬಳ ಪಡ್ಕೊಂಡಂತ ಮಾನ್ಯ ಮನಮೋಹನ್ ಸಿಂಗರಂತ ಮಹಾನ್ ಮೇಧಾವಿಗಳು ಇವತ್ತು ವಿಶ್ವವೇ ಅವರನ್ನು ಕೊಂಡಾಡ್ತಾರೆ. ಅವರನ್ನ ಅವಹೇಳನ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ. ಆದ್ದರಿಂದ ನಾವೆಲ್ಲರೂ ಇವತ್ತು ಬಹಳಷ್ಟು ಎಚ್ಚರಿಕೆಯಿಂದ ಹೆಜ್ಜೆಯಿಡಬೇಕು. ನಮ್ಮ ಕಾರ್ಯತಂತ್ರ ಬಹಳಷ್ಟು ಉತ್ತಮವಾದ ರೀತಿಯ ಕಾರ್ಯತಂತ್ರ ಮಾಡಿದರೆ ಮಾತ್ರ ಮುಂದಿನ ಚುನಾವಣೆಯಲ್ಲಿ ನಾವು ಗೆಲ್ಲಲಿಕ್ಕೆ ಸಾಧ್ಯ ಇದೆ ಎಂಬ ಮಾತನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಸಂಘಟಿಸಿ ಇದಕ್ಕೆ ಉತ್ತಮವಾದ ರೀತಿಯಲ್ಲಿ ಸಂಘಟನೆಗಳಿಗೆ ಅವಕಾಶ ಮಾಡಿಕೊಟ್ಟಂತ ಬ್ಲಾಕ್ ಅಧ್ಯಕ್ಷರಿಗೆ ಅದನ್ನು ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಅನೇಕ ವಿಚಾರಗಳನ್ನು ನಮ್ಮ ನಾಯಕರುಗಳು ತಿಳಿಸಿದ್ರು. ಆದ್ರೆ ಒಂದು ಖೇದಕರವಾದಂತಹ ವಿಚಾರ ಏನು ಅಂತ ಹೇಳಿದ್ರೆ, ಇವತ್ತು ಕಳೆದ 800 ವರ್ಷಗಳ ಹಿಂದಿನ ಇತಿಹಾಸ ಇರತಕ್ಕಂತ ಅಯ್ಯಪ್ಪನ ಒಂದು ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಹೋಗ್ಲಿಕ್ಕೆ ಇಲ್ಲ ಅನ್ನತಕ್ಕಂಥ ಏನು ಕಟ್ಟುಮಾಡು ಸಿದ್ಧತೆ ಬದ್ಧತೆಗಳಿದ್ದತಕ್ಕಂಥ ಒಂದು ನಂಬಿಕೆ ವಿಚಾರ ಇರತಕ್ಕಂಥ ಇಡೀ ದೇಶದ ಸಂಸ್ಕಾರಯುತವಾದಂತಹ ಮಹಿಳೆಯರು ಆ ಶಬರಿಮಲೆ ಕ್ಷೇತ್ರದ ಎಲ್ಲ ವಿಚಾರಗಳನ್ನು ಒಪ್ಪಿಕೊಂಡು ಕೇವಲ 10 ವರ್ಷದವರೆಗಿನ ಮಕ್ಕಳು ಶಬರಿಮಲೆಗೆ ಹೋಗಬಹುದು, 45, 50 ವರ್ಷದ ನಂತರದ ಮಹಿಳೆಯರು ಕೂಡ ಶಬರಿಮಲೆಗೆ ಹೋಗಬಹುದು ಅನ್ನುವಂತ ಆ ಮುಖಾಂತರ ಆ ದೇವರ ಆರಾಧನೆಯನ್ನು ಮಾಡಬಹುದು, ಆ ಸ್ಥಳಕ್ಕೆ ಭೇಟಿಯನ್ನು ಕೊಡಬಹುದು, ಆ ದೇವರ ದರ್ಶನವನ್ನು ಪಡೆಯಬಹುದು ಅನ್ನುವಂತ ಆ ಒಂದು ಕಟ್ಟುಪಾಡು ಇರತಕ್ಕಂಥ ವಿಚಾರವನ್ನು ಒಪ್ಪಿಕೊಂಡಿರತಕ್ಕಂಥ ಗೌರವಾನ್ವಿತ ಈ ದೇಶದ ಪವಿತ್ರತೆಯನ್ನು ಕಾಪಾಡಿಕೊಂಡು ಬಂದಿರತಕ್ಕಂಥ ಮಹಿಳೆಯರನ್ನು ಇವತ್ತು ನಾವು ಒಪ್ಪಿಕೊಳ್ಳಬೇಕಾಗಿದೆ. ಆದರೆ ಅದೇ ರೀತಿಯಲ್ಲಿ ದೇಶದ ಪರಮೋಚ್ಚ ಸಂವಿಧಾನವನ್ನು ಕೂಡ ನಾವು ಒಪ್ಪಬೇಕಾಗುತ್ತೆ. ಈ ದೇಶದ ಸಂವಿಧಾನವನ್ನು ನಾವು ಗೌರವಿಸ್ತೇವೆ. ಆದರೆ ಆ ಸಂವಿಧಾನದಲ್ಲಿರತಕ್ಕಂತಹ ಕಾನೂನಿನ ಕೆಲವೊಂದು ಪರಿಚ್ಛೇದವನ್ನ, ಕೆಲವೊಂದು ವಿಚಾರಗಳನ್ನ, ಕೆಲವೊಂದು ಸಾಕ್ಷಿಗಳನ್ನ ಇಟ್ಟುಕೊಳ್ಳದೆ ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿರತಕ್ಕಂತಹ ಈ ತೀರ್ಪು ಏನಿದೆ, ಈ ತೀರ್ಪು ಖಂಡನೀಯವಾದಂತಹ ತೀರ್ಪು ಅಂತಕ್ಕಂಥ ವಿಚಾರವನ್ನ ನಾನು ಈ ವೇದಿಕೆಯಲ್ಲಿ ಇಷ್ಟಪಡ್ತಾ ಇದ್ದೇನೆ. ಶಬರಿಮಲೆಯಲ್ಲಿರತಕ್ಕಂಥ ಏನು ಪವಿತ್ರತೆ ಇದೆ, ಶಬರಿಮಲೆಗೆ ಯಾವ ವಯಸ್ಸಿನ ಹೆಂಗಸರು ಹೋಗಬಹುದು ಅನ್ನುವಂತ ವಿಚಾರ, ಅಲ್ಲಿಗೆ ಹೋಗಬೇಕಾದರೆ ಗಂಡಸರಾದ್ರೂ ಕೂಡ ಯಾವ ಒಂದು ಕೆಲವೊಂದು ವೃತಾಚರಣೆಯನ್ನು ಮಾಡಬೇಕು ಅನ್ನುವಂತಹ ವಿಚಾರ, ಇದು ದೈವಸ್ಥಾನ ಸಮಿತಿಗೆ ಬಿಟ್ಟಂತಹ ವಿಚಾರ. ಒಂದು ದೇವಸ್ಥಾನ ಸ್ಥಾಪನೆ ಆಗತಕ್ಕಂತಹ ಸಂದರ್ಭದಲ್ಲಿ ಆ ದೇವಸ್ಥಾನದಲ್ಲಿರತಕ್ಕಂಥ ಹಿರಿಯರೆಲ್ಲರೂ ಸೇರಿ ಇಂಥ ಒಂದು ಕಟ್ಟುಪಾಡು ನಿಬಂಧನೆಯನ್ನ ಆ ದೇವರ ಪಾಲನೆಯನ್ನು ಮಾಡತಕ್ಕಂಥ ಭಕ್ತಾದಿಗಳಿಗೆ ತಿಳಿಸತಕ್ಕಂಥ ಕೆಲಸವನ್ನು ಮಾಡಿರುತ್ತಾರೆ. ಆ ನಂಬಿಕೆಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದ ರೀತಿಯಲ್ಲಿ ಈ ದೇಶದಲ್ಲಿರತಕ್ಕಂಥ ಹಿಂದೂಗಳು ಶಬರಿಮಲೆಯ ವ್ರತಾಚರಣೆಯನ್ನು ಮಾಡಿಕೊಂಡು ಅಯ್ಯಪ್ಪನ ದರ್ಶನವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೆ. ಕಳೆದ 14 ಸಲ ನಾನು ಕೂಡ ಶಬರಿಮಲೆಗೆ ಹೋಗ್ತಾ ಇದ್ದೇನೆ. ಆದರೆ ಇವತ್ತು ಕೆಲವೊಂದು ಶಬರಿಮಲೆಗೆ ಹೋಗತಕ್ಕಂಥ ವಿಚಾರವನ್ನು ನೋಡಿದ್ರೆ, ಕೆಲವೊಂದು ಯುವಕರು ಶಬರಿಮಲೆಗೆ ಹೋಗುವುದು ಅಂತ ಹೇಳಿದ್ರೆ ಯಾವುದೇ ವ್ರತಾಚರಣೆ ಇಲ್ಲ, ಇವತ್ತಿನವರೆಗೆ ಇಂದಿನವರೆಗೂ ಕೂಡ ವ್ರತವನ್ನು ಆಚರಣೆ ಮಾಡದೆ ನಾಳೆ ಬಲಿಗೆ ಗುರುಸ್ವಾಮಿಯ ಬಲಿಗೆ ಹೋಗಿ ನನಗೂ ಮಾಲಾಧಾರಣೆ ಮಾಡಿ ಅನ್ನುವಂತ ಹೇಳಿ ಫ್ಯಾಷನಿಗೋಸ್ಕರ ಶಬರಿಮಲೆಗೆ ಹೋಗತಕ್ಕಂಥ ಕೆಲವೊಂದು ಯುವಕರಿದ್ದಾರೆ. ಅದನ್ನು ಕೂಡ ನಾನು ಖಂಡಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾವ ಶಿಷ್ಟಾಚಾರ, ಯಾವ ಕ್ರಮವನ್ನ ಸಮರ್ಪಕವಾಗಿ ಇವತ್ತು ಅನುಸರಣೆ ಮಾಡಲಿಕ್ಕೆ ಆಗದೇ ಇದ್ರೆ ಅಂತ ವ್ಯಕ್ತಿ ಮಾಲೆ ಹಾಕುವಂತ ಅಗತ್ಯ ಇಲ್ಲ. ಅದು ಕೂಡ ಒಂದು ಲೆಕ್ಕದಲ್ಲಿ ಶಬರಿಮಲೆಯ ಪಾವಿತ್ರತೆಗೆ ಧಕ್ಕೆ ಅಂತಕ್ಕಂಥ ವಿಚಾರವನ್ನ ನಾವಿವತ್ತು ಹೇಳಬೇಕಾಗಿದೆ.
48 ದಿನಗಳ ವ್ರತವನ್ನು ಮಾಡಬೇಕು. ಒಂದು ಮಂಡಲ ವ್ರತ ಅಂತ ಹೇಳಿದ್ರೆ ಅದು 48 ದಿನಗಳ ವ್ರತ. ಬೆಳಿಗ್ಗೆ ಸೂರ್ಯೋದಯದ ಮೊದಲು ಎದ್ದು ಆ ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿ ದೇಹಕ್ಕೆ ಭಸ್ಮವನ್ನು ಹಾಕಿಕೊಂಡು ಅಯ್ಯಪ್ಪ ಸ್ವಾಮಿಯ ಶರಣನ್ನು ಕರೆಯುವ ಮುಖಾಂತರ, ಆ ದೇವರ ನೆನಪನ್ನ ಸ್ಮರಣೆಯನ್ನು ಮಾಡಿಕೊಳ್ಳುವ ಮುಖಾಂತರ, ಅಯ್ಯಪ್ಪನ ಭಕ್ತಿಯನ್ನು ಮಾಡುವ ಮುಖಾಂತರ ಅಲ್ಲಿ ಪ್ರಥಮ ವರ್ಷ ಹೋಗತಕ್ಕಂಥವರು ಏರುಮಲೆಯಲ್ಲಿ ಇದ್ದು ಅಲ್ಲಿ ಬೇಟೆಯನ್ನು ತುಳ್ಳಿ ವಾಮನ ಸ್ವಾಮಿಯ ಪಾದಕ್ಕೆ ತೆಂಗಿನಕಾಯಿಯನ್ನು ಹೊಡೆದು ಅದಾದ ನಂತರ ಶಬರಿಮಲೆಗೆ ಯಾತ್ರೆಯನ್ನು ಮಾಡತಕ್ಕಂಥದ್ದು ಇದು ಅಲ್ಲಿಯ ಕಟ್ಟುಪಾಡು. ಹಾಗಾಗಿ ಎಲ್ಲಿಯವರೆಗೆ ಈ ದೇಶದಲ್ಲಿ ಇತಿಹಾಸ ಇದೆ ಅಂತ ಹೇಳಿದ್ರೆ ಯಾವುದೇ ಹಿಂದೂ ಆಗಲಿ ಯಾವುದೇ ಮುಸಲ್ಮಾನ್ ಆಗಲಿ ಆ ಶಬರಿಮಲೆಯಲ್ಲಿ ನಾವು ಕೂಡ ತೆಂಗಿನಕಾಯಿಯನ್ನು ವಾಮನ ಸ್ವಾಮಿಯ ಮಸೀದಿಯ ಕಲ್ಲಿಗೆ ಹೊಡೆದು ಅಲ್ಲಿಂದ ಶಬರಿಮಲೆಗೆ ಯಾತ್ರೆಯನ್ನು ಮಾಡುವಂಥದ್ದು. ಹಾಗಾಗಿ ಬಂಧುಗಳೇ ಅರ್ಥ ಮಾಡಿಕೊಳ್ಳಬೇಕು, ಇಲ್ಲಿ ಜಾತಿಗಳ ಬಗ್ಗೆ ಯಾವುದೇ ಕೋಮು ಭಾವನೆಯನ್ನು ಸೃಷ್ಟಿ ಮಾಡತಕ್ಕಂತ ಜನ ಇವತ್ತು ಇದನ್ನು ಒಪ್ಪುವುದಾದ್ರೆ ನೀವು ಕೂಡ ಈ ಒಂದು ರೀತಿಯ ಭಾವನೆಗೆ ಧಕ್ಕೆ ಆಗತಕ್ಕಂತ ಸಂದರ್ಭದಲ್ಲಿ ನಾನು ನೇರವಾಗಿ ಕೇಳಲಿಕ್ಕೆ ಇಷ್ಟಪಡುವಂಥದ್ದು ಇಷ್ಟೇ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಯಾವುದೇ ಜಾತಿಯವರಿಗೆ ಅನ್ಯಾಯ ಆದಾಗ ಎದ್ದು ನಿಂತು ಪ್ರಶ್ನೆ ಮಾಡತಕ್ಕಂತ ಶಕ್ತಿ ಇರತಕ್ಕಂತ ಒಂದು ಪಕ್ಷ. ಯಾವುದೇ ಚುನಾವಣೆಯ ಸಂದರ್ಭದಲ್ಲಿ ಕೇವಲ ಹಿಂದೂಗಳ ಮತ ಸಾತ್ರ ಸಾಕು ಅನ್ನುವಂತ ಯಾವುದೇ ಮಾತನ್ನು ಹೇಳುವಂತ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಅಲ್ಲ. ಭಾರತೀಯ ಜನತಾ ಪಕ್ಷದ ಮಹಾನ್ ನಾಯಕರೇ, ಕೇವಲ ಇವತ್ತು ಶಬರಿಮಲೆಯಲ್ಲಿ ಆಗಿರತಕ್ಕಂಥ ತೊಂದರೆ, ಶಬರಿಮಲೆಯಲ್ಲಿ ಆಗಿರತಕ್ಕಂಥ ಅಪವಿತ್ರತೆ ಇದು ಕೇವಲ ಭಾರತೀಯ ಜನತಾ ಪಕ್ಷದ ಹಿಂದೂಗಳಿಗೆ ಅನ್ವಯ ಆಗುವಂತದ್ದಲ್ಲ. ಈ ದೇಶದಲ್ಲಿರತಕ್ಕಂಥ ಪ್ರತಿಯೊಬ್ಬ ಹಿಂದೂಗೂ ಕೂಡ ನೋವಾಗತಕ್ಕಂಥ ವಿಚಾರ ಅನ್ನುವುದನ್ನು ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಬಂಧುಗಳೇ, ಭಾರತೀಯ ಜನತಾ ಪಕ್ಷ ಇವತ್ತು ಅರ್ಧ ಗಂಟೆ ಕೆಲಸ ಮಾಡಿದ್ರೆ ಸಾಕು, ಯಾರ ಹತ್ರ ಮಾತಾಡಿ ಈ ಸಮಸ್ಯೆಯನ್ನು ಸರಿ ಮಾಡಬಹುದು ಅನ್ನುವುದು ತಿಳಿದುಕೊಂಡಿದ್ರು ಕೂಡ ಅಲ್ಲಲ್ಲಿ ಪ್ರತಿಭಟನೆ, ಅಲ್ಲಲ್ಲಿ ಗಲಭೆಯನ್ನು ಮಾಡುವ ಮುಖಾಂತರ ಕಾಲವೃತ್ತವನ್ನು ಮಾಡಿ ಶಬರಿಮಲೆಯ ಪಾವಿತ್ರತೆ ಯಾವತ್ತು ಸರಿಯಾಗುವುದಿಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕು. ನೀವು ಮಾಡತಕ್ಕಂಥ ಕೆಲಸ ಏನಿತ್ತು, ಸಂಸದ ನಳಿನ್ ಕುಮಾರ್ ಕಟೀಲ್ ಅವರೇ, ನಿಮ್ಮ ಜಾಗದಲ್ಲಿ ಒಂದು ವೇಳೆ ನಾನು ಇದ್ದಿದ್ದಿದ್ರೆ ಅಥವಾ ನಮ್ಮ ಪಕ್ಷದ ಯಾವುದಾದ್ರೂ ನಾಯಕರು ಇದ್ದಿದ್ದಿದ್ರೆ ಈ ಸಮಸ್ಯೆಯನ್ನ ಕೇವಲ ಒಂದು ದಿನದೊಳಗೆ ಮುಗಿಸ್ಲಿಕ್ಕೆ ಸಾಧ್ಯ ಆಗ್ತಿತ್ತು ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕೆ ಶಬರಿಮಲೆಯಲ್ಲಿ ತೊಂದರೆಯಾಗಿದೆ ಅನ್ನುವಂತ ತೀರ್ಪು ಎಲ್ಲಿಂದ ಬಂತು? ಸುಪ್ರೀಂ ಕೋರ್ಟ್ ಇಂದ ತೀರ್ಪು ಬಂತು. ರಾಜ್ಯ ಸರ್ಕಾರ ಅದು ಯಾವುದೇ ಇರಲಿ ಸುಪ್ರೀಂ ಕೋರ್ಟಿನ ಆದೇಶವನ್ನು ಪಾಲನೆ ಮಾಡತಕ್ಕಂಥದ್ದು ಅದು ಕರ್ತವ್ಯ. ಒಂದು ವೇಳೆ ಸುಪ್ರೀಂ ಕೋರ್ಟಿನ ತೀರ್ಪನ್ನು ಪಾಲನೆ ಮಾಡದೇ ಇದ್ರೆ ಅವನು ನ್ಯಾಯಾಂಗದಿಂದಲೇ ಕಾನೂನಿನಲ್ಲಿ ಜೈಲಿಗೆ ಹೋಗತಕ್ಕಂಥ ವ್ಯವಸ್ಥೆ ಅದು ಈ ದೇಶದ ಸಂವಿಧಾನದಲ್ಲೇ ಇರತಕ್ಕಂಥದ್ದು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕು. ಮಾನ್ಯ ಸಂಸದೆ, ಲೋಕಸಭೆ ಇದೆಯಲ್ಲ, ಯಾಕೆ ಪಾರ್ಲಿಮೆಂಟ್ ಅಂತೇಳಿ ನಾವು ಏನು ಕರೀತೇವೆ, ಇದು ಯಾಕೆ ಇದೆ ಅನ್ನೋದನ್ನು ತಾವು ಅರ್ಥ ಮಾಡಿಕೊಳ್ಬೇಕು ಅನ್ನೋದನ್ನು ಈ ವೇದಿಕೆಯಲ್ಲಿ ನಾನು ಇಲ್ಲಿಗೆ ಇಷ್ಟಪಡ್ತಾ ಇದ್ದೇನೆ. ಕಾನೂನಿನಲ್ಲಿ ಯಾವುದಾದ್ರೂ ತೊಂದರೆ ಆದಾಗ, ಯಾವುದೋ ಒಂದು ಕಾನೂನನ್ನು ಅನುಷ್ಠಾನಕ್ಕೆ ತರತಕ್ಕಂಥ ಸಂದರ್ಭದಲ್ಲಿ ಒಂದು ಸಮುದಾಯದ ನಂಬಿಕೆಗೆ ನೋವಾಗ್ತದೆ, ಒಂದು ಸಮುದಾಯದ ನಂಬಿಕೆಯವರಿಗೆ ನೋವಾಗ್ತದೆ ಅಂದಾಗ ಏನಾದರೂ ಬದಲಾವಣೆಯನ್ನು ಮಾಡಲಿಕ್ಕೆ ಇರತಕ್ಕಂಥದ್ದೇ ಪಾರ್ಲಿಮೆಂಟು. ತಾವು ಶಾಸಕಾಂಗದ ಸದಸ್ಯರು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಈ ದೇಶದಲ್ಲಿ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಅಂತ ಏನಿದೆ, ಶಾಸಕಾಂಗ ಅಂತ ಹೇಳಿದ್ರೆ ಇಲ್ಲಿದ್ದವರಿಗೆ ಎಲ್ಲರಿಗೂ ಗೊತ್ತಿದೆ, ನಮ್ಮ ಕಾಂಗ್ರೆಸ್ ಪಕ್ಷದವರಿಗೆ. ಆದ್ರೆ ಸಂಸದರು ಯಾರಾದ್ರೂ ಒಬ್ಬರು ಆತ್ಮೀಯರು ಇಲ್ಲಿ ಇದ್ದೇ ಇರ್ತಾರೆ. ಇದು ಕೋಟೆಗಾರ ಬೀರಿ ಜಂಕ್ಷನ್ ಅಲ್ವಾ? ನೀವು ತಿಳಿಸಬೇಕು, ಪಾರ್ಲಿಮೆಂಟಿನಲ್ಲಿ ಇದ್ದುಕೊಂಡು ಇಂಥ ಕಾನೂನಿಗೆ ತಿದ್ದುಪಡಿಯನ್ನು ತರತಕ್ಕಂಥ ಕೆಲಸವನ್ನ ನೀವುಗಳು ಮಾಡಬೇಕಿತ್ತು. ತಮಿಳುನಾಡಲ್ಲಿ ಒಂದು ಜಟ್ಟಿಗಲ್ಲು ಅಂತೇಳಿ, ಜಲ್ಲಿಗಲ್ಲು ಅಂತೇಳಿ, ಜಲ್ಲಿಕಟ್ಟು ಇವರು ಯಾವ ಯಾವ ಕಾನೂನು ತರ್ತಾರೆ, ಯಾವ ಕೆಲವು ಸಲ ಮರೆತು ಹೋಗ್ತದೆ. ಒಂದು ರೀತಿಯ ಕ್ರೀಡೆ ಅದು. ದಕ್ಷಿಣ ಕನ್ನಡದ ಅವಿಭಜಿತ ಉಡುಪಿ ಜಿಲ್ಲೆಯಲ್ಲಿ ಏನು ಕಂಬಳ ಇದೆ ಅಲ್ವಾ, ಅದೇ ರೀತಿಯಲ್ಲಿ ಇದೊಂದು ಕ್ರೀಡೆ. ಇದಕ್ಕೆ ಆದ್ಯಾದೇಶವನ್ನು ತರಲಿಕ್ಕೆ ನರೇಂದ್ರ ಮೋದಿ ಅವರ ಹತ್ರ ಹೋಗ್ಲಿಕ್ಕೆ ಬೇಕಾದಷ್ಟು ಸಂಸದರಿದ್ದಾರೆ. ಇದನ್ನು ಸುಗ್ರೀವಾಜ್ಞೆ ತರುವ ಮುಖಾಂತರ ಅಲ್ಲಿ ಆ ಕ್ರೀಡೆಯನ್ನು ಮಾಡಲಿಕ್ಕೆ ಈ ಸಂಸದರಿಗೆ ಪುರುಸೋತಿದೆ. ಆದ್ರೆ
ನಾವು ಹಿಂದೂಗಳು ಈ ರೀತಿಯಲ್ಲಿ ಹೇಳಿಕೊಂಡು ಬಂದಿರತಕ್ಕಂತ ನಿಮಗೆ ಪವಿತ್ರವಾದಂತಹ ಶಬರಿಮಲೆ ಅಯ್ಯಪ್ಪನಿಗೆ ಆಗಿರತಕ್ಕಂತ ಅಭದ್ರತೆಯ ಕುರಿತು, ಅಲ್ಲಿ ಆಗಿರತಕ್ಕಂತ ತೊಂದರೆಯ ಕುರಿತು ಇವತ್ತು ಜನಸಾಮಾನ್ಯ ಗಲಾಟೆ ಮಾಡಿ ಪ್ರಾಣವನ್ನು ಕಳ್ಕೊಳ್ತಕ್ಕಂತ ಸಂದರ್ಭ ಆಗ್ತಾ ಇದೆ. ನಳಿನ್ ಕುಮಾರ್ ಕಟೀಲ್ ಅವರೇ, ಈ ಒಬ್ಬ ಕ್ಷೇತ್ರದ ಒಬ್ಬ ಮತದಾರನಾಗಿ, ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಮುಖಂಡನಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅವಕಾಶ ಇದೆ. ಯಾವ ಪಿಣರಾಯಿ ಸರ್ಕಾರವನ್ನು ದೂರದಿಂದ ದೂರುವಂತ ಅಗತ್ಯ ಮುಖ್ಯ ಅಲ್ಲ. ಈ ದೇಶದ ಸಮಸ್ತ ಅಯ್ಯಪ್ಪ ವ್ರತಧಾರಿಗಳಿಗೆ, ಸಮಸ್ತ ಹಿಂದೂ ಬಾಂಧವರಿಗೆ, ಈ ದೇಶದಲ್ಲಿ ಶಾಂತಿಯನ್ನು ಬಯಸತಕ್ಕಂಥ ಅಲ್ಪಸಂಖ್ಯಾತ ಮುಸಲ್ಮಾನ್ ಬಾಂಧವರಿಗೆ ಇವತ್ತು ಶಾಂತಿ ಸುವ್ಯವಸ್ಥೆಯ ಜೀವನ ಬೇಕು. ನಳಿನ್ ಕುಮಾರ್ ಕಟೀಲ್ ಅವರೇ, ಡೆಲ್ಲಿಗೆ ಹೋಗಿ ವಿದೇಶಕ್ಕೆ ಹೋಗತಕ್ಕಂಥ ನರೇಂದ್ರ ಮೋದಿ ಅವರನ್ನು ವಿದೇಶಕ್ಕೆ ಹೋಗ್ಲಿಕ್ಕೆ ಬಿಡಬೇಡಿ. ನಮ್ಮ ದೇಶದ, ನಮ್ಮ ರಾಜ್ಯದ ಪಕ್ಕದಲ್ಲಿರತಕ್ಕಂಥ ಕೇರಳದಲ್ಲಿ ಅಯ್ಯಪ್ಪ ಸ್ವಾಮಿಯ ದೇಗುಲ ಅಪವಿತ್ರತೆಯನ್ನು ಆಗ್ತಾ ಇದೆ. ಇದಕ್ಕೆ ಸರಿಯಾದಂತಹ ಕಾನೂನಿನ ಬದಲಾವಣೆಯನ್ನು ಮಾಡುವ ಮುಖಾಂತರ ಮತ್ತೆ ನೀವು ಅಧ್ಯಾದೇಶವನ್ನು ತಂದ್ರೆ, ಯಾವುದೇ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಅಲ್ಲ, ತಲಪಾಡಿಯ ನಂತರದ ಏನು ಕಾಸರಗೋಡಿನ ಆಚೆಯ ಕೊಯಮತ್ತೂರು, ಕಣ್ಣೂರು ಅನ್ನುವಂತಹ ಪ್ರದೇಶದಲ್ಲಿರತಕ್ಕಂಥ ಅಯ್ಯಪ್ಪ ವೃತ್ತಧಾರಿಗಳು ಕೂಡ ಯಾರ್ಯಾರ ಕಲ್ಲಿನ ಪೆಟ್ಟನ್ನು ತಪ್ಪಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ವಿಚಾರವನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮಾತಾಡ್ತಿದ್ರೆ ಸಾಕು. ನಾನು ಕೂಡ ಇಂಥ ಒಂದು ಘಟನೆ ಆದ ನಂತರ ನನ್ನನ್ನು ಕೂಡ ಕರೆದ್ರು. ಏನೋ ಒಂದು ಕರ್ಮ ಸಮಿತಿ ಅಂತ ಹೇಳಿ ಮಾಡಿದ್ದಾರೆ. ನಾನು ಕೇಳಿದೆ, ಎಲ್ಲರೂ ಕೂಡ ಬಿಜೆಪಿಯವರು ಹೆಚ್ಚಾಗಿ ಇದ್ರು. ನಾನು ಕೂಡ ಒಬ್ಬ ಹಿಂದೂ, ನಾನು ಕೂಡ ಅಯ್ಯಪ್ಪನ ಮಾಲೆಯನ್ನು ಹಾಕಿದ್ದೇನೆ. ಇವತ್ತು 14ನೇ ಸಲ ನಾನು ಕೂಡ ಶಬರಿಮಲೆಗೆ ಹೋಗ್ಲಿಕ್ಕೆ ವ್ರತಾಚರಣೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ದೇವಸ್ಥಾನದಲ್ಲೂ ಕೂಡ ಸುಮಾರು ಜನ ಇದ್ದಾರೆ. ನಿಮ್ಮ ಸಭೆಗೆ ಬಂದು ಮಾತನಾಡತಕ್ಕ ವಿಚಾರ ಯಾವುದು ಅಂತ ಕೇಳಿದ್ರೆ ಅವರೇನು ಹೇಳ್ತಾರೆ ಗೊತ್ತಾ? ನಾನು ಆ ಸಭೆಯನ್ನು ಒಬ್ಸರ್ವ್ ಮಾಡಿದೆ, ನೋಡಬೇಕು ಅಂತಲೇ ಹೋದೆ. 100ರಲ್ಲಿ 99 ಜನ ಭಾರತೀಯ ಜನತಾ ಪಕ್ಷದ ಕೆಲವೊಂದು ಮುಖಂಡರು ಬಿಟ್ರೆ ಯಾವನೇ ಒಬ್ಬ ಸಾಮಾನ್ಯ ಮಾಲೆಯನ್ನು ಹಾಕಿರತಕ್ಕಂತ ವೃತ್ತಾಚಾರಿ ಅಲ್ಲಿ ಇರಲಿಲ್ಲ. ಹಾಗಿದ್ರೆ ಇದು ರಾಜಕೀಯವನ್ನು ಮಾಡತಕ್ಕಂತ ಷಡ್ಯಂತ್ರ. ಈ ಸಭೆಯಲ್ಲಿ ನಾವಿರುವಂತದ್ದು ಸರಿಯಲ್ಲ ಅಂತೇಳಿ ಭಾವಿಸಿ ನಾನು ಅಲ್ಲಿಂದ ಎದ್ದುಕೊಂಡು, ಯಾವುದೇ ಶಬರಿಮಲೆಯ ಪಾವಿತ್ರ್ಯಕ್ಕೆ ತೊಂದರೆ ಆಗುವುದಾದ್ರೆ ನಮ್ಮ ಪಕ್ಷದ ಮುಖಂಡರು ಕೂಡ ಆ ತೊಂದರೆಯನ್ನು ತಪ್ಪಿಸಲಿಕ್ಕೆ ತಯಾರಿರುವವರು ಇದ್ದಾರೆ. ಹಾಗಾಗಿ ನಮಗೆ ಕಾಂಗ್ರೆಸ್ ಪಕ್ಷದಲ್ಲಿರತಕ್ಕಂಥ ಮುಖಂಡರ ಮೇಲೆ ವಿಶ್ವಾಸ ಇದೆ. ಯಾವತ್ತೂ ಕೂಡ ರಾಜಕೀಯವಾಗಿ ಒಂದು ಧರ್ಮವನ್ನ ರಾಜಕೀಯ ಮಾಡಲಿಕ್ಕೆ ನಮ್ಮ ಪಕ್ಷದ ಮುಖಂಡರು ಹೋಗುವುದಿಲ್ಲ, ನಾವು ಕೂಡ ಹೋಗುವುದಿಲ್ಲ. ಆದ್ರೆ ಒಂದಂತೂ ಸತ್ಯ, ಯಾವುದೇ ಒಬ್ಬ ಧರ್ಮದವನಿಗೆ ಅನ್ಯಾಯ ಆಗ್ತಾ ಇದೆ ಅಂದಾಗ ಅದನ್ನ ಖಂಡನೆ ಮಾಡುವಂಥದ್ದು, ಅದನ್ನು ಎದುರಿಸತಕ್ಕಂಥ ಶಕ್ತಿ ಅದು ಜಾತ್ಯತೀತ ಕಾಂಗ್ರೆಸ್ನಲ್ಲಿ ಯಾವತ್ತೂ ಕೂಡ ಇದೆ ಅನ್ನುವಂಥದ್ದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದು ಬೀರಿ ಜಂಕ್ಷನ್ ಆಗಿರೋ ಕಾರಣ ಇಲ್ಲಿಯ ಜನ ಗೊತ್ತು, ಇಲ್ಲಿಯವರಿಗೆ ಎಲ್ಲಿಯವರೆಗೆ ಯಾವ ವಿಚಾರದಲ್ಲಿ ಬಿಜೆಪಿಯವರು ರಾಜಕೀಯ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಹಿರಿಯರಾದಂತಹ ಕೋಡಿಜಾಲ್ ಸರ್ ಅವರಿಗೆ ಗೊತ್ತು, ಸಂತೋಷ್ ಅಣ್ಣನವರಿಗೆ ಗೊತ್ತು, ಎಲ್ಲ ನಮ್ಮ ಕಾಂಗ್ರೆಸ್ನವರಿಗೆ ಗೊತ್ತು. ಸನ್ಮಾನ್ಯ UT ಖಾದರ್ ಅವರು ಕೊಂಡರಕ್ಕೊಂದು ರಸ್ತೆಯನ್ನು ಇಟ್ಟರು. ಅದನ್ನು ಕಾಂಕ್ರೀಟೀಕರಣ ಆಗಬೇಕು ಅನ್ನುವಂತ ಒಂದು ಬೇಡಿಕೆಗೋಸ್ಕರ ಅದನ್ನ ಇಟ್ಟರು. ಇಲ್ಲೊಬ್ಬರು ಯಾರೋ ಒಬ್ಬರು ಗುತ್ತಿಗೆದಾರರಿದ್ದಾರೆ, ಹಿಂದೆ ಇರಲಿಲ್ಲ. ನಾವೆಲ್ಲ ಸಣ್ಣದಿರುವಾಗ ಅವರ ಹೆಸರೇ ಕೇಳಿರ್ಲಿಲ್ಲ ನಾವು. ನಾನು ಕಾಲೇಜಿಗೆ ಹೋಗ್ತಾ ಇರುವಾಗ ಈ ಪ್ರದೇಶಕ್ಕೆಲ್ಲ ಬರ್ತಾ ಇದ್ದೆವು ನಮ್ಮ ಯುವಕರ ಜೊತೆಯಲ್ಲಿ. ಆ ಒಂದು ಹೆಸರು ನಾವು ಕೇಳೇ ಇರಲಿಲ್ಲ, ಅವರು KP ಸುರೇಶ್ ಅಂತೇಳಿ. ಆಯ್ತು, ಅವರಿಗೊಬ್ರು ಮಗ ಹುಟ್ಟಿದ್ರು. ಆ ಮಗ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದು ಬಿಟ್ಟು ಕೊಂಡಾದ ರಸ್ತೆ ಆಗ್ತದೆ ಅಂತ ಹೇಳಿದ್ರೆ ಸ್ವಾಮಿ ಕಾಂಗ್ರೆಸ್ನ ನಾವೇನು ಕೈಯಲ್ಲಿ ಬರೆ ಇಟ್ಕೊಂಡು ಸುಮ್ಮನೆ ಇರ್ತೇವ? ರಾಜಕೀಯ ಮಾಡ್ಲಿಕ್ಕೆ ನಮಗೆ ಗೊತ್ತಿಲ್ವಾ? ಆದ್ರೆ ಯಾರಿಗೂ ತೊಂದರೆ ಆಗಬಾರ್ದು ಅಂತೇಳಿ ಸಂತೋಷ್ ಕುಮಾರ್ ಶೆಟ್ಟಿ ಅವರು ಹೇಳಿದ್ರು. ಆ ರಸ್ತೆ ಸನ್ಮಾನ್ಯ UT ಖಾದರ್ ಅವರೇ ತಮ್ಮ ಬ್ಯಾನರ್ ಅನ್ನು ಹರಿದು ಮೋದಿಯವರ ಬ್ಯಾನರ್ ಅನ್ನು ಹಾಕುವ ಮುಖಾಂತರ ನೀವಿಟ್ಟಂತ ಅನುದಾನವನ್ನ ತಿರುಚಿ ರಾಜಕೀಯ ಆಗ್ತಾ ಇದೆ ಅಂದಾಗ ನಾನು ಬೆಂಗಳೂರಿನಲ್ಲಿ ಇದ್ದೆ. ನಾನು ಅವಾಗ ಸಂತೋಷನ್ನು ಫೋನ್ ಮಾಡಿದ್ರು, ಇಂಥ ವಿಚಾರ ಅಂತ ಹೇಳುವಾಗ ನಾವು ಹೇಳಿದೆ, ಸನ್ಮಾನ್ಯ UT ಖಾದರ್ ಹತ್ರ ಹೇಳಿ ಆ ಅನುದಾನ ಯಾರುವುದಂತೆ ಹೇಳೋದು ಅಂತ ಹೇಳಿ ಅಲ್ಲಿಯ ಜನತೆಗೆ ಗೊತ್ತಾದ ನಂತರ ಅಲ್ಲಿಯ ಕೆಲಸ ಆದ್ರೆ ನಮ್ಮ ಪಕ್ಷ, ನಮ್ಮ UT ಖಾದರ್ ಅವರು ಮಾಡಿದ ಕೆಲಸ ಏನು ಅನ್ನುವಂಥದ್ದು ಆ ಜನರಿಗೆ ಗೊತ್ತಾಗಬೇಕು ಅಂದಾಗ
ನಾನು ಯಾಕೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದೆ ಅಂತ ಹೇಳಿದ್ರೆ, ಇಲ್ಲಿರತಕ್ಕಂಥ ಕೆಲವೆಲ್ಲ ಯುವಕರು ನಾನು ಬರುವಾಗ ನೋಡಿದೆ, ಅವರಿಗೆ ಹುಚ್ಚು ಬಾರ ಅಂತ ಹೇಳ್ತಾ ಇದ್ದಾರೆ ಕೆಲವರು. ಆದ್ರೆ ನಾನು ಕೇಳುವಂಥದ್ದು ಅಂತ ಯುವಕರಲ್ಲಿ ನಿಮಗೆ ಒಂದು ವೇಳೆ ಸಾಮರ್ಥ್ಯ ಇದ್ರೆ, ನಿಮಗೆ ಒಂದು ವೇಳೆ ನಿಜವಾದ ಹಿಂದೂಗಳು ಆಗಿದ್ದಿದ್ರೆ ಸನ್ಮಾನ್ಯ ನಳಿನ್ ಕುಮಾರ್ ಅವರ ಹತ್ರ ಹೋಗಿ ಲೋಕಸಭೆಯಲ್ಲಿ ಕಾನೂನನ್ನು ಬದಲಾವಣೆ ಮಾಡಿ ಆದ್ಯಾದೇಶವನ್ನು ತರುವ ಮುಖಾಂತರ ಶಬರಿಮಲೆ ಅಯ್ಯಪ್ಪನ ಮೇಲೆ ಏನಾದರೂ ನಿಮಗೆ ಭಕ್ತಿ ಏನಾದರೂ ಇದ್ರೆ ನೀವುಗಳು ಶಬರಿಮಲೆಯ ವ್ರತಾಚರಣೆಯನ್ನು ಮಾಡಿ ನಳಿನ್ ಕುಮಾರ್ ಅವರು ಕಾಲಿಗೆ ಮೆಟ್ಟಾಕಿ ಕೂಡ ಹೋಗ್ತಾರೆ ಶಬರಿಮಲೆಗೆ. ಮೊನ್ನೆ ಕೇಂದ್ರದಿಂದ ಒಂದು ಆದೇಶ ಬಂತು ಅವರ ಪಕ್ಷದವರಿಗೆ, ಸನ್ಮಾನ್ಯ ನಳಿನ್ ಕುಮಾರ್ ಅವರೇ, ಪ್ರಹ್ಲಾದ್ ಜೋಶಿ ಅವರೇ, ಶಬರಿಮಲೆಗೆ ಹೋಗಿ ಈಗಿನ ಪರಿಸ್ಥಿತಿ ಏನಿದೆ ಅಂತ ನೋಡಿ. ನಳಿನ್ ಕುಮಾರ್ ಅವರು ಮರತೇ ಬಿಟ್ಟರು ವ್ರತಾಚರಣೆ ಇದೆ ಅಂತೇಳಿ. ಅಲ್ಲಲ್ಲ, ಅವರಿಗೆ ಗೊತ್ತಿಲ್ಲದಾಗೆ ಅವ್ರು ನಟಿಸಿದ್ದಾರೆ ಅಂತ ಹೇಳುವಂಥದ್ದು ನಾನು. ಈ ಎಲ್ಲ ಕ್ರಮ ಇದೆ ಸಂತೋಷಣ್ಣ, ಇದು ಯಾವುದೂ ಇಲ್ಲ ಅಂತ ಹೇಳಿದ್ರು. ಯಾಕೆಂದ್ರೆ ಕೇಂದ್ರದ ಮೋದಿಯವರ ಆದೇಶ ಬಂದಿರುವಂತದ್ದಲ್ವಾ. ಅಯ್ಯಪ್ಪನಿಗಿಂತಲೂ ಹೆಚ್ಚು ಈ ಮನುಷ್ಯನಿಗೆ ಮೋದಿ ಆಗಿದ್ದಾರೋ ಏನೋ ಗೊತ್ತಿಲ್ಲ. ಆ ಒಂದು ಕಾರಣಕ್ಕಾಗಿ ಕಾಲಿಗೆ ಮೆಟ್ಟಿಲು ಹಾಕಿ, ಸ್ವಾಮಿ ನೀವೇನು ಎರುಮಲೆಯಿಂದ ನಡೆಯುತ್ತೀರಾ, ಪಂಬೆಯವರೆಗೆ ಕಾರಲ್ಲಿ ಹೋಗ್ತೀರಿ, ನೀವು ಪಂಬೆಯಿಂದ ಶಬರಿಮಲೆಯವರೆಗೆ ಕಾರಲ್ಲಿ ಹೋಗಿ ಬರುವವರು ನೀವು. ಇಲ್ಲಿ ಜನರ ಮುಂದೆ ಒಂದಷ್ಟು ಪಾದಯಾತ್ರೆ ಮಾಡಿ ಅದಕ್ಕೊಂದು ದಪ್ಪದ ಚಪ್ಪಲ್ ಹಾಕಿ, ಭವಿಷ್ಯ ಯಾರಾದರೂ ಒಬ್ಬ ಕಾಂಗ್ರೆಸ್ನ ನಾಯಕ ಮಾಡಿದ್ದಿದ್ರೆ ಇವತ್ತು ಎಲ್ಲ ಯುವಕರ ಕೈಯಲ್ಲಿ ವಾಟ್ಸಪ್ ಅಲ್ಲಿ ಅದೇ ಬರ್ತಾ ಇತ್ತು, ರಸ್ತೆಯಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ರು. ಹಾಗಾಗಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರೇ, ನೀವು ಆಲೋಚನೆಯನ್ನು ಮಾಡಬೇಕು. ಕೇರಳ ಮತ್ತು ಕರ್ನಾಟಕದ ಜನರ ಅಯ್ಯಪ್ಪ ಭಕ್ತಾದಿಗಳ ಜೀವನದಲ್ಲಿ ಚೆಲ್ಲಾಟವನ್ನು ಆಡಬೇಡಿ. ಅಲ್ಲಿಯ ನಿಜವಾದ ವ್ಯವಸ್ಥೆ ಏನಿದೆ ಅನ್ನುವುದನ್ನ ನೀವು ಜಾರಿಗೆ ತರುವ ಮುಖಾಂತರ ಯಾವ ಪಿನರಾಯಿ ಅಲ್ಲ, ನಿಮ್ಮ ಈ ಯಡಿಯೂರಪ್ಪ ಅಲ್ಲಿದ್ರು ಕೂಡ ಸುಪ್ರೀಂ ಕೋರ್ಟ್ ಅನ್ನು ಗೌರವಿಸಲೇಬೇಕು. ಸುಪ್ರೀಂ ಕೋರ್ಟಿನ ಆದೇಶ, ಸುಪ್ರೀಂ ಕೋರ್ಟಿನ ಏನು ತೀರ್ಪು ಇದೆ ನಿಮಗೊಂದು ಉದಾಹರಣೆಯನ್ನು ಕೊಡಬೇಕಾಗ್ತದೆ. ಅಯೋಧ್ಯೆ ಶ್ರೀರಾಮ ಮಂದಿರದ ಮಂದಿರವನ್ನು ಕಟ್ಟಬೇಕು ಅಂತೇಳಿ ಪೇಜಾವರ ಶ್ರೀಗಳು ರಸ್ತೆಗೆ ಬಂದ್ರು, ಅನೇಕ ವಿಶ್ವ ಹಿಂದೂ ಪರಿಷತ್ತಿನ ನಾಯಕರು ರಸ್ತೆಗೆ ಬಂದ್ರು, ಅನೇಕ ಸಂಘಟನೆಗಳ ಇವತ್ತು ರಸ್ತೆಗೆ ಬಂದು ಹೋರಾಟ ಮಾಡಿದ್ರು. ಶ್ರೀರಾಮ ಮಂದಿರ ಆಗ್ಬೇಕು. ಯಾರು ವಿರೋಧ ಮಾಡ್ತಾರೆ ಸ್ವಾಮಿ? ಈ ದೇಶದಲ್ಲಿರತಕ್ಕಂಥ ಎಲ್ಲವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಎಲ್ಲ ಸಮುದಾಯದ ಜನ ಕೂಡ ಇವತ್ತು ಅದು ಕಾನೂನಿನ ಚೌಕಟ್ಟಿನೊಳಗಡೆ ಏನಾಗ್ತದೆ ಆ ನಿಟ್ಟಿನಲ್ಲಿ ಆಗುವುದಕ್ಕೆ ಬೆಂಬಲವನ್ನು ಸೂಚನೆ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡಿದ ನಂತರ ನರೇಂದ್ರ ಮೋದಿ ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನು ಕರೆದ್ರು. ಏನ್ ಹೇಳಿದ್ರು? ನಳಿನ್ ಕುಮಾರ್ ಅವರು ಕೆಲವೊಂದು ಕರ್ಕೊಂಡು ಹೋಗಿದ್ರು, ಕೆಲವೊಂದು ಸಂಘಟನೆ RSS ನಾಯಕರು ಹೋದ್ರು. ಆವಾಗ ನರೇಂದ್ರ ಮೋದಿ ಹೇಳಿದ್ರು, ಈ ದೇಶದ ಸುಪ್ರೀಂ ಕೋರ್ಟಿನಲ್ಲಿ ಅದು ವ್ಯಾಜ್ಯ ಇರುವ ಕಾರಣ ಅದರ ತೀರ್ಪಿನ ನಂತರವೇ ಮಂದಿರದ ವಿಚಾರ. ಅರ್ಥ ಮಾಡಿಕೊಳ್ಳಿ ಬಿಜೆಪಿಯವರೇ, ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಈ ಕಾನೂನಿನ ಚೌಕಟ್ಟಿನ ಒಳಗಡೆ ಬರುವರು ಅನ್ನುವುದನ್ನು ಅರ್ಥ ಮಾಡಿ. ಹಾಗಾಗಿ ಈ ಸಂದರ್ಭದಲ್ಲಿ ಪವಿತ್ರವಾದಂತಹ ಅಯ್ಯಪ್ಪ ಸ್ವಾಮಿಯ ಆ ಕ್ಷೇತ್ರ ಸಂದರ್ಶನಕ್ಕಾಗಿ ನಾವು ಕೂಡ ಆ ದೇವರ ದರ್ಶನವನ್ನು ಪಡೆದು ಯಾರೆಲ್ಲ ಕೋಮು ಭಾವನೆಯನ್ನು ಸೃಷ್ಟಿ ಮಾಡತಕ್ಕಂಥ ಯುವಕರು ಇರ್ತಾರೆ ಅಂತವರಿಗೆ ನಿಜವಾದ ಹಿಂದುತ್ವವನ್ನು ತಿಳಿಸಿ, ಈ ದೇಶದಲ್ಲಿ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು, ಪಾರ್ಸಿಗಳು, ಸಿಖ್ಖರು ಯಾರೆಲ್ಲ ಇರ್ತಾರ, ಈ ದೇಶದ ಸಂವಿಧಾನದ ಒಳಗಡೆ ಎಲ್ಲರಿಗೂ ಕೂಡ ಸಮಾನವಾಗಿ ಬದುಕತಕ್ಕಂಥ ಹಕ್ಕಿದೆ ಅನ್ನುವುದನ್ನ ಆ ದೇವರು ನಮ್ಮ ಮುಖಾಂತರವೂ ಕೂಡ ಕೆಲವೊಂದು ಕೋಮುವಾದಿ ಯುವಕರಿಗೆ ತಿಳಿಸುವ ಮುಖಾಂತರ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರ ಹಾಗೆ ಜಾತಿ ಭೇದ ಮಾನವನ್ನ ಮರೆತು ಒಟ್ಟಾಗಿ ಬದುಕತಕ್ಕಂಥ ವ್ಯವಸ್ಥೆಯನ್ನು ಮಾಡುವ ಒಬ್ಬ ಸ್ವಯಂ ಸೇವಕನಾಗಿ ನನ್ನನ್ನು ಕೂಡ ದೇವರು ಸೃಷ್ಟಿ ಮಾಡಲಿ ಅನ್ನುವಂತ ಮಾತನ್ನು ಹೇಳುವ ಮುಖಾಂತರ ಇವತ್ತು ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ JR ಲೋಬರ್ ಅವರು MLA ಆಗಿದ್ರು. ಜ್ಯೋತಿಯಿಂದ ಬಾವುಟಗಟ್ಟಿಗೆ ಹೋಗತಕ್ಕಂಥ ರಸ್ತೆಗೆ ಮುಲ್ಕಿ ಸುಂದರಾಮ ಶೆಟ್ಟಿ, ಬಹುಶಃ ಇವತ್ತಿನವರೆಗೆ ಎಲ್ಲರಿಗೂ ಗೊತ್ತಿದೆ ಅದು ವಿಜಯ ಬ್ಯಾಂಕಿನ ಸಂಸ್ಥಾಪಕರು ಅಂತೇಳಿ. ಆದ್ರೆ ಆ ಸುಂದರಾಮ ಶೆಟ್ಟಿ ಅವರು ಕೇವಲ ಒಂದು ಬಂಟ ಸಮುದಾಯದವರನ್ನು ಮಾತ್ರ ವಿಜಯ ಬ್ಯಾಂಕಿಗೆ ಸೇರಿಸಲಿಲ್ಲ, ಎಲ್ಲ ಸಮುದಾಯದಲ್ಲಿಯೂ ಕೂಡ ಇರತಕ್ಕಂಥ ಬಡ ಒಳ್ಳೆಯ ವಿದ್ಯಾವಂತ ಯುವಕರನ್ನ
ವಿಜಯ ಬ್ಯಾಂಕಿನ ಸಿಬ್ಬಂದಿಯಾಗಿ ಸೇರಿಸಿದ್ರು. ಮಾತಿನಲ್ಲಿ ಹೇಳ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದ ಸಂಸದರಾಗಂತ ನಳಿನ್ ಕುಮಾರ್ ಅವರು. ಯಾಕೆಂತ ಹೇಳಿದ್ರೆ ಅವರು ಇವತ್ತು ಕೂಡ ಶೆಟ್ಟಿ ಅಂತ ಹಾಕುವುದಿಲ್ಲ. ಹಾಗಾಗಿ ನಾನು ಕೂಡ ನಳಿನ್ ಕುಮಾರ್ ಅಂತೇಳಿ ಕರೆಯುತ್ತಾ ಇದ್ದೇನೆ ಅವರಿಗೆ. ಬಂಟ ಸಮುದಾಯಕ್ಕೆ 4 ಜನ MLA ಸೀಟನ್ನು ಕೊಟ್ಟೆವು ಅಂತೇಳಿ ಬಹಳಷ್ಟು ಸಂತೋಷದಿಂದ ಮಾತನಾಡ್ತಾ ಇದ್ರಿ. ಇವತ್ತು ಇಡೀ ದಕ್ಷಿಣ ಭಾರತದಲ್ಲಿ ಒಂದು ಬ್ಯಾಂಕ್ ಇತ್ತು ಅಂತ ಹೇಳಿದ್ರೆ, ಬಂಟ ಸಮುದಾಯದಿಂದ ಸ್ಥಾಪನೆ ಆಗಿರತಕ್ಕಂತ ಒಂದೇ ಒಂದು ಬ್ಯಾಂಕು ಅಂತ ಹೇಳಿದ್ರೆ ಅದು ವಿಜಯ ಬ್ಯಾಂಕ್ ಆಗಿತ್ತು. ಆದರೆ ಇವತ್ತು JR ಲೋಬೋರ್ ಅವರು, ಕವಿತಾ ಸನೀಲ್ ಅವರು ಮೇಯರ್ ಆಗಿದ್ದಂತಹ ಸಂದರ್ಭದಲ್ಲಿ ಆ ರಸ್ತೆಗೆ ಒಂದು ನಾಮಫಲಕ ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ಈ ಬಿಜೆಪಿ ಅವರು, ಈ RSS ನವರು ಅದೆಷ್ಟು ಧರಣಿಯನ್ನ ಮಾಡಿದ್ರು. ಬಹಳಷ್ಟು ಪ್ರೀತಿ ಸುಂದರಂ ಶೆಟ್ಟಿ ಅವರ ಮೇಲೆ ಅನ್ನುವುದನ್ನು ಬಿಂಬಿಸಿದ್ರು. ಬಹಳಷ್ಟು ಪ್ರೀತಿ ವಿಜಯ ಬ್ಯಾಂಕಿನ ಮೇಲೆ ಅನ್ನುವುದನ್ನ ಬಹಳಷ್ಟು ಬಿಂಬಿಸಿದ್ರು. ನಾನು ಕೇಳ್ತಾ ಇದ್ದೇನೆ, ಭಾರತೀಯ ಜನತಾ ಪಕ್ಷದ ಬಿಜೆಪಿಯ ಕೆಲವೊಂದು ಬಂಟ ನಾಯಕರೇ, ಕೆಲವೊಂದು ಪ್ರಮುಖ RSS ನ ನಾಯಕರೇ, ಇವತ್ತು ನರೇಂದ್ರ ಮೋದಿ ಅವರು ಗುಜರಾತ್ನಲ್ಲಿ ಹುಟ್ಟಿರತಕ್ಕಂಥ ಬ್ಯಾಂಕ್ ಆಫ್ ಬರೋಡಾವನ್ನು ಉಳಿಸುವ ಮುಖಾಂತರ ಎಲ್ಲಿಯವರೆಗೆ ಅವರ ರಾಜ್ಯದ ಜನರ ಮೇಲೆ ಪ್ರೀತಿ ಅಂತ ಹೇಳಿದ್ರೆ ಅದು ಸಂಪೂರ್ಣವಾಗಿ ನಷ್ಟ ಆಗಿದ್ದಂತ ಒಂದು ಬ್ಯಾಂಕ್ ಕರ್ನಾಟಕ ಬ್ಯಾಂಕು. ಆದಾಯದ ಮುಖಾಂತರ ವಿಜಯ ಬ್ಯಾಂಕು ನಮ್ಮ ಆದಾಯದ ಮುಖಾಂತರ ಮೇಲೆ ಇದ್ರೂ ಕೂಡ ಆ ಸೋತು ಸುಣ್ಣ ಆಗಿರತಕ್ಕಂಥ ಬ್ಯಾಂಕ್ ಆಫ್ ಬರೋಡದ ಜೊತೆ ಸೇರಿಸುವ ಮುಖಾಂತರ ಇವತ್ತು ಹಿಂದುತ್ವ, ತುಳುನಾಡಿನವರಿಗೆ ರಕ್ಷಣೆ, ಮಾತು, ಗೌರವ ಅನ್ನುವಂತ ಇರುವಂತ ಬಿಜೆಪಿಯವರೇ, ನಿಮ್ಮಲ್ಲಿ ನನ್ನ ನೇರವಾದಂತಹ ಪ್ರಶ್ನೆ ಇಷ್ಟೇ. ನಿಮಗೆ ನಿಜವಾಗಿಯೂ ಕೂಡ ವಿಜಯ ಬ್ಯಾಂಕ್ ಅಥವಾ ಬಂಟ ಸಮುದಾಯ ಅಥವಾ ತುಳುನಾಡಿನ ಜನತೆಯ ಮೇಲೆ, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಎಲ್ಲಾ ಸಮುದಾಯದ ಜನರ ಮೇಲೆ ಒಂದು ಪ್ರೀತಿ ಇದ್ದಿದ್ರೆ ನರೇಂದ್ರ ಮೋದಿ ಅವರ ಬಳಿಗೆ ಹೋಗಿ, ಹೇಗೂ ಅವರು ವಿದೇಶಕ್ಕೆ ಹೋಗಿ 5 ರೂಪಾಯಿ ತಂದದ್ದಿಲ್ಲ, 15 ಲಕ್ಷ ಆಗ್ತದೆ ಮೋಸ ಮಾಡಿದ್ರು. ಇನ್ನೊಂದು 3-4 ತಿಂಗಳು ಈ ದೇಶದ ಒಳಗಡೆ ಇದ್ದು ಸರಿಯಾದಂತಹ ನ್ಯಾಯವನ್ನ ಜನಸಾಮಾನ್ಯರಿಗೆ ಒದಗಿಸತಕ್ಕಂಥ ಕೆಲಸವನ್ನು ಮಾಡುವುದಕ್ಕೆ ನೀವುಗಳು ಸಹಕರಿಸಿ ಅಂತ ಹೇಳುವ ಮುಖಾಂತರ ಈ ಒಂದು ಸಭೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶವನ್ನು ಕೊಟ್ಟ, ಅದೇ ರೀತಿಯಲ್ಲಿ ಈ ಒಂದು ಸಭೆಯನ್ನ ಆಯೋಜನೆ ಮಾಡಿರತಕ್ಕಂಥ ಸಂತೋಷನ್ನ ಮತ್ತು ಅರೇಕಲ ಮುಸ್ತಫರ್ ಅವರು ಇರ್ಬೋದು, ರೈಮಾನಕ ಇರ್ಬೋದು, ಹಾಗೆಲ್ಲ ಪಕ್ಷದ ಮುಖಂಡರಿಗೆ ನಾನು ವಂದಿಸುತ್ತಾ, ನಮಗೆಲ್ಲರಿಗೂ ಕೂಡ ಇವತ್ತು ಒಂದು ವಿಚಾರವನ್ನು ಮರೆತೆ, ಪ್ರವಾದಿ ಮೊಹಮ್ಮದ್ ರವರ ಹೆಸರನ್ನು ಎತ್ತಲಿಕ್ಕೆ ಯೋಗ್ಯತೆ ಇಲ್ಲದಂತ ಒಬ್ಬ ವ್ಯಕ್ತಿ, ಪ್ರವಾದಿ ಮೊಹಮ್ಮದ್ ರವರ ಹೆಸರನ್ನು ಎತ್ತಲಿಕ್ಕೆ ಯೋಗ್ಯತೆ ಇಲ್ಲದಂತ ಒಬ್ಬ ವ್ಯಕ್ತಿ ಇವತ್ತು ಅಂತ ಒಬ್ಬ ಆದರ್ಶ ಪುರುಷನ ಹೆಸರನ್ನು ಎತ್ತಿ ಅವಹೇಳನ ಮಾಡುತ್ತಾರೆ ಅಂತ ಆದ್ರೆ, ಜಾತ್ಯತೀತ ನೆಲೆಯಲ್ಲಿರತಕ್ಕಂಥ ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಹೇಳಲಿಕ್ಕೆ ತಯಾರಿದ್ದೇನೆ, ಯಾವತ್ತೂ ಕೂಡ ಅಂತ ವ್ಯಕ್ತಿಗೆ ಕ್ಷಮೆ ಇರಕೂಡದು ಅನ್ನುವುದನ್ನು ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು. ಮತ್ತೊಂದು ವಿಚಾರ, ನಾವೆಲ್ಲರೂ ಕೂಡ ನಂಬಿಕೊಂಡು ಬಂದಿರತಕ್ಕಂಥ ಶ್ರೀರಾಮನ ಇತಿಹಾಸವನ್ನು ನೋಡಿದ್ರೆ ಎಷ್ಟೋ ವಿಚಾರಗಳನ್ನು ಜನಸಾಮಾನ್ಯ ತನ್ನ ಜೀವನದಲ್ಲಿ ಅನುಸರಿಸಿಕೊಂಡು ಹೋದಾಗ ಆ ಶ್ರೀರಾಮಚಂದ್ರ ಏನು ಅನ್ನುವಂಥ ವಿಚಾರ ಗೊತ್ತಾಗುತ್ತೆ. ಆದರೆ ಭಾರತೀಯ ಜನತಾ ಪಕ್ಷದವರೇ, ನಿಮಗೆ ಕೇವಲ ಒಂದು ರಾಜಕೀಯಕ್ಕಾಗಿ ಶ್ರೀರಾಮನ ವಿಚಾರ ಬೇಕು ಬಿಟ್ರೆ ನಿಜವಾದಂತ ಭಕ್ತಿಯಿಂದ ನೀವು ಮಾತನಾಡುವಂಥದ್ದು ಅಲ್ಲ ಅನ್ನುವಂಥದ್ದು ಕೆಲವೊಂದು ಕಡೆ ಗೊತ್ತಾಗ್ತಾ ಇದೆ. ಅಂತವರನ್ನು ಕೂಡ ಅವಹೇಳನ ಮಾಡತಕ್ಕಂಥವರನ್ನು ಕೂಡ ನಮ್ಮ ಉಸ್ತುವಾರಿ ಸಚಿವರು ಇವತ್ತಿಲ್ಲ. ಧೋರಣೆ ಹಾಗೆಯೇ ವಿಜಯ ಬ್ಯಾಂಕಿನ ವಿಲೀನೀಕರಣ, ಹಾಗೆಯೇ ಅಯ್ಯಪ್ಪ ಸ್ವಾಮಿಯ ವಿಷಯದಲ್ಲಿ, ಮೊಹಮ್ಮದ್ ಪೈಗಂಬರ ವಿಷಯದಲ್ಲಿ, ಹಾಗೆಯೇ ನಮ್ಮ ಯೇಸು ಕ್ರಿಸ್ತರ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಹಾಕಿದ ಬಗ್ಗೆಯಲ್ಲಿ ಇವತ್ತಿನ ಈ ಪ್ರತಿಭಟನಾ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ಹರೀಶ್ ಕುಮಾರ್ ಅವರೇ, ಹಾಗೆಯೇ ಉಳ್ಳಳ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಸಂತೋಷ್ ಶೆಟ್ಟಿ ಅವರೇ, ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರೇ, ಈ ವೇದಿಕೆಯ ಮುಂಭಾಗದಲ್ಲಿದ್ದ ಕಾಂಗ್ರೆಸ್ ಕಾರ್ಯಕರ್ತರೇ ಮತ್ತು ನಮ್ಮ ಆತ್ಮೀಯರೇ, ಈಗ ತಾನೇ ದಿನೇಶ್ ಅವರು ಹೇಳಿದ ಪ್ರಕಾರ ಇನ್ನು ಒಂದು 3-4 ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಬರ್ತಾ ಇದೆ.
ಈ ಲೋಕಸಭಾ ಚುನಾವಣೆ ಬರುವ ಸಂದರ್ಭದಲ್ಲಿ ಈ ಬಿಜೆಪಿಯವರಿಗೆ ಏನಾದರೂ ಮಾಡಿ ಒಂದು ಷಡ್ಯಂತ್ರ ಮಾಡುವ ಅವರ ಅಭ್ಯಾಸ ಇರುವುದರಿಂದ ಅವರು ಈಗ ನಮ್ಮ ಯೇಸು ಕ್ರಿಸ್ತರ ಬಗ್ಗೆ ಆಗಲಿ ಮೊಹಮ್ಮದ್ ಪೈಗಂಬರರ ಬಗ್ಗೆ ಆಗಲಿ ಅವಹೇಳನಕಾರಿ ಪೋಸ್ಟರ್ ಹಾಕಿ ನಮ್ಮ ಸಮಾಜದಲ್ಲಿ ಕೋಮು ಗಲಭೆಯನ್ನು ಸೃಷ್ಟಿ ಮಾಡುವ ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಅಜಿತ್ ಕುಮಾರ್ ರವರಿಗೆ ಆಗಲಿ ರವೀಂದ್ರ ಪಟೇಲ್ ರವರಿಗೆ ಆಗಲಿ ನಮ್ಮ ಯೇಸು ಕ್ರಿಸ್ತರ ಬಗ್ಗೆ ಮೊಹಮ್ಮದ್ ಪೈಗಂಬರವರ ಬಗ್ಗೆ ಮಾತಾಡುವ ಒಂದು ಯೋಗ್ಯತೆಯೇ ಇಲ್ಲ. ಅವರ ಬಗ್ಗೆ ಒಂದು ಯೋಚನೆ ಮಾಡುವಂಥ ಒಂದು ಯೋಗ್ಯತೆ ಇಲ್ಲದಂಥ ಒಬ್ಬ ವ್ಯಕ್ತಿ ನಮ್ಮ ಮೊಹಮ್ಮದ್ ಪೈಗಂಬರ ವಿಷಯದಲ್ಲಿ ಡೆಬಿಟಲ್ಲಿ ಏನೋ ಒಂದು ಮಾತಾಡಲಿಕ್ಕೆ ಹೋಗಿ ಏನೋ ಮಾತಾಡಿ ಹೋಗಿದ್ದಾರೆ. ಹಾಗೆಯೇ ಯೇಸು ಕ್ರಿಸ್ತರ ಬಗ್ಗೆ ಅವಹೇಳನಕಾರಿಯಾಗಿ ರವೀಂದ್ರ ಪಟೇಲ್ ರವರು ಒಂದು ಪೋಸ್ಟರ್ ಹಾಕಿದ್ದಾರೆ. ಅವನು ಒಂದು ವಿಕೃತಕಾಮಿ ಎಂದು ಹೇಳಲು ನಾನು ಬಯಸ್ತಾ ಇದ್ದೇನೆ. ಹಾಗೆಯೇ ಹೋದ ಸಾರಿ ಚುನಾವಣೆಯ ಸಮಯದಲ್ಲಿ ಲೋಬರವರ ವಿಷಯದಲ್ಲಿ ಷಡ್ಯಂತರ ಮಾಡಿ ನಳಿನ್ ಕುಮಾರ್ ಕಟೀಲ್ ರವರು ಅಪಪ್ರಚಾರವನ್ನು ಮಾಡಿದರು. ಈ ಬಿಜೆಪಿಯವರು ಸಂಘ ಪರಿವಾರದವರು ಲೋಬರವರ ವಿಷಯದಲ್ಲಿ ಅಪಪ್ರಚಾರವನ್ನು ಮಾಡಿ ಇಡೀ ಬಂಟ ಸಮಾಜದವರನ್ನು ಕಾಂಗ್ರೆಸ್ ಪಕ್ಷದ ವಿರೋಧವಾಗಿ ಲೋಬರವರ ವಿರೋಧವಾಗಿ ಎತ್ತಿಗಟ್ಟಿದ್ರು. ಆದರೆ ಈಗ ಈ ನಳಿನ್ ಕುಮಾರ್ ಕಟೀಲ್ ರವರು ಎಲ್ಲಿದ್ದಾರೆ? ಈಗ ಬಂಟ ಸಮಾಜದ ಪ್ರತಿಷ್ಠಾ ಬ್ಯಾಂಕಲ್ಲಿ ಒಂದು ಬ್ಯಾಂಕ್ ಆದ ವಿಜಯ ಬ್ಯಾಂಕನ್ನು ಬ್ಯಾಂಕ್ ಆಫ್ ಬರೋಡಾ 3,000 ಕೋಟಿ ನಷ್ಟದಲ್ಲಿ ಇರುವ ಬ್ಯಾಂಕ್ ಆಫ್ ಬರೋಡಾದ ಸಂಘಟನೆ ವಿಲೀನೀಕರಣ ಮಾಡುವಾಗ ಈಗ ಈ ನಳಿನ್ ಕುಮಾರ್ ಕಟೀಲ್ ರವರು ಯಾಕೆ ಮಾತಾಡುವುದಿಲ್ಲ? ಹಾಗೆಯೇ ನಮ್ಮ ಅಯ್ಯಪ್ಪ ವಿಷಯದಲ್ಲಿಯೂ ಹಾಗೆಯೇ ಕೇಂದ್ರ ಸರ್ಕಾರ ಯಾಕೆ ಮಧ್ಯ ಪ್ರವೇಶಿಸುವುದಿಲ್ಲ? ಇದು ಜನಸಾಮಾನ್ಯರು ಕೇಳುವಂಥ ವಿಷಯವಾಗಿರಬೇಕು. ಇದೆಲ್ಲ ಸವಿಸ್ತರವಾಗಿ ಉಳಿದ ನಮ್ಮ ನಾಯಕರು ಮಾತಾಡುವುದರಿಂದ ನಾನು ಇಷ್ಟಕ್ಕೆ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು. ಈಗ ನಮ್ಮ ಈ ಭಾಗದ ಕಾರ್ಯಕರ್ತರಾದಂಥ ಗಣೇಶ್ ಜೇಣಿ ಅವರು ಒಂದು ವಿಷಯವನ್ನು ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದಂತಹ ಭಾರತೀಯ ಕಾಂಗ್ರೆಸ್ ಪಕ್ಷದ ಎಲ್ಲ ಅತಿಥಿ ಗಣ್ಯರನ್ನು ಅಭಿನಂದಿಸುತ್ತಾ ಎರಡು ಮಾತನಾಡಬೇಕು ಹೇಳಿ ಬಯಸ್ತೇನೆ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ಉಳ್ಳಾಲಬೈಲ್ ವಾರ್ಡಿನಲ್ಲಿ ಕಾರ್ಯಕರ್ತನಾಗಿರ್ತೇನೆ. ನಾವು ಮಾತಾಡುವಾಗಲೂ ಇದೇ ರೀತಿ ಕೆಲವು ವಿಚಾರಗಳು ವ್ಯಕ್ತವಾಗಿರ್ತದೆ. ಶಬರಿಮಲೆಯ ವಿಚಾರ ಬಂತು, ನನ್ನ ಫ್ರೆಂಡ್ಸ್ಗಳೆಲ್ಲ ಕೇಳ್ತಾ ಇರ್ತಾರೆ ನನ್ನ ಹತ್ರ, ಏನು ವಿಷಯ ಇದು ಹೇಳಿ, ಯಾಕೆ ಈ ವಿಷಯ ಈ ಟೈಮಲ್ಲಿ ಯಾಕೆ ಬಂತು ಹೇಳಿ ಫಸ್ಟಿಗೆ ಒಂದು ವಿಚಾರ ಬರ್ತದೆ. ಪ್ರತಿ ಸರ್ತಿಯೂ ಯಾವುದೇ ಒಂದು ವಿಚಾರ ಬರೋದು ಎಲೆಕ್ಷನ್ ಅನೌನ್ಸ್ ಆಗೋ ಒಂದು 4-5 ತಿಂಗಳು ಮೊದಲು. ರಾಮ ಮಂದಿರದ ವಿಚಾರ ಅವರು ಮೊದಲು 2014ರಲ್ಲಿ ಆ ಎಜೆಂಡಾ ತಗೊಂಡು ಬಂದರು. ರಾಮ ಮಂದಿರ ನಾವು ಮಾಡ್ತೇವೆ, ನಮ್ಗೊಂದು ಅವಕಾಶ ಕೊಡಿ, ರಾಮ ಮಂದಿರ ಮಾಡ್ತೇವೆ ಹೇಳಿ ಪಕ್ಷ ಬಿಜೆಪಿ. ಓಕೆ ರೈಟ್, ಜನರು ಅಧ್ಯಾದೇಶ ಕೊಟ್ಟರು, ಅವರನ್ನು ಗೆಲ್ಲಿಸಿ ಕೊಟ್ಟರು, ವಿನ್ ಆದ್ರೆ ಎಲ್ಲವಾಯ್ತು. 2014ರಿಂದ 2018 ಮುಗೀತು. 2019ರ ಹೊಸದಿನಲ್ಲಿ ಮತ್ತೊಂದು ಚುನಾವಣೆಗೆ ನಾವು ತಯಾರಾಗಿದ್ದೇವೆ. ಈಗ ಮೊನ್ನೆ ಮೋದಿ ಅವರು ಏನ್ ಹೇಳಿದ್ರು, ಒಂದು ಮಾತನ್ನು ಹೇಳಿದ್ರು, ಪ್ರೆಸ್ ಕಾನ್ಫರೆನ್ಸ್ ಕರೆದು ಕೋರ್ಟಿದ್ದು ಆರ್ಡರ್ಗೆ ಕಾಯ್ತಿದ್ದೇವೆ. ಆಗ್ಲೇ ನೀವು ತಿಳ್ಕೊಳ್ಬೇಕು ಏನ್ ಹೇಳಿದ್ರ, ಕೋರ್ಟ್ ಆರ್ಡರ್ ಬರತ್ತೆ, ಬಂದ ನಂತರ ಒಂದು ಸುಗ್ರೀವಾಜ್ಞೆ, ಅದರ ನಂತರ ರಾಮ ಮಂದಿರ. ಇದು ಯಾವಾಗ ಬರ್ತದೆ? ಕೋರ್ಟ್ ಇದು ಆರ್ಡರ್ ಬರ್ತದೆ ಹೇಳ್ತದೆ, ಒಂದು ಕೋರ್ಟ್ ಆರ್ಡರ್ ಕೊಡ್ತದೆ, ನೀವೇ ಸರಿ ಮಾಡಿಕೊಳ್ಳಿ ಹೇಳಿ. ಇಲೆಕ್ಷನ್ಗೆ 1 ತಿಂಗಳು 2 ತಿಂಗಳಿರುವಾಗ ಪುನಃ ಸ್ಟಾರ್ಟ್ ಮಾಡಿ ಕೋರ್ಟ್ ಆರ್ಡರ್ ಬಂದಿದೆ, ಈ ಸರ್ತಿ ನಮ್ಮನ್ನು ಗೆಲ್ಲಿಸಿಕೊಡಿ, ನಾವು ರಾಮ ಮಂದಿರದ ಸುಗ್ರೀವಾಜ್ಞೆ ಗಳಿಸ್ತೇವೆ ಹೇಳಿ. ಅದೇ ರೀತಿ ನಾವು ತಿಳ್ಕೊಳ್ಬೇಕು ಶಬರಿಮಲೆಯಲ್ಲಿ ಏನಾಗ್ತಾ ಇದೆ ಹೇಳಿ. ಶಬರಿಮಲೆದ್ದು ಪ್ರಾಬ್ಲಮ್ ಇದೆಲ್ಲ ನವೆಂಬರ್ ಬಂದಿದೆ ಆರ್ಡರ್, ನವೆಂಬರ್ 13-14 ತಾರೀಕಿನಲ್ಲಿ ಆರ್ಡರ್ ಬಂದಿದೆ ಕೋರ್ಟಿಂದ. ಸೆಪ್ಟೆಂಬರ್ 28ಗೆ ಕೋರ್ಟ್ ಆರ್ಡರ್ ಮಾಡಿದೆ, ಮಹಿಳೆಯರು ಹೋಗ್ಬೋದು ಹೇಳಿ. ಸೆಪ್ಟೆಂಬರ್ 28ರಿಂದ ಇವತ್ತು ಜನವರಿ, ಇದೊಂದು ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತದ್ದು. 800 ವರ್ಷದ ಇತಿಹಾಸ. ನಾನು ಮಾಲೆ ಹಾಕಿದ್ದೇನೆ, ನಾನು ವ್ರತ ಮಾಡಿಕೊಂಡಲ್ಲಿ ಹೋಗಿದ್ದೇನೆ. ಯಾಕೆ ನಾವು ವ್ರತ ಮಾಡ್ತೇವೆ ಹೇಳಿದ್ರೆ, ಆ 800 ವರ್ಷದಿಂದ ನಡೆದುಕೊಂಡು ಬಂದಂತ ರೀತಿ ಅದು. ಸಂಸಾರಿಗಳಾದ್ರೂ ಅವರು ಬ್ರಹ್ಮಚಾರಿ ತರ ವ್ರತ ಮಾಡಿಕೊಂಡು ಅಲ್ಲಿ ಹೋಗಿ ದೇವರ ದರ್ಶನವನ್ನು ಮಾಡಿಕೊಂಡು ಇಲ್ಲಿ ಬರ್ತಾರೆ.
ದೇವರ ಹತ್ರ ಬೇಡಿಕೊಂಡು ಬರ್ತಾರೆ. ಅದೊಂದು ನಿಯಮ ಇದೆ, ಆ ನಿಯಮವನ್ನು ಪಾಲಿಸಿಕೊಂಡು ಬರ್ತಾರೆ. ಅದು ಧಾರ್ಮಿಕವಾದ ಒಂದು ನಂಬಿಕೆ. ಆ ನಂಬಿಕೆಗೆ ಧಕ್ಕೆ ಆಯ್ತು. ನಮ್ಮ ಯಾವುದೇ ಈ ಹಿಂದುತ್ವದ ಬ್ಯಾನರ್ ಅನ್ನು ಇಟ್ಕೊಂಡು ತಿರುಗಾಡ್ತಿದ್ದಾರಲ್ಲ, ಯಾವೊಬ್ಬನು ಮಾತಾಡೋದಿಲ್ಲ. ಯಾಕೆ ಹೇಳಿ? ಯಾಕೆಂದ್ರೆ ಎಲ್ಲಾ ಸ್ಟೇಟ್ ಆಯ್ತು, ಕಾಶ್ಮೀರದಿಂದ ಆಲ್ಮೋಸ್ಟ್ ಕರ್ನಾಟಕ ತನಕ ಬಂದಾಯ್ತು. ಇನ್ನು ಅವರಿಗೆ ಬೇಕಿದ್ದದ್ದು ತಮಿಳುನಾಡು, ಕೇರಳ, ಓನ್ಲಿ ತಮಿಳುನಾಡು, ಕೇರಳ. ತಮಿಳುನಾಡು ಒಂದು ಸೈಡಲ್ಲಿ ಎಳಿಲಿಕ್ಕೆ ನೋಡಿದಾಗ್ಲಿಲ್ಲ, ಆದ್ರೆ ಏನೋ ಜಿದ್ದಾಜಿದ್ದಿ ಮಾಡ್ತಾ ಇದ್ದಾರೆ. ಆದ್ರೆ ಕೇರಳದಲ್ಲಿ ಸ್ವಲ್ಪ ಕಷ್ಟ ಇದೆ. ಕೇರಳದಲ್ಲಿ ಯಾಕೆ ಕಷ್ಟ ಇದೆ ಹೇಳಿದ್ರೆ, ಅಲ್ಲಿ ಕಮ್ಯುನಿಸಂ, ಕಾಂಗ್ರೆಸ್ ತುಂಬಾ ಗಟ್ಟಿಯಾಗಿದೆ. ಅಲ್ಲಿ ನೀವು ನೋಡ್ಬೋದು, ಕೋಮು ಭಾವನೆ ಎಂಬುದಿಲ್ಲ, ಅಲ್ಲಿ ಪಕ್ಷ ಗಟ್ಟಿಯಾಗಿದೆ. ಕಮ್ಯುನಿಸ್ಟು, ಕಾಂಗ್ರೆಸ್ ಗಟ್ಟಿಯಾಗಿದೆ. ಬಿಜೆಪಿಗೆ ಒಂದು ಸೀಟು ಇಲ್ಲ, ಆಲ್ಮೋಸ್ಟ್ ಒಂದು ಸೀಟ್, ಒಂದೇ ಒಂದು ಸೀಟ್, ಒಂದು MLA. ಉಳಿದದೆಲ್ಲ ಕಮ್ಯುನಿಸ್ಟು, ಕಾಂಗ್ರೆಸ್. ಕಮ್ಯುನಿಸ್ಟ್ ಅಲ್ಲಿ ಖಾಲಿ ಮುಸಲ್ಮಾನರು ಇದ್ದಾರೆ? ಅಲ್ಲ, ಹಿಂದೂಗಳು ಇದ್ದಾರೆ. ಕಮ್ಯುನಿಸ್ಟ್ ಅಲ್ಲಿ ಖಾಲಿ ಕ್ರಿಶ್ಚಿಯನ್ ಇದ್ದಾರೆ? ಇಲ್ಲ, ಹಿಂದೂಗಳಿದ್ದಾರೆ, ಮುಸಲ್ಮಾನರು ಇದ್ದಾರೆ, ಎಲ್ಲರೂ ಇದ್ದಾರೆ. ಅಲ್ಲಿ ಪಕ್ಷ ಮಾತ್ರ, ಅಲ್ಲಿ ಯಾವುದೇ ರೀತಿಯ ಈ ಮತ ಬರುವುದಿಲ್ಲ. ಅದನ್ನು ಹೊಡಿಲಿಕ್ಕೋಸ್ಕರ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಒಂದು ಟೈಮ್ ಬರ್ತದೆ, ನೀವು ಬೇಕಾದ್ರೆ ನೋಡಿ. ಜನವರಿ ಆಯ್ತು, ಫೆಬ್ರವರಿ ಆಯ್ತು, ಎಲೆಕ್ಷನ್ ಹತ್ತಿರ ಬರುವಾಗ ಒಂದು ಆರ್ಡರ್ ಹೊರಡ್ತದೆ. ಯಾಕೆ ಹೇಳಿದ್ರೆ, ಈಗ ಕೇರಳದಲ್ಲಿ ಏನಾಗಿದೆ ಹೇಳಿದ್ರೆ, ಜನರು ಭುಗಿಲಿದ್ದಾರೆ, ಮನಸ್ಸಿನಲ್ಲಿ ಒಂದು ಭಾವನೆ, ಒಂದು ಪ್ರೇರಣೆ ಮೂಡ್ತಾ ಇದೆ. ಅದನ್ನು ಎನ್ಕ್ಯಾಶ್ ಮಾಡ್ಲಿಕ್ಕೋಸ್ಕರ ಈ ಸೋ ಕಾಲ್ಡ್ ಬ್ಯಾನರ್ಡ್ ಪೀಪಲ್, ಹಿಂದುತ್ವದ ಬ್ಯಾನರ್ ಹಾಕಿದವರು ಸುಮ್ಮನೆ ಕೂತ್ಕೊಂಡಿದ್ದಾರೆ. ಏನ್ ಬೇಕಾದ್ರೆ ಆಗ್ಲಿ ನೋಡೋ ಹೇಳಿ, ಅವರಿಗೆ ಜನರ ಪ್ರಾಣ, ಜನರ ಮಾನ ಅಥವಾ ಜನರ ಕಷ್ಟ ನಷ್ಟ ಬಿದ್ದೋದಿಲ್ಲ. ಅವರಿಗೆ ಟೋಟಲ್ ಕೇರಳದಲ್ಲಿ ನೆಲೆ ಇರಬೇಕು. ಆ ನೆಲೆ ಉರ್ಲಿಕ್ಕೋಸ್ಕರನೇ ಇಷ್ಟೆಲ್ಲ ನಾಟಕ ಆಗ್ತಾ ಇದೆ. ಸಂಸದರು ಹೋಗ್ತಾರೆ, ಬರ್ತಾರೆ, ರಿಪೋರ್ಟ್ ಕೊಡ್ತಾರೆ. ಯಾಕೆ? ಟಿವಿಯಲ್ಲಿ 350 ಚಾನೆಲ್ಗಳು ಡೈಲಿ ಕೊಡ್ತಾ ಇದ್ದಾರೆ. ಅಲ್ಲಿ ಇದಾಗ್ತಾ ಇದೆ. ಅಲ್ಲಿ ಈ ಸಂಸದರು ಹೋಗ್ಬೇಕು ಹೇಳಿದೆ ಇಲ್ಲಿಂದ. ಎಲ್ಲಿ ಕೇರಳದ ಸಂಸದರಿಲ್ವಾ? ಕೇರಳದಲ್ಲಿ ಮಿನಿಸ್ಟರ್ ಇಲ್ವಾ? ಕೇರಳದಲ್ಲಿ ಇವರದ್ದು ಸೋಕಾಲ್ಡ್ ಗುಪ್ತಚರ ಇಲಾಖೆ ಅದು ಇದೆ, ಅವ್ರು ಕೊಡುದಿಲ್ವಾ ರಿಪೋರ್ಟ್? ಅದು ಒಂದು ನಾಟಕ. ಸಂಸದರನ್ನು ಕಳಿಸುದು, MLAಗಳನ್ನು ಕಳಿಸಿ, ಅದು ಇಲ್ಲಿಂದ ಮಂಗಳೂರಿಂದ. ಯಾಕೆ ಹೇಳಿದ್ರೆ, ವಿಷಯ ಇರುವುದು ಈ ಶಬರಿಮಲೆ ಆಲ್ಮೋಸ್ಟ್ ಕ್ರೇಜ್ ಇರುವಂತದ್ದು, ಆ ಭಾವನೆ ಇರುವಂತದ್ದು ತಮಿಳುನಾಡು, ಕರ್ನಾಟಕ, ಆಂಧ್ರ, ಕೇರಳ, ಈ 4 ಸ್ಟೇಟ್. ಈ 4 ಸ್ಟೇಟ್ ಇದು ಜನರ ಭಾವನೆಯ ಮೇಲೆ ಆಟ ಆಡ್ತಾ ಇದ್ದಾರೆ. ನಾವು ತಿಳ್ಕೊಳ್ಬೇಕು, ಈ 4 ಸ್ಟೇಟ್ನ ಜನರ ಭಾವನೆ ಮೇಲೆ ಆಟ ಆಡಿದವರಿಗೆ ತಕ್ಕ ಉತ್ತರ ಕೊಡಬೇಕು. ನಾವು ಈ ಶಬರಿಮಲೆ ವಿಚಾರದಲ್ಲಿ ಯಾವುದೇ ರೀತಿಯ ರಾಜಕೀಯ ಇಲ್ಲ. ಎಷ್ಟೋ ಜನ ಹೇಳ್ತಾರೆ, ಕಾಂಗ್ರೆಸ್ ಪಕ್ಷದವರು ಹಿಂದೂಗಳಿಗೆ ವಿರೋಧಿಗಳು. ಹಾಗಾದ್ರೆ ನಾವು ಇದನ್ನು ಯಾಕೆ ಮಾಡಬೇಕಿತ್ತು? ನಾವಿಲ್ಲಿ ಪ್ರತಿಭಟನೆ ಮಾಡಿದ್ದು, ಅಥವಾ ನಾವಿಲ್ಲಿ ಯಾವ ರೀತಿ ಈ ಒಂದು ಪ್ರತಿಭಟನಾ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ, ಇದೇ ವಿಚಾರವಾಗಿ, ಶಬರಿಮಲೆ ವಿಚಾರವಾಗಿ. ಇಲ್ಲಿ ಮುಸಲ್ಮಾನ್ ಬಾಂಧವರು ಇದ್ದಾರೆ, ಕ್ರಿಶ್ಚಿಯನ್ ಬಾಂಧವರು ಇದ್ದಾರೆ, ಕ್ರೈಸ್ತ ಬಾಂಧವರು ಇದ್ದಾರೆ, ಹಿಂದೂಗಳು ಇದ್ದಾರೆ, ಎಲ್ಲರೂ ಸೇರಿದ್ದಾರೆ. ಇದು ಬಿಜೆಪಿ ಅವರಿಗೆ ಅರ್ಥ ಆಗುದಿಲ್ಲ. ಯಾಕೆ ಹೇಳಿದ್ರೆ, ಅವರ ಗುರಿ ಏನು ಹೇಳಿದ್ರೆ, ಅವರೊಂದು ಏನೋ ಹೇಳ್ತಾರೆ, ಕಾಂಗ್ರೆಸ್ ಮುಕ್ತ ಭಾರತ. ಚಾನ್ಸ್ ಇಲ್ಲ ಸ್ವಾಮಿ, ಜನರು ಹುಚ್ಚರಲ್ಲ. ನನ್ನ ಫ್ರೆಂಡ್ಸ್ಗಳು ಅದೇ ಕೇಳ್ತಿದ್ರು, ಯಾಕೆ ಇದು ಇದೇ ಟೈಮಲ್ಲಿ ಬರ್ತದೆ ಹೇಳಿ? ಇದೇ ಟೈಮಲ್ಲಿ ಯಾಕೆ ಬರ್ತದೆ ಹೇಳಿ? ಇದಕ್ಕೇನೆ ಬರೋದು. ಎಜೆಂಡಾ ಬೇಕು ಅವರಿಗೆ. ಸುಮ್ಮನೆ ಕೇರಳಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಅಲ್ಲಿ ಆಗೋದೇ ಇಲ್ಲ, ಅವರಿಗೆ ಚಾನ್ಸೇ ಇಲ್ಲ. ಅಲ್ಲಿ ಕಮ್ಯುನಿಸಂ, ಕಾಂಗ್ರೆಸ್ ಗಟ್ಟಿಯಾಗಿ ಭದ್ರವಾಗಿ ನೆಲೆಯೂರಿದೆ. ಅಲ್ಲಿ ಬಿಜೆಪಿ ಅವರು ಮುಗಿದಿರ್ಬೇಕು, ಇಂಥದ್ದೇನಾದ್ರೂ ಕುತಂತ್ರ ಮಾಡಬೇಕಷ್ಟೇ. ಸುಪ್ರೀಂ ಕೋರ್ಟ್ ಇದು ಆರ್ಡರ್, ಓಕೆ, ಎಲ್ಲರೂ ತಲೆ ಬಾಗ್ಲೇಬೇಕು. ಆದ್ರೆ ಕಾನೂನು ಮಾಡುದು ಯಾರು? ಯಾವ ರೀತಿ ಕಾನೂನು ಸಂಸತ್ನಲ್ಲಿ ಪಾಸ್ ಆಗಿದೆ, ಅದೇ ಕಾನೂನು ಸುಪ್ರೀಂ ಕೋರ್ಟ್ ಬುಕ್ಕಲ್ಲಿ ಇರುವಂಥದ್ದು. ಅದಕ್ಕೆ ತಿದ್ದುಪಡಿ ತರಬೇಕಾದದ್ದು ನಮ್ಮ ಸಂಸದರ ಅಥವಾ ನಮ್ಮ ಪ್ರಧಾನಿಯವರ ಅಥವಾ ಅದಕ್ಕೆ ಸಂಬಂಧಪಟ್ಟ ಆ ಒಂದು ಶಾಖೆಯ ಕೆಲಸ. ಅದನ್ನು ಮಾಡ್ತಾ ಇಲ್ಲ. ಯಾಕೆ ಹೇಳಿ? ಇನ್ನೂ ಸ್ವಲ್ಪ ಗಲಾಟೆ ಆಗಲಿ, ಇನ್ನೂ ಸ್ವಲ್ಪ ಅಲ್ಲಿ ಜನರ ಧಾರ್ಮಿಕ ಮನಸ್ಥಿತಿಯ ಮೇಲೆ ಆಟ ಆಡುವಂಥದ್ದು. ಲಾಜಿಕಲಿ ಹೇಳದಿದ್ರೆ ಜಸ್ಟ್ ಅವರನ್ನು ಮೆಸ್ಮರೈಸ್ ಮಾಡಿಕೊಂಡು, ಒಂಥರ ಹಿಪ್ನೋಟಿಸಮ್ ತರ ಮಾಡಿಕೊಂಡು, ಒಂದು ದಿನ ಅವರ ಧಾರ್ಮಿಕ ಭಾವನೆ ಮೇಲೆ ಆಟ ಆಡಿ, ಕೊನೆಗೆ ಏನಾಗ್ತದೆ, ಒಂದಿಷ್ಟು ಜನರು ಸಾಯ್ತಾರೆ, ಒಂದಿಷ್ಟು ಜನ ಮನೆ ಮಠ ಕಳ್ಕೊಳ್ತಾರೆ, ಒಂದಿಷ್ಟು ಜನ ಕೈಕಾಲು ಕಳ್ಕೊಳ್ತಾರೆ. ಲಾಸ್ಟಿಗೆ ಬಂದು ಅಲ್ಲಿ ನೆಲೆ ಉರ್ಲಿಕ್ಕೆ ನೋಡುವಂತ ಒಂದು ಅಧ್ಯಾದೇಶ ಗಳಿಸುವಂಥದ್ದು, ಸುಪ್ರೀಂ ಕೋರ್ಟ್ನಿಗೆ ಅದಕ್ಕೊಂದು ಸುಗ್ರೀವಾಜ್ಞೆಯನ್ನು ಮಾಡಿಕೊಂಡು ಒಂದು ರೂಲ್ ಮಾಡು. ಜನರಿಗೆ ಏನಾಯ್ತು, ಇವರು ಅದಕ್ಕೆ ಪುನಃ ಪ್ಯಾಚಪ್ ಮಾಡಿದ್ರು ಹೇಳಿ. ಇಲ್ಲ, ಇದು ಜನರ ಭಾವನೆ ಮೇಲೆ ಆಡ್ತಾ ಇದ್ದಾರೆ. ತರೋದಿದ್ರೆ ಈಗಲೇ ತರಲಿ, ಇಲ್ಲದೆ ತರೋದೇ ರೆಡಿ. ಅವರು ಜನರು ನೋಡ್ಕೊಳ್ತಾರೆ. ಒಂದು, ನಾವು ಅದನ್ನು ಖಂಡಿಸಬೇಕು.
ಈಗಲೇ ಎಲ್ಲಾ ಕಡೆಯಲ್ಲಿಯೂ ಇದೇ ತರಹದ ಇನ್ನಷ್ಟು ಹೆಚ್ಚಿಗೆ ಜನರು ಸೇರಿಕೊಂಡು ನಾವು ದೇಶವ್ಯಾಪಿ, ಫಸ್ಟಿಗಾಗಿ ಹೇಳುದಿದ್ರೆ ನಮ್ಮ ಬ್ಲಾಕ್ ಪರಿಸರದಲ್ಲಿ ರಾಜ್ಯವ್ಯಾಪಿ ದೇಶವ್ಯಾಪಿ ಮುಷ್ಕರವನ್ನು ಮಾಡಿಕೊಂಡು ಅಥವಾ ಪ್ರತಿಭಟನೆಯನ್ನು ಮಾಡಿಕೊಂಡು ಕೇಂದ್ರ ಸರ್ಕಾರದ ಮಧ್ಯಸ್ಥಿಕೆ ಬೇಕು ಅಂತ ಹೇಳಿಕೊಂಡು ನಾವು ಪ್ರತಿಭಟನೆಯನ್ನು ಮಾಡಲೇಬೇಕು. ಇನ್ನೊಂದು ಹೇಳ್ತಿದ್ರೆ ಬ್ಯಾಂಕಿಂಗ್, ನಾನು ಬ್ಯಾಂಕಲ್ಲಿ ವರ್ಕ್ ಮಾಡಿದವರು. ಬ್ಯಾಂಕಿಂಗ್ ವಿಲೀನ, ವಿಜಯ ಬ್ಯಾಂಕನ್ನು ಮರ್ಜ್ ಮಾಡುವಂಥದ್ದು, ಹೆಸರು ಬ್ಯಾಂಕ್ ಆಫ್ ಬರೋಡಾ ಮಾಡುವಂಥದ್ದು. ಅದರ ಮಧ್ಯದಲ್ಲಿ ಇನ್ನೊಂದು ಮಾತು ಹೇಳಲಿಕ್ಕೆ ಹೋಗಿದ್ದು, ಇದೇ ಶಬರಿಮಲೆ ಗುಜರಾತಲ್ಲಿ ಅಥವಾ ಉತ್ತರ ಪ್ರದೇಶದಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಸುಗ್ರೀವಾಜ್ಞೆ ಬಂದಾಗ್ತಿತ್ತು. ಕರೆಕ್ಟ್ ಅಲ್ಲ? ಯಾಕೆ ಹೇಳಿದ್ರೆ ಅಲ್ಲಿ ಅವ್ರು ಗಲಾಟೆ ಮಾಡ್ಲಿಕ್ಕೆ ಬಿಡುವುದಿಲ್ಲ. ಅಲ್ಲಿ ಏನಿದ್ರು ಸಹ ಅವರಿಗೆ ಅಂದ್ರೆ ಅಲ್ಲಿ ಆಲ್ರೆಡಿ ಅವರು ಇದ್ದಾರೆ, ಅದಕ್ಕೋಸ್ಕರ ಅವರು ಅಲ್ಲಿ ಗಲಾಟೆ ಮಾಡ್ಲಿಕ್ಕೆ ಬಿಡುವುದಿಲ್ಲ. ಅದು ಕೇರಳದಲ್ಲಿ ಆದ ಕಾರಣ ಮಾತ್ರ ಈಗ ಗಲಾಟೆ ಆಗ್ತಾ ಉಂಟು. ಓಕೆ, ಸೊ ಬ್ಯಾಂಕಿಂಗ್ ವಿಲೀನವನ್ನು ನಾವು ಯಾವಾಗಲೂ ಅದನ್ನು ವಿರೋಧ ಮಾಡ್ಬೇಕು. ಯಾಕೆ ಹೇಳಿದ್ರೆ ಬೇಕಾದ್ರೆ ಅದೇ ಲಾಸ್ಟ್ ಇವರು ಹೇಳಿದ್ರು ಮಾತಾಡುವಾಗ, ಕೊಡಿಂಜಲ್ ಸರ್ ಅವರು ಹೇಳಿದ್ರು, ಬ್ಯಾಂಕ್ ಆಫ್ ಬರೋಡಾ ಅನ್ನು ತೆಗೆದು ವಿಜಯ ಬ್ಯಾಂಕೆ ಮಾಡಲಿ. ಬ್ಯಾಂಕ್ ಆಫ್ ಬರೋಡಾ ಮಾಡೋದು ಬೇಡ, ವಿಜಯ ಬ್ಯಾಂಕೆ ಮಾಡಲಿ. ಅದ ಒಂದು ಬೇರೆನೇ ಹೆಸರು ಇಡ್ಲಿಲ್ಲದಿದ್ರೆ ಅದು ಬಿಟ್ಟು ಬ್ಯಾಂಕ್ ಆಫ್ ಬರೋಡಾ ಅನ್ನು ಈ ಒಳ್ಳೆಯ ಲಾಭದಾಯಕ ಬ್ಯಾಂಕ್ ಅನ್ನು ಕೊಂಡೋಗಿ ಬ್ಯಾಂಕ್ ಆಫ್ ಬರೋಡಾದಲ್ಲಿ ವಿಲೀನ ಮಾಡೋದು ಅಗತ್ಯ ಇಲ್ಲ. ಅದನ್ನು ನಾವು ಪ್ರತಿಭಟಿಸಬೇಕಂತ ಹೇಳಿ ನನಗೆ ಅವಕಾಶ ಕೊಟ್ಟ, ನಂಗೆ ಈ ವೇದಿಕೆಯಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ನಮ್ಮ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಎಲ್ಲ ಅತಿಥಿಗಳಿಗೆ ಧನ್ಯವಾದವನ್ನು. ಸಂತೋಷ ಸ್ಥಿತಿಲ್ಲ ಅಂಚನೆ ವೇದಿಕೆ ಪೂರ ಪಕ್ಷದ ನಾಯಕರನಕಲೆ, ನಮ್ಮ ಪಕ್ಷದ ವೇದಿಕೆದ ಮುಂಭಾಗಡುಪ್ಪನ ಪಕ್ಷದ ಸೇನಕಲೆ, ಇನಿ ಒಂಜಿ ವಿಷಯ ಎಂಕ್ಲೆಗೆ ಅರ್ಥ ಆಪುಜಿ. ಹೆಚ್ಚಿನ ಪಂಡ ಸೇವ್ ಶಬರಿಮಲ ಇನ್ನೊಂದು ಹೋರಾಟಕ್ಕೆ ಬಿದ್ದಿದ್ದೇವೆ. ಅದನ್ನು ತೋನ ಎಂಗ್ಲೆ ತೆಲಿಕೆ ಆರ್ಪುಂಡು. ಶಬರಿಮಲೆನ ಸೇವ್ ಮಲ್ಪರೆ ನಮ ಏರಿ, ಶಬರಿಮಲೆನ ಸೇವ್ ಮಲ್ಪರೆ ನಮ ಏರಿ ದೇವೇರದಲ್ಲ ಮಲ್ಲನ. ಶಬರಿಮಲೆ ಸೇವ್ ಮಲ್ಪರೆ ಮೋದಿ ಏರಿ ದೇವೇರದಲ್ಲ ಮಲ್ಲನ. ನಮ್ಮ ನಂಬಿಕೆ ದೀಪುನಿ ಅಯ್ಯಪ್ಪ ಸ್ವಾಮಿನ ಮಾತ್ರ. ನಮ್ಮ ನಂಬಿಕೆ ದೀಪುನಿ ಮೋದಿ ಹತ್ತೆ ಅಯ್ಯಪ್ಪ ಸ್ವಾಮಿನ ಮಾತ್ರ. ನಮ್ಮ ನಿಷ್ಠೆ, ನಮ್ಮ ಭಕ್ತಿ, ನಮ್ಮ ವ್ರತಾಚರಣೆ ಉಪುನಿ ಅಯ್ಯಪ್ಪ ಸ್ವಾಮಿಗೆ ಮಾತ್ರ. ನಿಖಲ ಹಿಡನಾಚರಣೆಗೆ ಬೋಡಾದ ಎಂಗಲ ನಂಬಿಕೆ, ನಮ್ಮ ಭಕ್ತಿನ ನಿಕ್ಲೆಗೆ ದಾರ ನಮ್ಮ ಬಿಡ್ಪುಜ. ನಮ್ಮ ಈ ಭೂಮಿಡಿ ಈ ತುಳುನಾಡು ಒಪ್ಪುನೆ ಅಯ್ಯಪ್ಪನ ಭಕ್ತಿಯರು ಒಪ್ಪುನೆ. ಶಬರಿಮಲೆನ ಸೇವೆ ಮಲ್ಪರ ಅತ್ತೆ ಅಯ್ಯಪ್ಪನ ಭಕ್ತಿ ಮಲ್ಪರ. ಶಬರಿಮಲೆನ ಸೇವೆ ಮಲ್ಪರ ಹೆಂಚ ಅಂದ ಅಯ್ಯಪ್ಪ ದೇವರೇ ಗೊತ್ತುಂಡು. ನೇನು ಫಸ್ಟ್ ನಿಖಲ ಅರ್ಥ ಮಂತೋಲ್ಲೆ. ಇನ್ನು ಹೆಂಚಿನ ನಾವು ಒಂದು ಕಾನೂನು ಬೈದು ನಾವು ಸುಪ್ರೀಂ ಕೋರ್ಟ್ ದ ಕಾನೂನು ಹಿರಿಯ ಕುಲ ಮಂತ್ರಿ ಒಂದು ಸಂಪ್ರದಾಯ ಒಪ್ಪು ಎಂಕಲು ಕಾಂಗ್ರೆಸ್ ಪಕ್ಷ ಸಂಪ್ರದಾಯಗಳ ಬೆಲೆ ಕೊಡ್ಪ, ಕಾನೂನುಗಳ ಬೆಲೆ ಕೊಡ್ಪ. ಎಂಗಳ ಮೊದಲ ಗ್ರಂಥನೇ ಕಾನೂನಿನ ಗ್ರಂಥ, ಸಂವಿಧಾನ ಎಂಕಲು ಗ್ರಂಥ ಅಂತ ನಂಬಿದಿನಕಲು, ಜಾತ್ಯಾತೀತ ಮನೋಭಾವನೆ ನಂಬಿಕೆ ದೀತಿನಕಲು ಎಂಕಲು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಗಳು ನಿಖಲಕ ಡೋಂಗಿ ರಾಜ್ಯಕ್ಕೆ ಮಲ್ಪಡಕಲು ಡೋಂಗಿ ಭಕ್ತರ ಎಂಕಲತ್ತೆ. ಒಂಜಿ ವಿಷಯ ಬಂತ ಅಯ್ಯಪ್ಪ ವ್ರತದಾರನಕಲು 48 ವ್ರತ ದಿನ ವ್ರತ ಮಂತದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಶಬರಿಮಲೆಗೆ ಪೋತಿನ ತೂತ ಎಲ್ಲ ಒಂಜಿ ಮಾಲೆ ಪಾರ್ದೆ 48 ದಿನ ವ್ರತ ಮಂತದ ಅಯ್ಯಪ್ಪ ದೇವಸ್ಥಾನಕ್ಕೆ ಪೋತೆ. ಅಂಚನೆ 18 ಮುಟ್ಟನು ಇರುಮುಡಿ ತರಟದಿದ್ದು ಅಯ್ಯಪ್ಪನ ನಿಷ್ಠ ಭಕ್ತಿಡಿ ಅನ್ಬೋತೆ. ನಳಿನ್ ಕುಮಾರ್ ಕಟೀಲಕ ಒಂಜಿ ದಿನ ವ್ರತ ಮಂತದ ಚಪ್ಪಲ್ ಪಾರ್ದು ದೇವಸ್ಥಾನದ ಪಿರದ ನೈಟು ಹಿಡಿಬಿಡ್ತೀಯ ಅಂತ ಬತ್ತಿಜಾನೆ. ಇಂಚಿನ ಅಯ್ಯಪ್ಪ ಭಕ್ತರ ಇನ್ನು ಏರು ಹೋರಾಟ ಮಂತಂದಿಲ್ಲ, ಇನ್ನು ಏರು ಪ್ರತಿಭಟನೆ ಮಂತಂದಿಲ್ಲ ಆಕಳು ಆಲೋಚನೆ ಮಲ್ಪಡು. ಇನ್ನು ಸುಪ್ರೀಂ ಕೋರ್ಟ್ ಕೆಲವೊಂದು ವಿಷಯನ ಆಧಾರದ ಇನ್ನು ಆರ್ಡರ್ ಕೊಡ್ತನು. ಕೋರ್ಟ್ಗೆ ಬೋರ್ತೀನಿ ಆಧಾರ ಸಾಕ್ಷಿ, ಆ ಸಾಕ್ಷಿನಿ ಸರಿಯಾದ ಸಾಕ್ಷಿ ನಮ್ಮ ಕಲ್ಪ ಕೊರ್ರಾತಜಿ. ಸುಪ್ರೀಂ ಕೋರ್ಟ್ ಮರಳಿ ತೀರ್ಪು ಕೊಟ್ಟಾಗ ಕೆಲವೊಂದು ಸಾಕ್ಷಿನ ಮನಗಣನೆ ಮಂತದೇನೆ. ಅವು 100 ವರ್ಷದ ತುಂಬ ನಡತಿನ ನಂಗಾಲಿಯ ಅಮ್ಮನ ನಂಗಾಲಿಯ ಮಾತ ಬಂದು ಅಮ್ಮನ ಹೋರಾಟದ ಒಂಜಿ ದಿನನೇ ಆ ಚರಿತ್ರೆನೆ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ನಂಗಾಲಿಯ ಹೋರಾಟ ಎಂಜಿನ ಪಂಡ ಕೇರಳ ಹಿಂದುತ್ವದ ಒಂಜಿ ಇಡನ ಅಜೆಂಡ ಪುಡಿ ದುಂಬೆ ಇತ್ತನೆ ಭಕ್ತ ಮಲ್ಲ ಒಂಜಿ ಜಾತಿ ದಕ್ಕಲು ಎಲ್ಲೆ ಜಾತಿ ದಕ್ಕಲು ತೋರ್ಪುಣಂಜಿ ಕಾಲಗಟ್ಟಡೆ ಆ ಒಂಜಿ ಬೇರೆ ಬೇಜಾರು ಕೇರಳ ಇಡೀ ರಾಜ್ಯದ ಹಿಂದುಳಿದ ವರ್ಗ ಮಸ್ತ್ ಅನುಭವಿಸಿದ್ದೇನೆ. ಆ ಬುಡಗಟ್ಟ ಜನಾಂಗ ಆದಪ್ಪು, ಹಿಂದುಳಿದ ವರ್ಗದ ಜನಕಲಾದಪ್ಪು ಮಸ್ತ್ ಬೇನೆ ಬೇಜಾರು ಒಳ್ಳೆಯರು ದುಂಬದ ಕಾರಡೆ
ನಮ್ಮ ಅಕ್ಕನಕಲಿಗೆ ಅಪ್ಪನಕಲಿಗೆ ರವಕ್ಕೆ ಬಾಡ್ರ ಇಜ್ಜಾಂಡೆ ಮೇಯ್ಕೆ ಸರಿಯಾದ ಒಂಜಿ ಕುಂಟು ತುತ್ತರ ಇಜ್ಜಾಂಡೆ ಕುಂಟು ತುತ್ತುನ ಅಕ್ಲಿಗೆ ವಿಶೇಷವಾದ ತೆರಿಗೆ ಬಾಡಿನ ಒಂಜಿ ಕಾನೂನು ಕೇರಳ ಸರ್ಕಾರ ಅಡಿತೀನಿ, ಕೇರಳ ರಾಜ್ಯ ಅಡಿತೀನಿ. ಈ ಕಾನೂನಿನ ವಿರುದ್ಧ ನಂಗಾಲೆ ಮಾತ ಬಂದ್ಬಿಡ ಒಂಜಿ ಅಪ್ಪೆ ತನ್ನ ಮಿಲನೆ ಕಟ್ಟು ಮಂತದೆ, ಮಿಲನೆ ತುಂಡು ಮಂತದೆ. ಆ ತೆರಿಗೆದಾರನಕ್ಲೆ ಕೊಡ್ತಿನ ಒಂಜಿ ದಿನ ಆ ಒಂಜಿ ಹೋರಾಟದ ಮುಂದಿನ ಇತ್ತ ಒಂಜಿ ಮುಂದುವರಿದ ಭಾಗ ಇತ್ತ ಶಬರಿಮಲೆ ಆವರಣದ್ದು ಪನೊಂದು ಈ ಸಂದರ್ಭ ನೆನಪಂತೊಂದಿಲ್ಲ. ಆ ಹೋರಾಟ ದಿನ ದಿನ ಕರೀಲಕನೆ ಹಿಂದುತ್ವ ಧಾರ್ಮಿಕ ನಾಯಕರನಲ್ಪ ಮಸ್ತ್ ನಮ್ಮ ಸಂಪ್ರದಾಯ ನಮ್ಮ ತೂತ ಆ ಉಡುಪಿ ಕೃಷ್ಣ ಮಠದಾದಪ್ಪು ಬೇತೆ ಬೇತೆ ದೇವಸ್ಥಾನ ನಾದಪ್ಪು ಅಜಿಪ ಎಲ್ಪ ವರ್ಷದ ಪಿರಾಪೋಂಡ ಇನಿ ನಮ್ಮ ನೆಟ್ಟಿ ಏರುಪುರ ಕುಲ್ದನ ಇನಿ ಏರು ಹೋರಾಟ ಮಂತನ ಅಕ್ಲಿಗೆ ಅವೇ ಒಂಜಿ ದೇವಸ್ಥಾನಕ್ಕೆ ಪೋಯರ್ ಇಜ್ಜಾಂಡೆ ಪನ್ಪಿನ ಇನಿ ನೆನಪದಿಯೋಡು ನಮ್ಮ ಪೂರೇ ಇಲ್ಲ. ಅವೇ ಒಂಜಿ ಮುಂದರಿದ ಭಾಗ ಇನಿ ಆ ಶಬರಿಮಲೆ ಎಂಜಿನ ಒಂಜಿ ಹೋರಾಟ ಅವನುಂಡು ಅಣ್ಣ. ಇನ್ನಿತ್ತ ದಿನಟ್ಟೆ ದಡ್ಡೆ ಪೊಂಜೋಲು ಪೋತೇರು ಬಂದೆ ದೇವಸ್ಥಾನಕ್ಕೆ ಪೊಗುದೇರು ಬಂದ ಮಲ್ಲ ಒಂಜಿ ಹೋರಾಟ ಅವನುಂಡು. ಯಾನು ಪಂಟ ಧಾರ್ಮಿಕ ನಾಯಕರು ನಿಖಲ್ ಬಾಯಿ ಮುಚ್ಚಿದ ದಾಯಕೊಳ್ತಾರೆ. ಬೇತೆ ಬೇತೆ ವಿಷಯಕ್ಕೆ ಬೇತೆ ಬೇತೆ ಕಳಾಗ ಬಾರಿ ಪಾತ್ರ ನಕಲು ಧಾರ್ಮಿಕ ನಾಯಕರ ನಕಲು ಇನಿ ವಿಷಯ ನಿಖಲ್ನ ಕಾರ್ದರಿಕೆ ಬಂದಾಗ ಮುಖ್ಯವಾದ ಪಾತ್ರ ವಹಿಸ ನಿಖಲು ದಾಯ ಮನೆ ಬಂದ ಕೊಲ್ದಾರೆ. ಮೋದಿನ ಮಡೆ ನಕ್ಕು ನಕಲು ಏರಲ್ಲ ಈ ಒಂದು ವಿಷಯ ಪಾತ್ರ ಜೇರಿ ದಯಂದು ಪಂಡ ಎಲ್ಲ ಎಂಕಲ್ನ ಮಟ್ಟ ಕಾವಡು ಎಂಕಲ ಓವೆ ಒಂಜಿ ದಕ್ಕೆ ಅಕೌಂಟ್ ಕಾಸು ಬರಂದೆ ಉಪ್ಪು ಅಥವಾ ಬೇತೆ ಒಂದು ವಿಷಯ ಕಷ್ಟ ಆದ ಉಪ್ಪು ದಯ ಮಂತದೆ ಮಠದೀಶಗಳು ಯಾ ಪಂಟ ಇಂಚಿನ ವಿಷಯ ಬಂದಾಗ ನಿಖಲು ಪಾತಿರ್ಲಿ ನಂಬುದಿನಿ ಹಿಂದುತ್ವ ಹಿಂದುಲು ನಂಬುದಿನಿ ನಿಖಲ ಮಾತ್ರ ಡೋಂಗಿ ರಾಜಕಾರಣಗಳು ಏರಲ್ಲ ನಂಬುಜ ಹಿಂದುತ್ವದ ವಿಚಾರ ಹಿಂದುತ್ವ ಧಾರ್ಮಿಕ ಧಕ್ಕೆ ಬಂದಾಗ ನಿಖಲು ಮಣಿಪಂಡ ಕೊಲ್ಲರ ಬಲ್ಲಿ ನೆತ್ತ ಬಗ್ಗೆ ನಿಖಲು ಪಾತ್ರೆಗಳು ನಿಖಲ ಪಾತ್ರ ಮಾತ್ರ ಒಂದು ಸರಿಯಾಪಣಿ ಇನಿ ಮಣಿಪಂದ ಕೊಲ್ಲ ಖಂಡಿತವಾದ ಸರಿ ಅತ್ತಂದು ಯಾನ್ ಈ ಸಂದರ್ಭ ಬಂದಿಲ್ಲ. ಸುಪ್ರೀಂ ಕೋರ್ಟ್ ಕೊಡಂಜಿ ಸಾಕ್ಷಿಯಿಂದ ಇದು ಆರ್ಡರ್ ಮಂತದಿನಿ ಬೇತೆ ಒಂಜಿನಡ್ಡೆ ಸಾಕ್ಷಿ ಮಾತು ದೀತಿನತ್ತು ಕೆಲವು ವರ್ಷದಿಂಚ ತನಿಖೆ ಮಂತೊಂದುಂಡು ವಿಚಾರ ಮಂತೊಂದುಂಡು ಚರ್ಚೆ ಮಂತೊಂದುಂಡು. ಸುಪ್ರೀಂ ಕೋರ್ಟ್ ಆ ದೇವಸ್ಥಾನ ಬೋರ್ಡ್ ದಕ್ಕಲ ತಂತ್ರಿ ದಕ್ಕಲ ಇಲ್ಲದಕ್ಕಲು ಆ ದೇವಸ್ಥಾನದ ಉಲೈಡಿ ಪೂಜೆ ಪುರಸ್ಕಾರ ಮಂತಿನೇನೆ ಅಥವಾ ಬಾಲೆಗೆ ಒಂಜಿ ನೊಪ್ಪು ಕೊರ್ಪಿನ ಒಂಜಿ ವಿಷಯ ಫೋಟೋ ತೆತ್ತಿದೆ ಜನ್ಮಭೂಮಿ ಪತ್ರಿಕೆದ ಮೂಲಕ ಬರ್ಬಾದಿ ಆ ಪತ್ರಿಕೆದ ಫೋಟೋ ಸಮೇತ ಸುಪ್ರೀಂ ಕೋರ್ಟ್ ಈ ಆರ್ಡರ್ ಕೊರ್ನಾಗ ಸುಪ್ರೀಂ ಕೋರ್ಟ್ ಕೊಟ್ಟೇರಿ 1990 ಆಚರಿಸನ ಆ ದೇವಸ್ಥಾನ ಬೋರ್ಡ್ ಇಲ್ಲದಕ್ಕಲು ಪೊಂಜೋಲು ಆ ದೇವಸ್ಥಾನದ ಉಳಾಯಿ ಪೋದು ಪೂಜೆ ಪುರಸ್ಕಾರ ಮಲ್ಪೇರು. ಈ ಶಬರಿಮಲೆ ಸೀಸನ್ ದಾಗಲು ಪೋಪುಜೇರಿ ಅಂಚಾದುಪ್ಪನಾಗ ಹಿಂದುಳಿದ ವರ್ಗದಾಗಲು ಎಂಕಲು ಒಂದು ದೇವಸ್ಥಾನ ಪೋಪನ ಸಮಯ ಬೇತೆ ಬೇತೆ ಅವಕಾಶ ನಮಕ್ ತೊಂದರೆ ಆತದೆ. ಸುಪ್ರೀಂ ಕೋರ್ಟ್ ಕೊರ್ನಾಗ ಬೇತೆ ಬೇತೆ ವಿಷಯ ತನಿಖೆ ಮಂತಿದ್ರು ನೆತ್ತ ಬಗ್ಗೆ ಕೂಲಂಕವಾಸದ ಚರ್ಚೆ ಅವಡು ದಯಂದು ಪನ್ನಡ ಇನಿ ತನ್ನ ಕೇರಳ ರಾಜ್ಯದ ಒಂಜಿ ರಾಜಕೀಯ ಸ್ಥಾಪನೆ ಮಾಡ್ಕೊಡು ಒಂಜಿ ಪಕ್ಷದ ರಾಜಕೀಯ ಅಲ್ಪ ಬಿತ್ತೋಡು ಬಂದ್ಬಿಡು ಒಂಜಿ ವಿಷಯಕ್ಕೋಸ್ಕರ ಈ ಒಂಜಿ ಪೂರೆಲ್ಲ ಹಿಂದುಳಿದ ವರ್ಗನ ಎತ್ತು ಕಟ್ಟದೆ ಗಲಾಟೆ ಮಂತನುಂಡು. ನಿಜವಾದಿ ಗಲಾಟೆ ಮಲ್ಪಡು ಖಂಡಿತವಾದ ಮಸ್ತ್ ಚರ್ಚೆ ಮಲ್ಪಡಾಪುಂಡು ನೆತ್ತ ಇತಿಹಾಸ ತೋಡಾಪುಂಡು ಹಿನ್ನೆಲೆ ತೋಡಾಪುಂಡು ಏರೆಗೆ ಬೋಡಾದಿ ಗಲಾಟೆ ಮಂತಂದಿಲ್ಲೇರಿ ಎಂಚಿನಕ್ಕೆ ಬೋಡದ ಗಲಾಟೆ ಮಂತಂದಿಲ್ಲೇರಿ ನೆತ್ತ ಸತ್ಯತೆಯನ್ನು ಪರವ ವಿಮರ್ಶೆ ಮಲ್ಪಡಾಪುಂಡು. ಈ ಒಂದು ವಿಷಯ ಈ ಮನದಟ್ಟು ಮಲ್ಪರ್ಗೋಸ್ಕರ ಎಂಗ್ಲು ಪ್ರತಿಭಟನೆ ಮಲ್ಪುವ ಕಾಂಗ್ರೆಸ್ ಪಕ್ಷ ಸಂಪ್ರದಾಯದ ಪಿರವಡ್ಲ ಉಂಡು ಅಂಚನೆ ಕಾನೂನ ಪಿರವಡುಂಡು ಅಂಡದೆ ಬೇತೆ ಬೇತೆ ವಿಷಯ ನಿಕಲು ಬೇತೆ ಬೇತೆ ಜನಕಲ್ನ ಪಾಪದಕಲ್ನ ಮನಸ್ಸಿನ ಬೇತರೆ ತೊಜ್ಪಾಂದ ಎಲ್ಲ ಎನ್ನುಮ ಬಕ್ಕ ಒರ್ಮ ನಡಪುನ ಪ್ರತಿಭಟನೆ ಫೈಲ್ ಮಲ್ಪರ್ಗೋಸ್ಕರ ನಿಕಲ್ ಇನ್ನೊಂದು ಗಲಾಟೆ ಲೆಕ್ಕಾದ್ರೆ ಒಂದು ಪೂರ ಜನಗಳೇ ಗೊತ್ತುಂಡು ನಿಕಲ್ನ ಡೋಂಗಿ ರಾಜಕೀಯ ತುಂಬದ ನಡಪರ ಖಂಡಿತವಾದ ಸಾಧ್ಯ ಈ ಸಂದರ್ಭದ ಪಾವಂದಿಲ್ಲ ಅಂಚನೆ ಮುಲ್ತ ಎಂಪಿಲೆಗಳ ನಳಿನ್ ಕುಮಾರ್ ಕಟೀಲ್ ಇನಿ ಮಸ್ತ್ ಪಾತಿರುವರಿ ಇನಿ 48 ದಿನ ವ್ರತ ಪತ್ತಂದೆ ಒಂಜಿರಡ್ಡೆ ದಿನ ವ್ರತ ಪತ್ತದ ಶಬರಿಮಲೆಗೆ ಪೋವಂದುಲೇರು ಬಂದು ಟೀಕೆ ಮಂತೊಂದುಲೇರು ಐಕ್ ಬುದ್ಧ ಬುನಾದಿ ಪಾರ್ದಿನಾರೆ ಎಂಪಿ ನಳಿನ್ ಕುಮಾರ್ ಕಟೀಲ್ ಒಂಜಿ ದಿನ ವ್ರತ ಪತ್ತದ ಕಾರಿಗೆ ಚಪ್ಪಲ್ ಪಾರ್ದೆ ಒಂಜಿ ಶಬರಿಮಲೆಗೆ ಪೋದು ಇರ್ನ ಫಾಲೋವರ್ಸ್ ನಕಲು ಇನಿ ಅಂಚೆ ಅವೇ ವಿಷಯ ಅವೇ ರೀತಿ ಮುಂದರಿಸುಂದುಲೇರು ಒಂದು ಇನಿಗೆ ಕಡೆಗಣ ಸಾಡು ಈ ಒಂಜಿ ವಿಷಯಗಳ ಕಾಂಗ್ರೆಸ್ ಪಕ್ಷ ಖಂಡನೆ ಕಾಂಗ್ರೆಸ್ ಪಾರ್ಟಿಗೆ बोलो कांग्रेस पार्टी के बोलो राहुल गांधी के बोलो राहुल गांधी के बोलो राहुल गांधी के ನಾನು ಯಾಕಂತ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ನಾನು ಮೊನ್ನೆ ಮಂಗಳೂರಿನಲ್ಲಿ ಡಿವೈಎಫ್ ಅವರ ಒಂದು ಮೀಟಿಂಗ್ ಅನ್ನು ನೋಡಿದ್ದೆ. ಆ ಮೀಟಿಂಗ್ ಅನ್ನು ನೋಡುವಾಗ ಅಲ್ಲಿ ಇಡೀ ಕಾರ್ಯಕರ್ತರು ಕೆಲವೊಂದು ಘೋಷಣೆಯನ್ನು ಒಟ್ಟಿಗೆ ಹಾಕ್ತಾರೆ. ನಮ್ಮಲ್ಲಿ ಏನು ವ್ಯತಿರಿಕ್ತ ಅಂತ ಹೇಳಿದ್ರೆ ಇಲ್ಲಿ ಅವರು ಮಾತಾಡುವುದು ನಾವು ಕೇಳುವುದು ಬೆಳಕಿಂದ ಕೇಳ್ತಾ ಇದ್ದು. ಆದ್ದರಿಂದ ಬಂಧುಗಳೇ ದಯವಿಟ್ಟು ಒಂದು ಎರಡು ಮಿನಿಟ್ ಓನ್ಲಿ 2 minutes ಓಕೆ ಡೋಂಟ್ ವರಿ. ಈಗ
ಈ ಪಾರ್ಲಿಮೆಂಟ್ನಲ್ಲಿ ಒಂದು ಕಡೆಯಲ್ಲಿ ಮುರಳಿ ಮನೋಹರ ಜೋಶಿ ಹೀಗೆ ಪಾರ್ಲಿಮೆಂಟ್ಗೆ ಹೋಗ್ತಾ ಇದ್ದಾರೆ, ಮತ್ತೆ ಕೆಲವು ಪತ್ರಕರ್ತರೆಲ್ಲ ಸುತ್ತುವರಿಯುತ್ತಾ ಇದ್ದಾರೆ, ಮತ್ತೆ ಕೆಲವರೆಲ್ಲ ಇರ್ತಾರೆ. ಆಗ ಈ ಪೇಪರ್ನವರ ಹಾಸ್ಯಾಸ ಪಂಚರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಂತು, ಬಿಜೆಪಿ ಸೋತಿತು. ಆಗ ಈ ಪೇಪರ್ನವರು ಹೇಳ್ತಾ ಇರೋದೇ ಹವಾ ಬಹುತ್ ತೇಜಿಯೇ ಅಂತ ಹೇಳಿಕೊಂಡು, ಹವಾ ಬಹುತ್ ತೇಜಿಯೇ ಅಂತ ಹೇಳಿಕೊಂಡು. ಅದಕ್ಕೆ ಮತ್ತೊಬ್ಬ ಪತ್ರಕರ್ತ ಹೇಳ್ತಾ ಇದ್ದಾನಂತೆ, ಓ ಇಸ್ ಹವಾಮೆ ಅಚ್ಚೇ ದಿನ ಉಡ್ಡಾನಯ್ಯೇ ಅಂತ, ಅಚ್ಚೇ ದಿನೇನು ಹಾರಿ ಹೋಗ್ಲಿಕ್ಕಿಲ್ಲ ಅಂತ. ಆಗ ಮುರಳಿ ಮನೋಹರ ಜೋಶಿ ಏನ್ ಹೇಳ್ತಾರೆ ದೂರದಿಂದ, ಹವಾದ್ ಅಚ್ಚೇ ದಿನ ಕಬ್ಬು ಆತೀತೆ ಅಂತ. ನೋಡಿ, ಅವರದೇ ಪಾರ್ಟಿಯವರು. ಹಾಗಾದ್ರೆ ಈ ದೇಶಕ್ಕೆ ಅಚ್ಚೇ ದಿನ ಬರಲಿಲ್ಲ ಅಂತ ಹೇಳಿಕೊಂಡು, ಅರ್ಥ ಆಯ್ತಾ? ಹೀಗೆ ಆದ್ದರಿಂದ ಮತ್ತೊಂದು ಏನಂತ ಹೇಳಿದ್ರೆ, ಎಲ್ಲರೂ ಎಲ್ಲ ವಿಷಯವನ್ನ ಮಾತಾಡಿದ್ರು ಬಂಧುಗಳೇ. ಐ ಆಮ್ ವೆರಿ ಹ್ಯಾಪಿ, ಬಟ್ ದ ಫಿಶರ್ ಮ್ಯಾನ್ ಹ್ಯಾಸ್ ಲಾಸ್ಟ್ ಇನ್ ಮಲ್ಪೆ ಅಂಡ್ ದ ಕರಾವಳಿ ಏರಿಯಾ. But a large amount of the fishermen, they are going to the deep sea. All the fishermen in South Canara and Malpe and Kundapura, they are very sorrow. Their family is very sorrow. We are also, the Congress party is also the misery, the dukkagala, the sorrow of the family. ಅದು ಕೂಡ ಅತ್ಯಂತ ಶೀಘ್ರವಾಗಿ ಒಂದು ಪರಿಹಾರ ಆಗಲಿ ಅಂತೇಳಿ ಮೋದಿ ಬಂದ ಮೇಲೆ ಎಲ್ಲಿ ಉಂಟು ಸ್ವಾಮಿ ಅಚ್ಚೇ ದಿನ. ರಿಸರ್ವ್ ಬ್ಯಾಂಕಿನ ಗವರ್ನರ್ಗಳೇ ವಿಕೆಟ್ ಉರುಳಿತಾ ಇದ್ದಾರೆ. ಮತ್ತೆ ನಿಮ್ಮ ಅವಸ್ಥೆ ಏನು? ಆದ್ದರಿಂದ ನನ್ನ ಘೋಷಣೆ ಇನ್ನೊಮ್ಮೆ ನಾನು ಹಾಕ್ತೇನೆ, ಈಗ ಬೇಡ. ಜೈ ಹಿಂದ್. ಈ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಮಗೆ ಮೊನ್ನೆ ಹೊಸ ವರ್ಷ ಬಂತು, ಎಲ್ರಿಗೂ ಹೊಸ ವರ್ಷಕ್ಕೆ ಒಂದು ಗ್ರೇಟ್ ಗಿಫ್ಟ್ ಕೊಡ್ತಾರೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಕೊಟ್ಟಂತ ಒಂದು ದೊಡ್ಡ ಗಿಫ್ಟ್ ಯಾವುದು ಗೊತ್ತುಂಟಾ? ಈ ವಿಜಯ ಬ್ಯಾಂಕ್ ಅನ್ನ ವಿಲೀನಗೊಳಿಸು. ಇದು ನಮಗೆ ನಮ್ಮ ಪ್ರಧಾನಮಂತ್ರಿ ಕೊಟ್ಟ. ಇದನ್ನೇ ರಮಣಾತ್ರಯ್ಯವರು ಏನು ಹೇಳಿದ್ರು ಅಂತ ಹೇಳಿದ್ರೆ ಇದನ್ನೇ ರಮಣಾತ್ರಯ್ಯವರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಇದು ಒಂದು ಕರಾಳ ದಿನ ಅಂತ ಹೇಳಿದರು. ಸರಿ, ಅದೇ ವಿಜಯ ಬ್ಯಾಂಕ್ ಅನ್ನು ವಿಲೀನಗೊಳಿಸಿದ ನೀವು ಹೇಳ್ಬೇಕು, ವಿಜಯ ಬ್ಯಾಂಕ್ ಅನ್ನು ವಿಲೀನಗೊಳಿಸಿದ ಮೋದಿಯ ನೀತಿಗೆ ಧಿಕ್ಕಾರ. ವಿಜಯ ಬ್ಯಾಂಕ್ ಅನ್ನು ವಿಲೀನಗೊಳಿಸಿದ ಮೋದಿಯ ನೀತಿಗೆ ಧಿಕ್ಕಾರ. ಜಿಲ್ಲೆಯ ಬ್ಯಾಂಕ್ ಅನ್ನು ನಾಶ ಮಾಡುವ ಮೋದಿಯ ಪ್ಲಾನಿಗೆ ಧಿಕ್ಕಾರ. ನಾಡಿನ ಬ್ಯಾಂಕ್ ಅನ್ನು ನಾಶಗೊಳಿಸಿದ ಮೋದಿಯ ನಿಲುವಿಗೆ ಧಿಕ್ಕಾರ. ಲಾಭದ ಬ್ಯಾಂಕ್ ಅನ್ನು ವಿಲೀನಗೊಳಿಸುವ ಜೇಟ್ಲಿಯ ನಿಲುವಿಗೆ ಧಿಕ್ಕಾರ. ನಮ್ಮದಿದೋ ವಿಜಯ ಬ್ಯಾಂಕ್ ನಮ್ಮದಿದೋ ವಿಜಯ ಬ್ಯಾಂಕ್ ನಮ್ಮದಿದೋ ವಿಜಯ ಬ್ಯಾಂಕ್ ನಮ್ಮದಿದೋ. ಕೂಗುತ್ತಿದೆ ವಿಜಯ ಬ್ಯಾಂಕಿನ ನೌಕರ ವರ್ಗ. ಕೂಗುತ್ತಿದೆ ವಿಜಯ ಬ್ಯಾಂಕಿನ ನೌಕರ. ಕೂಗುತ್ತಿದೆ ವಿಜಯ ಬ್ಯಾಂಕಿನ ನೌಕರ ವರ್ಗ. ಕಾಡುತ್ತಿದೆ ವಿಜಯ ಬ್ಯಾಂಕಿನ ನೌಕರ ವರ್ಗ. ಕಾಡುತ್ತಿದೆ ವಿಜಯ ಬ್ಯಾಂಕಿನ ನೌಕರ ವರ್ಗ. ಕೊರಗುತ್ತಿದೆ ವಿಜಯ ಬ್ಯಾಂಕಿನ ನೌಕರ ವರ್ಗ. ಅಚ್ಚೇ ದಿನ್ ಯಾರಿಗೆ ಬಂತು ಅಚ್ಚೇ ದಿನ್. ಜೈ ಹಿಂದ್, ಜೈ ಕರ್ನಾಟಕ. ಸೆಪ್ಟೆಂಬರ್ 28 ತಾರೀಕಿಗೆ ಒಂಜಿ ನಮ್ಮ ಸುಪ್ರೀಂ ಕೋರ್ಟ್ ಆದೇಶ ಬಂತಂದ್ರೆ ದಾದಾ ಪಂಡ ಮಹಿಳೆಯರಂಚನೆ ಪುರುಷರ ಒಂದು ಸಮಾನ ಹಕ್ಕು ಉಂಟು. ಆ ದಿಸ್ತಿಡು ಈ ಒಂಜಿ ನಮ್ಮ ನೇನು ಪುರುಷರಂಚನೆ ಮಹಿಳೆಯರಿಗಳ ಹಕ್ಕುಂಡು ಅಂಚೆ ಬೋಳದು. ಈ ಒಂಜಿ ನೇನು ಶಬರಿಮಲೆ ಅಯ್ಯಪ್ಪನ ನೆಕ್ಕು ಮಾತಾ ಪೊಂಜನಗಳ ಅನ್ನ 1050 ಇಡೀ ಮಹಿಳೆಯರೇ ಪೋಲಿ ಪಂಪುಣ ಒಂಜಿ ನೇನು ಕಾನೂನು ಕೊಡುತ್ತಂಡು. ಈ ಕಾನೂನು ಕೊಡಪಡಿ ತುಂಬು ದಾದ ಪಂಪುಡು ಬಂದ ಈ ಮೆಕ್ಕಲೆಗೆ ನಮ್ಮ ಕೇಂದ್ರ ಸರ್ಕಾರ ದೊಡ್ಡಣ್ಣ ಮೋದಿ ಸರ್ಕಾರ ಉಂಡು. ಅಕ್ಕೆ ದಾದ ಮಂತೋಲಿ ಈ ನೇನು ಹಾಕಿ ದುಂಬು ನಮ್ಮ ನೆಟ್ಟಿತೆ 40 ಸತ್ಯ 50 ಸತ್ಯ ಪೋಯಿನ ಮೆಕ್ಕಲು ಪೇರು ಏರು ನಮ್ಮ ಗುರುಸ್ವಾಮಿ ನಗಲು ಬಗ ಇನ್ನು ನೆತ ಮೆಕ್ಕಲು ಪೇರು ಏರು ಬಂಡ ನಮ್ಮ ಧಾರ್ಮಿಕ ಹಿತಚಿಂತಕ್ಕೆ ಉಪ್ಪೇರು ಅಕ್ಲೇನ ಒಂಜಿ ಒಟ್ಟಿಗೆ ಕುಳ್ಳಾದು ನೇತ ಒಂಜಿ ಏನು ಮಾಡೋದು ಇತಿಹಾಸ ಇತ್ತಿನ ಒಂಜಿ ಜಾತಿ ಆತೀತದ ಒಂಜಿ ಇಡೀ ವಿಶ್ವದ ಇಂಚಿನ ಒಂಜಿ ದೇವಸ್ಥಾನ ಒಲ್ಲಜ್ಜಿ ಒಲ್ಲು ಇಂಚಿನ ಒಂದು ದೇವಸ್ಥಾನ ಅಯ್ಯಪ್ಪ ದೇವಸ್ಥಾನ ಇಂಚಿ ಬಂಡ ಫಸ್ಟ್ಗೆ ಅವು ಒಂಜಿ ಮಸೀದಿ ಪೋದು ಬೊಕ್ಕ ಅಯ್ಯಪ್ಪ ಒಂಜಿ ಪರಿಸ್ಥಿತಿ ಇಡೀ ವಿಶ್ವದೇ ಇಜ್ಜಿ ಈ ಜಾತಿ ಆತೀತ ನೇನು ದಾಯದ ಮಂತೇಳಿ ಬಿಜೆಪಿ ದಕ್ಕಲು ನೇನು ಪುಡಪೋಣ ದಿಸ್ತಿಡು ನೇನು ಈ ನೇನು ಮಂತು ಅಲ್ಲಿ ಮೆಕ್ಲೆಗೆ ಈ ಐದು ಮಂತದ ಒಂದು ದಿನ ಒಂದು ಮೆಕ್ಲು ನಮ್ಮ ಸುಪ್ರೀಂ ಕೋರ್ಟ್ಗೆ ಒಂಜಿ ಮೆಮೊರಾಂಡಮ್ ಕಳ್ಕೊಳ್ಳಿ ಇಂಚೆ ಉಂಡು ಸಾರ ಕಟ್ಟಲೆ ಬತ್ತನ ಐಕೆ ಒಂದು 15-50 ವರ್ಷ ಮಟ್ಟ ಇಂಚೆ ಉಂಡು ಅನ್ಕೊಂಡು ದಾಯ ಬಂದ ನಮ್ಮ ಕಾಂಗ್ರೆಸ್ ಪಕ್ಷ ನೇತು ಹಿಂದೂ ಉಳ್ಳೇರು ಮುಸ್ಲಿಂ ಉಳ್ಳೇರು ಕ್ರಿಶ್ಚಿಯನ್ ಉಳ್ಳೇರು ಮಾತಾ ಒಂಜಿ ನಮ್ಮ ಈ ದೇಶದ ಜಾತಿಯ ದೇಶ ಒಂದು ವಿಶ್ವದ ಹೆಂಚಿನ ಒಂಜಿ ಪ್ರಜಾಪ್ರಭುತ್ವ ಒಂಜಿ ಜಾತಿಯ ದೇಶ ಇತ್ತಿನ ಅದು ಭಾರತ ನೇತು ಹಿಂದೂ ಧರ್ಮ ಇತ್ತಿನ ನಮ್ಮ ಪ್ರೀತಿ ಮನ್ಪ ಕಾಂಗ್ರೆಸ್ ದಾಖಲೆ
ಕ್ರಿಶ್ಚಿಯನ್ ಧರ್ಮ ನಮ್ಮ ಪ್ರೀತಿ ಮನ್ಪ, ಮುಸಲ್ಮಾನ್ ಧರ್ಮನ ಪ್ರೀತಿ ಮನ್ಪ. ಈ ನಮ್ಮ ಧಾರ್ಮಿಕ ಏನಕ್ಕೆ ಬೆಟ್ಟಲ್ಲ ನಂಗೆ ನಾವು ಬೇನೆ ಹಾಪುಡು ಏನೇ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಿಜೆಪಿಗೆ ಅಂಚತ್ತು ಖಾಲಿ ಒಂಜಿ ಬಹುಸಂಖ್ಯಾತ ವರ್ಗನ ಮಾತ್ರ ಓಲೈಸರ್ ಮಾಡ್ತಾರೆ ಬೋರ್ಡ್ ಮಾತ್ರ ಈ ಒಂಜಿ ಶಬರಿಮಲೆ ಈ ಒಂಜಿ ನೇನು ಕಾಣುತ್ತದೆ ದಾಳಿ ಅಂದಾಯ ಬಂಡ ಈ ಶಬರಿಮಲೆ ಮೇಯ್ನ್ ಪ್ರತಿಭಟನೆ ಅಂದ್ರೆ ಕಾರಣ ಬಂಡ ಏರು ಈ ಬಿಜೆಪಿ ದಾಖಲೆ ಬೆಕ್ಕಲೆ ದಾದ ಬಂಡ ಮೇಲೆ ಬಂದಿರ್ತೇವೆ ಪತ್ತು ಬಾರಿ ಪೊರಲು ಬಂದಿರ್ತೇನೆ ದಾನ ಬಂಡ ಈ ಒಂದು ದಕ್ಷಿಣ ನೆಟ್ಟು ತಮಿಳ್ನಾಡು ಅವಾರ್ಡು ಕೇರಳ ಅವಾರ್ಡು ಆಂಧ್ರ ಪ್ರದೇಶ ನೆಟ್ಟು ಅಸ್ತಿತ್ವ ವಜ್ಜಿ ಬೇಕಿಲ್ಲ ಏನ ಬಿಜೆಪಿದ ನೀ ಅಸ್ತಿತ್ವವನ್ನು ಒರಿಪೆರ ಬೋಲದು ಈ ಒಂದು ಕೇರಳ ಜಾತಿ ಧರ್ಮನ ಎತ್ತಿ ಕಟ್ಟುದು ನೇನು ಆಗ ಬೇರೆ ಬೋಲದು ಈ ಒಂದು ಕೆಲಸ ಮಂತೊಂದು ಐಕ್ಯ ನಮ್ಮ ಕಾಂಗ್ರೆಸ್ ಪಕ್ಷ ದಾಯಿ ಪ್ರತಿಭಟನೆ ಮಂತ್ರ ಬಂಡ ನಮ್ಮ ಜಾತಿ ದೇಶ ನಮ್ಮ ಒಂದೇನು ಖಂಡಿಸವ ಓ ಏನ್ ಮಾಡೋದು ಇತಿಹಾಸ ಇತ್ತಿನ ಈ ಕಟ್ಟಲೆ ನಮ್ಮಲ ಇನ್ನು ಒಂದು ಹಿಂದೂ ದೇವಸ್ಥಾನ ಉಪ್ಪಾಡು ಮುಸಲ್ಮಾನ್ ದೇವಸ್ಥಾನ ಉಪ್ಪಾಡು ಚರ್ಚ್ ಉಪ್ಪಾಡು ಐಕ್ಯ ಒಂದು ಕಟ್ಟಲೆ ಪ್ರತಿ ಒಂಜಿ ಧಾರ್ಮಿಕ ಕಟ್ಟಲೆ ಆ ಕಟ್ಟಲೆ ನಮ್ಮ ಪುಡಪೇರು ನಮ್ಮ ತಯಾರಿಜ ನಮ್ಮ ಕಾಂಗ್ರೆಸ್ ಪಕ್ಷ ಈ ಪ್ರತಿಭಟನೆ ಮಂತ್ರಿ ನೇಕ್ ಬೈಕ್ ಈ ಕಟ್ಟಲೆ ಎಂಕಲು ಐಕ್ಯ ಸಪೋರ್ಟ್ ಮಾಡೋದು ಎಂಕಲು ಮನೆಯ ಬೋರ್ಡ್ ಈ ಪ್ರತಿಭಟನೆ ಮಂತ್ರ ಈ ಬಿಜೆಪಿದ ಮೊದಲ ಕಣ್ಣೀರಿಗೆ ನಮ್ಮ ಐಕ್ಯ ವಿರುದ್ಧವಾದ ಈ ಪ್ರತಿಭಟನೆ ಮಂತ್ರ ವಿರೋಧಿ ವಿಷಯ ಬರೋದಿಲ್ಲ ಕಮ್ಯುನಿಸ್ಟ್ ನಮ್ಮ ಕೇರಳ ಸರ್ಕಾರ ಎಂಜಿನ ಕಮ್ಯುನಿಸ್ಟ್ ಸರ್ಕಾರ ಮೆಕ್ಲೆ ದೇವರ ನಂಬಿಕೆ ಹೆಜ್ಜಿ ಬೇಕಾಗಿ ಏರೆಗೆ ಮೆಕ್ಲೆ ದೇವರ ನಂಬಿಕೆ ಹೆಜ್ಜಿ ಏರೆಗೆ ನಮ್ಮ ಕಮ್ಯುನಿಸ್ಟ್ ಹಾಕಲಿಗೆ ಆಂಡ ದೇವರ ಧಾರ್ಮಿಕ ನಂಬಿಕೆ ಇತ್ತು ಈ ಬಿಜೆಪಿ ಅಂತ ಮನ್ಬೋದ್ಯಾ ನಾವು ಬರ್ಬಿಡ ಇನ್ನು ಬೇಕಾದ್ರೆ ಜಾತಿ ಧರ್ಮ ಕಟ್ಟದ ರಾಜಕೀಯ ಮಂತೊಂದು ಒಂದು ಐಕ್ಯ ನಮ್ಮ ಇವು ಅನ್ನೋದು ಇಂಥ ದಿನ ನಮ್ಮ ಈ ಒಂದು ಪ್ರತಿಭಟನೆ ಮಂತ ಈ ಪ್ರತಿಭಟನೆ ನಮ್ಮ ಪ್ರತಿಯೊಂದು ಕಡೆ ಮನ್ಕೊಂಡು ದಾಯ ಬಂದ ನನ್ನ ಈ ಒಂಜಿ ಶಬರಿಮಲ ಅಯ್ಯಪ್ಪನ ಒಂದು ಅಯೋಧ್ಯೆ 2014 ಈ ಒಂದು ಅಯೋಧ್ಯೆ ಇಶ್ಯುಂಡೆ ತೆರಬೇಕಲು ದೆತ್ತದಾನಂತೆ ಅಧಿಕಾರ ಬರ್ತೇನೆ ಸುಳ್ಳು ಬಂದೇರು ಮೋದಿ ಸಾರಗಟ್ಟ ಸುಮ್ಮನೆ ಬಂದು ಇಂಚಿನ ಒಂದು ಸುಳ್ಳುಗಾರೆ ಪ್ರಧಾನಿ ಏಬಲ ವೈದ್ಯರು ನಮ್ಮ ಇಂಡಿಯಾ ದೇಶ ಅಂಚಿನ ಒಂದು ಪ್ರಧಾನಿ ಬರ್ತದೆ ಈ ಒಂದು ನೇನು ಇನ್ನು 14 ಅಧಿಕಾರ ಬರ್ತನಿದ್ದೆ ಇನ್ನು ಮುಗಿಂಡು ಓ 15 ಮಗಿತ 14 ತಾರೀಕು ಮುಗಿಪುಂಡು 14 ತಾರೀಕು ನಾನು ತುಂದು ಶಬರಿಮಲೆ ಈ ಶಬರಿಮಲೆ ಇಷ್ಟು ನಮಗೆ ಮೆಕ್ಲೆಗೆ ಸುಗ್ರಾಜ నేను మెక్కలు సుప్రీంకోర్టు ఓటు మంచి పెట్టి సుగ్గురాజు ఆయన మన్పూజారు నేను మన్పులు వచ్చారు ఇందు అక్కడ పోటీస్తుంది అంచాదుపురగా ನಮ್ಮ ಜಾತ್ಯತೀತ ಒಂಜಿ ಮನೋಭಾವದ ಕಾಂಗ್ರೆಸ್ ಪಕ್ಷ ಇಂದು ಯಾಪಲ ಒಂದು ನೆಮ್ಮದಿದ ಸೌಹಾರ್ದತೆ ಒಂಜಿ ಮುಲ್ಪ ಬಾಲಡನ ಇಂದು ಕಾಂಗ್ರೆಸ್ ಪಕ್ಷ ಕೇಂದ್ರ ಅವಾರ್ಡು ರಾಜ್ಯ ಅವಾರ್ಡು ಬರೋದು ಬಂದು ಕೇಳೊಂದು ಪ್ರತಿ ನಮ್ಮ ಕಾರ್ಯಕರ್ತೆ ಎಲ್ಲ ಮುಂದಿನ ಲೋಕಸಭಾ ಚುನಾವಣೆ ನಾವು ಒಗ್ಗಟ್ಟಾದ ಈ ಒಂದು ದೇಶ ಬಕ ಪುರ ಈ ದೇಶ ಕಾಂಗ್ರೆಸ್ ಪಕ್ಷ ಅಧಿಕಾರ ಬರ್ತದೆ ರಾಹುಲ್ ಗಾಂಧಿ ಪ್ರಧಾನಿ ಅವರು ಬಂದು ಎಲ್ಲ ಪಾತ್ರ ಉಂಟಾವೆ ಎಲ್ಲ ನಮ್ಮ ಪಕ್ಷದ ಮುಖಂಡರಿಗೂ ನಮ್ಮ ಭಾಷಣವನ್ನು ಬಹಳ ಸಾವಧಾನವಾಗಿ ಕೇಳಿದ ಈ ಭಾಗದ ಎಲ್ಲ ನಾಗರಿಕ ಬಂಧುಗಳಿಗೂ ಎಲ್ಲರಿಗೂ ಒಂದೇ ಭಾಗದಲ್ಲಿ ಧನ್ಯವಾದವನ್ನು ಹೇಳಿಕೊಂಡು ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಬಹುಶಃ ನೀವು ನಮಗೆ ಬಹಳಷ್ಟು ಪ್ರಚಾರವನ್ನು ಕೊಡುವವರು ನಿಮಗೆ ನಮ್ಮ ತುಂಬ ಹೃದಯದ ಧನ್ಯವಾದ ಹೇಳಿ